ಮನ ಬೆಳಗಲಿ, ನಮ್ಮೀ ಸುಂದರ ಸಮ್ಮಿಲನ ಯಶಸ್ವಿಯಾಗಲಿ. ಉದಯ ರವಿಯ ಜೊತೆ ಬೀಸುವ ತಂಗಾಳಿಯಂತೆ ಆಹ್ಲಾದಕರವಾಗಿ ಆರಂಭವಾಗುತ್ತಿರುವ ನಮ್ಮ ಇಂದಿನ ಪೋಷಕರ ಹಾಗೂ ಶಿಕ್ಷಕರ ಸುಂದರ ಸಮ್ಮಿಲನಕ್ಕೆ ಎಲ್ಲರಿಗೂ ಆದರದ ಸುಸ್ವಾಗತ. ನೇಸರ ಜೊತೆ ಇರುವ ಮಂಜಿನ ಹನಿಗಳು ಎಳೆಗಳ ಮೇಲೆ ರಂಗು ಚೆಲ್ಲುವಂತೆ ನಮ್ಮ ಶಾಲೆಯ ಅಂಗಳದಲ್ಲಿ ಜ್ಞಾನದ ರಂಗನ್ನು ತುಂಬಲು ನೆರೆದಿರುವ ಪೋಷಕರೆಲ್ಲರಿಗೂ ಈ ಸಭೆಗೆ ಮುನ್ನುಡಿಯಾಗಲಿ. ಶಾಲೆ ಮತ್ತು ಮನೆ ಒಂದಾಗಿ ಮಕ್ಕಳ ಭವಿಷ್ಯವನ್ನು ಕಟ್ಟಿದಾಗ ಶಿಕ್ಷಣವು ಕೇವಲ ಪಾಠವಲ್ಲ, ಅದು ಜೀವನವನ್ನು ರೂಪಿಸುವ ಶಕ್ತಿಯಾಗುತ್ತದೆ. ಒಂದು ಮಗುವಿಗೆ ಹೆತ್ತವರು ಗುರುವಾದರೆ ಶಿಕ್ಷಕರು ಹೆತ್ತವರು ಆಗಿರುತ್ತಾರೆ ಎನ್ನುತ್ತಾ ಇಂದು ನಮ್ಮ ಭಗವತಿ ಪ್ರೌಢಶಾಲೆಯ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಿಕ್ಷಕ ರಕ್ಷಕ ಸಂಘದ ವಾರ್ಷಿಕ ಮಹಾಸಭೆಯು ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗಲಿ ಎಂದು ಆಶಿಸುತ್ತಾ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯ ನಮನಗಳು. ಇಂದಿನ ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀಯುತ ಮನ್ಸೂರ್ ಅಲಿ, ASI, ಪಾಂಡೇಶ್ವರ ಪೊಲೀಸ್ ಸ್ಟೇಷನ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಸದಾಶಿವ್ ಉಳ್ಳಾಲ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್, ಭಗವತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದಂತಹ ಶ್ರೀಮತಿ ಗಜಲಕ್ಷ್ಮಿಯವರು, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದಂತಹ ಶ್ರೀಯುತ ಮಾಧವ ತಲಪಾಡಿ, ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯವರಾದಂತಹ ಶ್ರೀಯುತ ರಾಘವ್ ಎನ್ ಉಚಿಲ್, ಭಗವತಿ 2025-26ನೇ ಸಾಲಿನ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುನೀತಾ ಸಂತೋಷ್, ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಮಾ, 2025-26ನೇ ಸಾಲಿನ ಶಾಲಾ ವಿದ್ಯಾರ್ಥಿ ನಾಯಕಿಯಾದಂತಹ ಕುಮಾರಿ ಫಾತಿಮಾ ಶನೂಮ್, ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ, ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ವಿದ್ಯಾರ್ಥಿಗಳ ಪೋಷಕರು ನಮ್ಮೊಂದಿಗಿದ್ದಾರೆ. ಈಗ ಈ ಒಂದು ಸುಂದರ ನೃತ್ಯ ಮಾಧುರ್ಯದ ಮೂಲಕ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗದ ನಲ್ಮೆಯ ವಿದ್ಯಾರ್ಥಿಗಳು. Mani
ಸ್ವಾಗತ ನೃತ್ಯದ ಮೂಲಕ ಎಲ್ಲರನ್ನು ರಂಜಿಸಿದಂಥ ನಮ್ಮ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ದಿನದ ಮೊದಲ ಶಕ್ತಿ ಪ್ರಾರ್ಥನೆ. ಅದು ಮನಸ್ಸಿದೆ ಶಾಂತಿ, ಹೃದಯಕ್ಕೆ ಸಂತೃಪ್ತಿ ಮತ್ತು ಜೀವನಕ್ಕೆ ದಾರಿದೀಪವಾಗುತ್ತದೆ. ಬನ್ನಿ ದೇವರ ಆಶೀರ್ವಾದವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಈಗ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ನಮ್ಮಿ ವಿದ್ಯಾಲಯ ನಮ್ಮ ಧ್ಯಾನದಾಲಯ, ಸತ್ಯನಿಷ್ಠೆ ಪ್ರೀತಿ ಜ್ಯೋತಿ ಎಂದು ಅಮರ ಅಮರ. ನಮ್ಮಿ ವಿದ್ಯಾಲಯ ಭಗವತಿ ಸನ್ಮತಿ ನೀಡು ನಿಯಮಗೆ ನಿತ್ಯ ನಿರಂತರ. ನೀನೆ ಇಹ ನೀನೆ ಪರ, ನೀನೆ ಇಹ ನೀನೆ ಪರ, ಸದಾ ಬಾಗುವೆವು ಶಿರ. ನಮ್ಮಿ ವಿದ್ಯಾಲಯ ನಮ್ಮ ಜ್ಞಾನದಾಲಯ, ಸತ್ಯನಿಷ್ಠೆ ಪ್ರೀತಿ ಜ್ಯೋತಿ ಎಂದು ಅಮರ ಅಮರ. ನಮ್ಮಿ ವಿದ್ಯಾಲಯ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳಿಗೆ. ನಗುಮುಖವು ಹೃದಯವನ್ನು ಹತ್ತಿರ ತರುತ್ತದೆ, ಪ್ರೀತಿಯ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಆತ್ಮೀಯ ಸ್ವಾಗತವು ಯಾವುದೇ ಕಾರ್ಯಕ್ರಮದ ಯಶಸ್ಸು ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮತ್ತು ಪುಷ್ಪಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಬರುತ್ತಿದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಸುರೇಖಾ ಜೇರವರು. ಸರ್ವರಿಗೂ ಮುಂಜಾನೆಯ ಶುಭ ನಮನಗಳು. ಪ್ರಥಮತಃ ಕಾರ್ಯಕ್ರಮ ತಡವಾದುದಕ್ಕೆ ಕ್ಷಮೆ ಯಾಚಿಸ್ತೇನೆ. ವಿಷಯ ಏನಂತೇಳಿದರೆ, ನಾವಿಂದು ರಿಸೋರ್ಸ್ ಪರ್ಸನ್ ಆಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಒಬ್ಬರು ವಿಶೇಷ ವ್ಯಕ್ತಿಯನ್ನು ಕರೆದಿದ್ದೇವೆ. ಅವರು ಮನ್ಸೂರ್ ಅಲಿ ಸರ್ ಅವರು ಬೇರೆ ಕಾರ್ಯನಿಮಿತ್ತ ಅವರಿಗೆ ಬೆಳಿಗ್ಗೆ ಅರ್ಜೆಂಟ್ ಕೇಸ್ ಫೈಲ್ ಇದ್ದ ಕಾರಣ ಲೇಟ್ ಆಯ್ತು. ಆದರೂ ಕೂಡ ಖಂಡಿತ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತೇಳಿ ಹೇಳಿದ್ದಾರೆ. ಆದ ಕಾರಣ ದಯವಿಟ್ಟು ಕ್ಷಮೆ ಇರಲಿ. ಮಗುವಿನ ಭವಿಷ್ಯವನ್ನು ರೂಪಿಸುವ ಎರಡು ಬಲಿಷ್ಠ ಕೈಗಳು ಪೋಷಕರು ಮತ್ತು ಶಿಕ್ಷಕರು. ಪೋಷಕರ ಪ್ರೀತಿ ಮತ್ತು ಶಿಕ್ಷಕರ ಮಾರ್ಗದರ್ಶನ ಒಂದಾದಾಗ ವಿದ್ಯಾರ್ಥಿಯ ಯಶಸ್ಸು ಚಕಿತ. ಮಕ್ಕಳ ಕನಸುಗಳಿಗೆ ರೆಕ್ಕೆ ನೀಡುವವರು ಪೋಷಕರು, ಆ ಕನಸುಗಳಿಗೆ ದಿಕ್ಕು ತೋರಿಸುವವರು ಶಿಕ್ಷಕರು. ಈ ರೀತಿಯಾಗಿ ಮಕ್ಕಳ ಮನೋಗತಕ್ಕೆ ಮನ್ನಣೆ ನೀಡಿ, ಭಾವನೆಗಳಿಗೆ ಹೃದಯದಿ ಸ್ಪಂದಿಸಿ, ಆಸೆ ಕನಸುಗಳ ಮನದಲ್ಲಿ ಚಿಗುರಿಸಿ, ಒಲವ ನೀರೆರೆದು ಹೆಮ್ಮರವಾಗಿಸಿ, ಗುರಿಯೆಡೆಗೆ ಹೆಜ್ಜೆ ಇರಿಸುವಂತೆ ಮಾಡುವುದು ಶಿಕ್ಷಕರ ಮತ್ತು ಪೋಷಕರ ಕರ್ತವ್ಯ. ಅಂತೆಯೇ ಇಂದಿನ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ಸಭೆಗೆ ಆಗಮಿಸಿರುವ ಅತಿಥಿವರ್ಯರಿಗೂ ಆತ್ಮೀಯ ಪೋಷಕರಿಗೂ ನಲ್ಮೆಯ ಸ್ವಾಗತ. ಇಂದಿನ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ ಶ್ರೀ ಮನ್ಸೂರ್ ಅಲಿ, ASI, ಪಾಂಡೇಶ್ವರ ಪೊಲೀಸ್ ಠಾಣೆ. ಇವರ ಹುಟ್ಟೂರು ಬಪ್ಪನಾಡು ಸಮೀಪದ ಮುಲ್ಕಿ. ಬಪ್ಪನಾಡು ದೇವಸ್ಥಾನದ ಬಪ್ಪ ಬ್ಯಾರಿ ಇವರ ಕತೆ ನಮಗೆಲ್ಲರಿಗೂ ಗೊತ್ತಿರುವುದೇ. ಆ ಕುಟುಂಬದ 4ನೇ ತಲೆಮಾರಿನವರು ಇವರು. ಇವರ ತಂದೆ, ಅಜ್ಜ, ಕುಟುಂಬದ ಹೆಚ್ಚಿನ ಸದಸ್ಯರು ಸರ್ಕಾರಿ ನೌಕರರಾಗಿರುತ್ತಾರೆ. ಮೈಸೂರಿನಲ್ಲಿ ಉನ್ನತ ವ್ಯಾಸಂಗ ಮುಗಿಸಿ 1996ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡರು. ಇಲಾಖೆ ನಡೆಸಿದ ಚರ್ಚಾ ಸ್ಪರ್ಧೆಯಲ್ಲಿ ಮಾನವ ಹಕ್ಕುಗಳ ಪರವಾಗಿ ಮಾತಾಡಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಚಿತ್ರದುರ್ಗ ಸಾಹಿತ್ಯ ವೇದಿಕೆ 2022ರಲ್ಲಿ ನಡೆಸಿದಂತಹ ವಿಶ್ವದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಇವರ ಕುರಿತಾದ ಕವನ ರಚನೆ ಸ್ಪರ್ಧೆಯಲ್ಲೂ ವಿಶ್ವದಲ್ಲಿ ಇವರು 2ನೇ ಸ್ಥಾನವನ್ನು ಗಳಿಸಿದ್ದಾರೆ. ಬೆಳಗಾವಿ ಸಾಹಿತ್ಯ ವೇದಿಕೆ ಇವರು ನಡೆಸಿದಂಥ ಮಾದಕ ದ್ರವ್ಯಗಳ ಬಗ್ಗೆ ರಚಿಸಿದ ಕವನ ಸಂಕಲನವು ಅಮೆಜಾನ್ನಲ್ಲಿ ಇವರ ಪುಸ್ತಕ ಪ್ರಕಟಗೊಂಡಿದೆ. ಇದಲ್ಲದೆ ಶಾಲಾ ಕಾಲೇಜುಗಳಿಗೆ ಮಾದಕ ದ್ರವ್ಯಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಕವನ ರಚನೆ, ಜಾನಪದ ಸಾಹಿತ್ಯ ಹೀಗೆ ಸುಮಾರು 340ಕ್ಕಿಂತ ಹೆಚ್ಚು ಕವನ ರಚಿಸಿದ್ದಾರೆ. 2 ವರ್ಷಗಳ ಹಿಂದೆ ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಸಮಾಜದ ಒಳಿತಿಗಾಗಿ
ಮಾದಕ ದ್ರವ್ಯಗಳ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸುವ ಸಮಾಜದ ಹಿತಕ್ಕಾಗಿ ಶ್ರಮಿಸುತ್ತಿರುವ ಇವರ ಸೇವೆ ಅತ್ಯಂತ ಶ್ಲಾಘನೀಯ. ಯುವಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತಿರುವ ಇವರ ಕರ್ತವ್ಯ ನಿಷ್ಠೆ ಹಾಗೂ ಸಮಾಜದ ಮೇಲಿನ ಕಾಳಜಿಗೆ ತುಂಬು ಹೃದಯದ ಕೃತಜ್ಞತೆಗಳು ಸರ್. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆ ಮನತುಂಬಿದ ಸ್ವಾಗತ. ಒಂದು ಸಂಸ್ಥೆಯ ಯಶಸ್ಸಿನ ಹಿಂದೆ ಆಡಳಿತ ಮಂಡಳಿಯ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಶಾಲೆಯ ಅಭಿವೃದ್ಧಿಗೆ ಅಗತ್ಯವಾದ ಯೋಜನೆಗಳನ್ನು ರೂಪಿಸುವುದು, ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಿಸುವುದು, ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು, ಶಿಕ್ಷಕರು ಹಾಗೂ ಪೋಷಕರ ಮತ್ತು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಸಮನ್ವಯ ಸಾಧಿಸಿ ಶಾಲೆಯ ಪ್ರಗತಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವಂತಹ ಒಂದು ಉತ್ತಮವಾದ ಆಡಳಿತ ಮಂಡಳಿ ನಮ್ಮದು ಎನ್ನಲು ತುಂಬ ಹೆಮ್ಮೆ ಎನಿಸುತ್ತದೆ. ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಟ್ಟು ಶಾಲೆಯ ಪ್ರಗತಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ಹಾಗೂ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀ ಚಂದ್ರಹಾಸ್ ಉಳ್ಳಾಳ್ ಸರ್, ತಮಗೂ ಪ್ರೀತಿಪೂರ್ವಕ ಸ್ವಾಗತ. ಸದಾ ಹಸನ್ಮುಖಿಯಾಗಿ ಸಂಸ್ಥೆಯ ಪ್ರತಿಯೊಂದು ಕಾರ್ಯದಲ್ಲೂ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುತ್ತಿರುವ ಮಹಿಳಾ ಶಕ್ತಿ ಭಗವತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕಿಯರಾದ ಶ್ರೀಮತಿ ಗಜಲಕ್ಷ್ಮಿ ಮೇಡಮ್. ಮ್ಯಾಮ್, ತಮಗೂ ಆದರದ ಸ್ವಾಗತ. ಸರಳ ಸಜ್ಜನಿಕೆಯ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಉತ್ಸಾಹದಿಂದ ಭಾಗವಹಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀ ಮಾಧವ ತಲಪಾಡಿ ಸರ್, ತಮಗೂ ನಲ್ಮೆಯ ಸ್ವಾಗತ. ತನ್ನ ಅನಾರೋಗ್ಯವನ್ನು ಕಡೆಗಣಿಸಿ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಉತ್ಸಾಹದಿಂದ ಭಾಗವಹಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯವರಾದ ಶ್ರೀ ರಾಘವ ಎನ್ ಉಚ್ಚಿಲ್ ಸರ್, ತಮಗೂ ಪ್ರೀತಿಪೂರ್ವಕ ಸ್ವಾಗತ. ಸದಾ ಹಸನ್ಮುಖಿಯಾಗಿ ಶಿಕ್ಷಕ ವೃಂದದೊಡನೆ ಉತ್ತಮ ಬಾಂಧವ್ಯ ಹೊಂದಿ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಉತ್ಸಾಹದಿಂದ ಭಾಗವಹಿಸಿ ಎಲ್ಲರೊಳಗೊಂದಾಗಿರುವ ಭಗವತಿ ಪ್ರೌಢಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾದ ಶ್ರೀಮತಿ ಸುನೀತಾ ಸಂತೋಷ್ ಮ್ಯಾಮ್, ತಮಗೂ ಆದರದ ಸ್ವಾಗತ. ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಶಿಕ್ಷಕರನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ಭಗವತಿ ಪ್ರೌಢಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆಯಾದ ಶ್ರೀಮತಿ ಸುಮಾ ಮೇಡಮ್, ತಮಗೂ ಪ್ರೀತಿಯ ಸ್ವಾಗತ. ಅಂತೆಯೇ 2026-27 ಸಾಲಿನ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಕವಿತಾ ಸುರೇಶ್ ಮ್ಯಾಮ್, ತಮಗೂ ಆತ್ಮೀಯ ಸ್ವಾಗತ. ಅಂತೆಯೇ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಶ್ರೀಮತಿ ಜಯಲಕ್ಷ್ಮಿ ರೈ ಮ್ಯಾಮ್, ತಮಗೂ ಆತ್ಮೀಯ ಸ್ವಾಗತ. ನನ್ನ ನೆಚ್ಚಿನ ಹಾಗೂ ಆತ್ಮೀಯರೂ ಆದಂಥ ಸದಾ ಕ್ರಿಯಾಶೀಲರಾಗಿದ್ದು ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಮೇಡಮ್ ಮ್ಯಾಮ್, ತಮಗೂ ನಲ್ಮೆಯ ಸ್ವಾಗತ. ಅಂತೆಯೇ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿ ಶನುಮ್ಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಆಗಮಿಸಿರುವ ಸರ್ವ ಪೋಷಕ ವೃಂದಕ್ಕೂ ಪ್ರೀತಿಯ ಸ್ವಾಗತ. ರಕ್ಷಕ ಶಿಕ್ಷಕ ಸಂಘದ ಕಾರ್ಯಕ್ರಮದ ಪ್ರತಿ ಮಜಲನ್ನು ಭಾವಚಿತ್ರದ ಮೂಲಕ ಸೆರೆ ಹಿಡಿಯಲು ಆಗಮಿಸಿದ ಕ್ರಿಸ್ಟಲ್ ಸ್ಟುಡಿಯೋನ ಮಾಲಕರಾದ ಶ್ರೀ ಸಂತೋಷ್ ಮಾರ್ಲ ಹಾಗೂ ಹೊಸಕುರುಳು ಚಾನಲ್ನ ಶ್ರೀ ವಿದ್ಯಾಧರ್ ಶೆಟ್ಟಿ ಸರ್, ತಮಗೂ ನಲ್ಮೆಯ ಸ್ವಾಗತ. ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಟ್ಟಿರುವ ಶ್ರೀ ಗೌತಮ್ ಹಾಗೂ ನಿತಿನ್, ತಮಗೂ ಆದರದ ಸ್ವಾಗತ. ಸ್ವಾಗತ ನೃತ್ಯದ ಮೂಲಕ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಪ್ರೀತಿಯ ಮಕ್ಕಳಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಪಣತೊಟ್ಟಿರುವ ನಮ್ಮ ಕ್ಯಾಬಿನೆಟ್ ವಿದ್ಯಾರ್ಥಿಗಳಿಗೂ ಸ್ವಾಗತ. ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರಿಗೂ ಬೋಧಕೇತರ ಮಿತ್ರರಿಗೂ ನಲ್ಮೆಯ ಸ್ವಾಗತ. ಶಾಲೆ ಮತ್ತು ರಕ್ಷಕ ಶಿಕ್ಷಕ ಸಂಘದ ಉತ್ತಮ ಬಾಂಧವ್ಯವೇ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯದ ಭದ್ರ ಅಡಿಪಾಯ ಎನ್ನುವ ಮಾತಿನೊಂದಿಗೆ ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರನ್ನು ನನ್ಮೆಯಿಂದ ಸ್ವಾಗತಿಸಿದ ತಮಗೂ ಆದರದ ಸ್ವಾಗತ. ವರದಿಯು ಕೇವಲ ಸಾಧನೆಗಳ ಪಟ್ಟಿಯಲ್ಲ,
ಅದು ಶಾಲೆಯ ಪರಿಶ್ರಮ, ಪ್ರಗತಿ ಮತ್ತು ಭವಿಷ್ಯದ ಕನಸುಗಳ ಪ್ರತಿಬಿಂಬವಾಗಿದೆ. ಶಾಲೆಯ ಪ್ರತಿಯೊಂದು ಸಾಧನೆಯ ಹಿಂದೆ ಆಡಳಿತ ಮಂಡಳಿಯ ಪ್ರಯತ್ನ, ಶಿಕ್ಷಕರ ಸಮರ್ಪಣೆ, ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಪೋಷಕರ ಸಹಕಾರ ಅಡಗಿದೆ. ಶಾಲೆಯ ವಾರ್ಷಿಕ ಚಟುವಟಿಕೆಗಳು, ಶೈಕ್ಷಣಿಕ ಸಾಧನೆಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಶಾಲೆ ದಾಖಲಿಸಿದ ಪ್ರಗತಿಯನ್ನು ಪರಿಚಯಿಸುವ ವರದಿಯನ್ನು ಮಂಡಿಸಲು ಈಗ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಸಿನಿಯವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಆತ್ಮೀಯ ಪೋಷಕರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ವಾರ್ಷಿಕ ವರದಿ ಎಂಬುದು ಶಾಲೆಯ ಒಂದು ವರ್ಷದ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ ಹಾಗೂ ವಿವಿಧ ಸಹಪಠ್ಯ ಚಟುವಟಿಕೆಗಳ ಸಾಧನೆಗಳು ಮತ್ತು ಪ್ರಗತಿಯ ಸಂಕ್ಷಿಪ್ತ ಚಿತ್ರಣವಾಗಿದೆ. ಒಂದು ಸುಂದರ ಕನಸಿನೊಂದಿಗೆ ಆರಂಭವಾದ ನಮ್ಮ ಈ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದು ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ಉತ್ತಮ ವಿದ್ಯಾಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಯಶೋಗಾಥೆಯ ಪ್ರಮುಖ ಮೈಲಿಗಲ್ಲುಗಳು ಮತ್ತು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪರಿಚಯಿಸುವ ವಾರ್ಷಿಕ ವರದಿಯನ್ನು ಈ ಮಹಾಸಭೆಯ ಸಂದರ್ಭದಲ್ಲಿ ನಿಮ್ಮ ಮುಂದೆ ಮಂಡಿಸಲು ನಾನು ಅತ್ಯಂತ ಸಂತೋಷಪಡುತ್ತೇನೆ, ಹೆಮ್ಮೆ ಪಡುತ್ತೇನೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಹೊತ್ತು ನೀಡಿದ್ದು, ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ಕ್ರೀಡೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಸ್ಪರ್ಧೆಗಳು ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದೆ. ಈ ಸಾಧನೆಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನ, ಪೋಷಕರ ಸಹಕಾರ ಮತ್ತು ಆಡಳಿತ ಮಂಡಳಿಯ ಸಂಪೂರ್ಣ ಬೆಂಬಲವಿದೆ. ನಮ್ಮ ವಿದ್ಯಾಸಂಸ್ಥೆಯು 2000 ಇಸವಿಯಲ್ಲಿ ಕೇವಲ 50 ಮಕ್ಕಳಿಂದ LKG ತರಗತಿ ಪ್ರಾರಂಭಗೊಂಡಿತ್ತು. ತದನಂತರ ವರ್ಷಂಪ್ರತಿ ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗಿ ಪ್ರಸ್ತುತ 27ನೇ ವರ್ಷದಲ್ಲಿ ಒಟ್ಟು 935 ವಿದ್ಯಾರ್ಥಿಗಳನ್ನೊಳಗೊಂಡಿದೆ. 2011-12ರಿಂದ SSLCಯ ಮೊದಲ ಬ್ಯಾಚ್ ಪ್ರಾರಂಭಗೊಂಡು ಈಗಾಗಲೇ 15 ಬ್ಯಾಚುಗಳು ಮುಗಿದಿರುತ್ತದೆ. ಪ್ರಸ್ತುತ 8ನೇ ತರಗತಿಯಲ್ಲಿ 94 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 100 ವಿದ್ಯಾರ್ಥಿಗಳು ಹಾಗೂ 10ನೇ ತರಗತಿಯಲ್ಲಿ 85 ವಿದ್ಯಾರ್ಥಿಗಳೊಂದಿಗೆ ಒಟ್ಟು 279 ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯ ಶಿಕ್ಷಕರನ್ನೊಳಗೊಂಡು 11 ಶಿಕ್ಷಕ ವೃಂದ ಹಾಗೂ 1 ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ 81 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ನಮ್ಮ ಶಾಲೆಗೆ 100% ಫಲಿತಾಂಶ ತಂದುಕೊಡುವ ಮೂಲಕ ನಮ್ಮ ಶಾಲೆಯ ಕೀರ್ತಿಯನ್ನು ಬೆಳಗಿಸಿದ್ದಾರೆ ಎಂದು ಹೇಳಲು ತುಂಬ ಹೆಮ್ಮೆ ಪಡುತ್ತೇನೆ. ಇವರಲ್ಲಿ 15 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುತ್ತಾರೆ. 30 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ, 47 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ 4 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಉತ್ತಮ ಸಾಧನೆಗೈದು ನಮ್ಮ ಶಾಲೆಯ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೇರಿಸಿದ್ದಾರೆ. ಕುಮಾರಿ ಪೂರ್ವಿ CK 625ರಲ್ಲಿ 609 ಅಂಕಗಳು ಅಂದರೆ 97.44 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾಳೆ. ಹಾಗೂ ಕುಮಾರಿ ಸುದೀಕ್ಷಾ K ಪೂಜಾರಿ ಹಾಗೂ ತನ್ವಿ S ಪೂಜಾರಿ 603 ಅಂದರೆ 96.48 ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನವನ್ನು, ಸುಪೇಕ್ಷಾ S 602 ಅಂದರೆ 96.32 ಅಂಕಗಳೊಂದಿಗೆ ತೃತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಜೂನ್ ತಿಂಗಳ 2ನೇ ವಾರದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 10 ದಿನಗಳ ಕಾಲ ಯೋಗ ತರಬೇತಿಯನ್ನು ನೀಡಲಾಗಿತ್ತು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಶಾಲೆಯಲ್ಲಿ ಯೋಗ ಪ್ರದರ್ಶನವನ್ನು ನೀಡಿ ವಿದ್ಯಾರ್ಥಿಗಳು ಎಲ್ಲರ ಗಮನವನ್ನು ಸೆಳೆದಿದ್ದರು. ಮಂಗಳೂರು ದಕ್ಷಿಣ ವಲಯದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದಿದ್ದು 5 ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಇವರಲ್ಲಿ ಕುಮಾರಿ ಪೂರ್ವಿ CK ಇವಳು ಭರತನಾಟ್ಯಂ ವಿಭಾಗದಲ್ಲಿ
ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗುವುದರ ಮೂಲಕ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿರುತ್ತಾಳೆ. ಕ್ರೀಡಾ ಕ್ಷೇತ್ರದಲ್ಲಿ ಸಹ ನಮ್ಮ ಶಾಲಾ ವಿದ್ಯಾರ್ಥಿಗಳು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ ಇವರ ನೇತೃತ್ವದಲ್ಲಿ ಉತ್ತಮ ಸಾಧನೆಯನ್ನು ಗೈದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು, ದಕ್ಷಿಣ ವಲಯ ಮತ್ತು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಯುಕ್ತಾಶ್ರಯದಲ್ಲಿ ನಡೆದ ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಬಾಲಕ ಮತ್ತು ಬಾಲಕಿಯರ ತಂಡ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯಲ್ಲಿ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಬಾಲಕರ ತಂಡ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಬಾಲಕಿಯ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಬಾಲಕರಲ್ಲಿ 5 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕ್ರೀಡಾ ಭಾರತಿ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ, ದಕ್ಷಿಣ ಕನ್ನಡ PMಶ್ರೀ ಸರ್ಕಾರಿ ಪ್ರೌಢಶಾಲೆ ವಿಟ್ಲ ಇದರ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಬಾಲಕಿಯರ ತಂಡ ದ್ವಿತೀಯ ಸ್ಥಾನ ಪಡೆದು 5 ವಿದ್ಯಾರ್ಥಿನಿಯರಾದ ಕುಮಾರಿ ದಿಶಾ ಎಸ್ ಸಾಲಿಯನ್, ಸುಪೇಕ್ಷಾ ಎಸ್, ಕುಮಾರಿ ಮನಸ್ವಿ ಡಿ, ಕುಮಾರಿ ಶಾನ್ವಿ ಹಾಗೂ ಕುಮಾರಿ ಖುಷಿ ಪಿ ಐಲ್ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕ್ರೀಡಾಕೂಟದಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಗೈದಿದ್ದಾರೆ. ಕ್ರೀಡಾಕೂಟದ ಹೋಬಳಿ ಮಟ್ಟದಲ್ಲಿ 5 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಹಾಗೂ 2 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹುಡುಗಿಯರ ರಿಲೇ ತಂಡವು ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರಲ್ಲಿ ಮನಸ್ವಿ ಡಿ, ದಕ್ಷ್ ರಾಜೇಶ್ ಕುಮಾರ್ ಹಾಗೂ ಆಯಿಷಾ ನದಾ ಜಮಾಲ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಮನಸ್ವಿ ಡಿ ಹಾಗೂ ಆಯಿಷಾ ನದಾ ಜಮಾಲ್ ಹೋಬಳಿ ಮಟ್ಟದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ಪನ್ನು ಸಹ ಗಳಿಸಿರುತ್ತಾರೆ. ವಿದ್ಯಾರ್ಥಿಗಳ ಈ ಉತ್ತಮ ಸಾಧನೆಯಲ್ಲಿ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ ರವರ ಅವಿರತ ಪರಿಶ್ರಮ ಶ್ಲಾಘನೀಯ. ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 6 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. 2 ವಿದ್ಯಾರ್ಥಿಯರು ದ್ವಿತೀಯ ಸ್ಥಾನ ಹಾಗೂ ಓರ್ವ ತೃತೀಯ ಸ್ಥಾನವನ್ನು ಗಳಿಸಿರ್ತಾರೆ. ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಜ್ಞಾನ ಎ ಹಾಗೂ ದಕ್ಷ್ ರಾಜೇಶ್ ಕುಮಾರ್ ಇವರು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ದಕ್ಷ್ ರಾಜೇಶ್ ಕುಮಾರ್ ಇವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಈ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಶ್ರೀಯುತ ಅಶೋಕ್ ಇವರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಇದರ ಜೊತೆಯಲ್ಲಿ ಶ್ರೀಮತಿ ಜಯಮಾಲಾ ಇವರಿಂದ ಹಲವಾರು ವರ್ಷಗಳಿಂದ ಭರತನಾಟ್ಯಂ ತರಗತಿಗಳು ಸಹ ನಡೆಯುತ್ತಿದೆ. ಈಗಾಗಲೇ ಹೈಸ್ಕೂಲ್ ವಿಭಾಗಕ್ಕೆ ಎಲ್ಲ 6 ತರಗತಿಗಳಲ್ಲಿಯೂ ಸ್ಮಾರ್ಟ್ ಕ್ಲಾಸುಗಳ ಸೌಲಭ್ಯ ಒದಗಿಸಿದ್ದು ಒಟ್ಟು 6 ಎಬಿಕ್ಸ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಕಳೆದ ವರ್ಷ ಶಾಲೆಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯು ಇದಕ್ಕೆ ಹೊರತಾಗಿರಲಿಲ್ಲ. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು ಶಿಕ್ಷಕರನ್ನು ಸನ್ಮಾನಿಸಿ ವಿವಿಧ ಸ್ಪರ್ಧೆಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ನೀಡಿ ಶಿಕ್ಷಕರನ್ನು ತುಂಬ ರಂಜಿಸಿದ್ದಾರೆ. 25ನೇ ವರ್ಷದ ಪ್ರಯುಕ್ತ ರಕ್ಷಕ ಶಿಕ್ಷಕ ಸಂಘದ ವತಿಯಿಂದ ಆಟಿದ ಕೂಟಾಟಿಕೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಏರ್ಪಡಿಸಿದ್ದಾರೆ. ಎಲ್ಲರಿಗೂ ಪ್ರೀತಿಯಿಂದ ಬಡಿಸಿ ತಾವು ಸವಿದು ಎಲ್ಲರನ್ನೂ ಸಂತೋಷಪಡಿಸಿದರು. 25ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ರಜತ ಸಂಭ್ರಮ ಎಂಬ ಶೀರ್ಷಿಕೆಯೊಂದಿಗೆ ಬಹಳ ವಿಜೃಂಭಣೆಯಿಂದ ಹಾಗೂ ಬಹಳ ಅದ್ಧೂರಿಯಾಗಿ 2 ದಿನಗಳ ಕಾಲ ಆಚರಿಸಲಾಯಿತು. 2ನೇ ದಿನ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು ಹಾಗೂ ಹಳ್ಳಿ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳೊಂದಿಗೆ ಬಹಳ ಅದ್ಧೂರಿಯಾಗಿ ನಡೆಸಿದರು. ರಜತ ಸಂಭ್ರಮದ ಕಾರ್ಯಕ್ರಮಗಳು ಈಗಲೂ ಎಲ್ಲರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ. ನಮ್ಮ ಶಾಲೆಯ 25ನೇ ವರ್ಷದ ಪ್ರಯುಕ್ತ ವಿಜ್ಞಾನ ಮತ್ತು ಕಲಾ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳೆಲ್ಲರೂ ಬಹಳ ಆಸಕ್ತಿಯಿಂದ ಹಾಗೂ ಕುತೂಹಲದಿಂದ ಹಲವಾರು ರೀತಿಯ ವಿಜ್ಞಾನ ಮಾದರಿಗಳನ್ನು ಹಾಗೂ ಕರಕುಶಲ ವಸ್ತುಗಳನ್ನು ಮಾಡಿ ಪ್ರದರ್ಶಿಸಿದ್ದರು. ಮುಖ್ಯ ಶಿಕ್ಷಕರ ನೇತೃತ್ವದಲ್ಲಿ
ಇತರ ಶಿಕ್ಷಕರ ಸಹಕಾರದೊಂದಿಗೆ ಹಳ್ಳಿ ಮನೆ ಎಂಬ ಪರಿಕಲ್ಪನೆ ಮೂಡಿಬಂದು ಅದರಲ್ಲಿ ಪುರಾತನ ಕಾಲದ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟು ಪ್ರದರ್ಶಿಸಿ ಎಲ್ಲರ ಮನೆಗೆತ್ತಿದ್ದಾರೆ. ಅಲ್ಲದೆ 9ನೇ ತರಗತಿಯ ವಿದ್ಯಾರ್ಥಿನಿಯರು ಸ್ಕೇರಿ ಹೌಸ್ ಎಂಬ ವಿನೂತನ ಪ್ರಯೋಗವನ್ನು ಮಾಡಿ ಎಲ್ಲರನ್ನೂ ಕುತೂಹಲಭರಿತರನ್ನಾಗಿಸಿ ಭಯಪಡಿಸಿದರು. ಹಲವಾರು ಪೋಷಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ತುಂಬ ಆಕರ್ಷಿಸಿದೆ. ಶಿಕ್ಷಕ ವೃಂದದವರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತಾ ಸಂಸ್ಥೆಯ ಎಲ್ಲ ಬೇಡಿಕೆಗಳನ್ನು ಪೂರೈಸುತ್ತಾ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ಮಂಡಳಿಯು ಶಿಕ್ಷಕ ವೃಂದದವರಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದೆ. ಹಾಗೆಯೇ ನಮ್ಮ ಸಂಸ್ಥೆಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಉತ್ತಮ ಸಹಕಾರವನ್ನು ನೀಡುತ್ತಿರುವವರು ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು. ಇವರ ಜೊತೆಯಲ್ಲಿ ಎಲ್ಲ ಪೋಷಕರು ನೀಡಿದ ಸಹಕಾರವು ಅತ್ಯಮೂಲ್ಯವಾಗಿದೆ. ಸರ್ವರ ಹಾರೈಕೆಯಿಂದಾಗಿ ನಮ್ಮ ಈ ವಿದ್ಯಾಸಂಸ್ಥೆಯು ದಿನದಿಂದ ದಿನಕ್ಕೆ ಬಾನೆತ್ತರಕ್ಕೆ ಬೆಳೆಯುತ್ತಿದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರವು ಮುಂದೆಯೂ ನಮ್ಮೊಂದಿಗೆ ಇದೇ ರೀತಿ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿಯೂ ನಮ್ಮ ಶಾಲೆ ಇನ್ನಷ್ಟು ಉತ್ತಮ ಸಾಧನೆಗಳನ್ನು ಮಾಡಲಿ, ಯಶಸ್ಸಿನ ಹೊಸ ಎತ್ತರಗಳನ್ನು ತಲುಪಲಿ ಎಂದು ಹಾರೈಸುತ್ತಾ ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಉತ್ತಮ ನಾಯಕತ್ವವು ಜವಾಬ್ದಾರಿಯ ಜೊತೆಗೆ ಸೇವಾ ಮನೋಭಾವವನ್ನು ಹೊಂದಿರಬೇಕು. ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶಾಲೆ ಮತ್ತು ಪೋಷಕರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಈಗಾಗಲೇ 2026-27ನೇ ಸಾಲಿನ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ನೂತನ ಪದಾಧಿಕಾರಿಗಳ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಈ ನೂತನ ಪದಾಧಿಕಾರಿಗಳ ಪರಿಚಯ ಮತ್ತು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಈಗ ಈ ವೇದಿಕೆಯಲ್ಲಿ ನೆರವೇರಿಸಲಿದ್ದಾರೆ ನನ್ನ ಸಹಶಿಕ್ಷಕಿಯಾದಂತಹ ಶ್ರೀಮತಿ ಶಿಲ್ಪಕಲಾ ಎಚ್ ಐಲ್ ರವರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬ ಉಕ್ತಿಯಂತೆ ಮಗುವಿನ ಸಮಗ್ರ ಬೆಳವಣಿಗೆಗೆ ಮನೆಯ ವಾತಾವರಣ ಮುಖ್ಯವಾದಂತೆ ಶಾಲೆಯ ಪರಿಸರವೂ ಅತಿ ಮುಖ್ಯ. ಶಾಲೆ ಎಂಬುದು ಜ್ಞಾನದ ದೇಗುಲವಾದರೆ ಶಿಕ್ಷಕರು ಮತ್ತು ಪೋಷಕರು ಆ ಮಗುವಿನ ಭವಿಷ್ಯವನ್ನು ರೂಪಿಸುವ ಎರಡು ಕಣ್ಣುಗಳಿದ್ದಂತೆ. ಮಗುವಿನ ಶೈಕ್ಷಣಿಕ ಪ್ರಗತಿ, ಶಿಸ್ತು, ಮಾನಸಿಕ ವಿಕಾಸ ಮತ್ತು ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲು ಶಿಕ್ಷಕರು ಹಾಗೂ ಪೋಷಕರ ನಡುವೆ ನಿರಂತರ ಸಂವಾದ ಹಾಗೂ ಉತ್ತಮ ಬಾಂಧವ್ಯವಿರುವುದು ಅತಿ ಅಗತ್ಯ. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಕಲ್ಪಿಸಿರುವ ವೇದಿಕೆಯೇ ಈ ರಕ್ಷಕ ಶಿಕ್ಷಕ ಸಭೆ. 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಸಂತೋಷ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಾ ಮತ್ತು ಸರ್ವ ಪದಾಧಿಕಾರಿಗಳು ಈ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಪ್ಪದೆ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಿ. ತಮಗೆ ಆಡಳಿತ ಮಂಡಳಿ, ಶಿಕ್ಷಕ ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿ ವೃಂದದ ಪರವಾಗಿ ಹೃದಯಂತರಾಳದ ಧನ್ಯವಾದಗಳು. ಅಂತೆಯೇ 2026-27ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳನ್ನು ದಿನಾಂಕ 21/7/2026ನೇ ಮಂಗಳವಾರದಂದು ಆಯ್ಕೆ ಮಾಡಲಾಗಿದ್ದು, ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಕವಿತಾ ಸುರೇಶ್, ಉಪಾಧ್ಯಕ್ಷರಾಗಿ ಶ್ರೀಮತಿ ಜಯಲಕ್ಷ್ಮಿ ರೈ ಹಾಗೂ ಪದಾಧಿಕಾರಿಗಳಾಗಿ ಶ್ರೀಮತಿ ವನಿತಾ ಶೆಟ್ಟಿ, ಶ್ರೀಯುತ ಜಯರಾಮ್, ಶ್ರೀಯುತ ಪ್ರವೀಣ್ ಬಸ್ತಿ, ಶ್ರೀಮತಿ ಕವಿತಾ ಶೆಟ್ಟಿ, ಶ್ರೀಮತಿ ವೀಣಾ, ಶ್ರೀಮತಿ ಶಿಲ್ಪಾ ಗಣೇಶ್, ಶ್ರೀಮತಿ ಸವಿತಾ, ಶ್ರೀಮತಿ ಜ್ಯೋತಿ ಹಾಗೂ ಶ್ರೀಮತಿ ಅಮೃತಾ ಪಿ ಶೆಟ್ಟಿ ಇವರು ಆಯ್ಕೆಗೊಂಡಿರುತ್ತಾರೆ. ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಸುರೇಶ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ರೈ ಇವರನ್ನು ಈ ಸರಳ ಸುಂದರ ಮೇಲ್ಚಾವಡಿಗೆ ಸಂಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಶ್ರೀಮತಿ ಕವಿತಾ ಸುರೇಶ್ ಇವರಿಗೆ 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಸಂತೋಷ್ ಇವರು ಪುಷ್ಪವನ್ನು ನೀಡಿ ತಮ್ಮ ಅಧಿಕಾರವನ್ನು ಹಸ್ತಾಂತರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀಮತಿ ಜಯಲಕ್ಷ್ಮಿ ಇವರಿಗೆ 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಾ ಇವರು ಹೂವನ್ನು ನೀಡಿ ತಮ್ಮ ಜವಾಬ್ದಾರಿಯನ್ನು ಹಸ್ತಾಂತರಿಸಬೇಕಾಗಿ ವಿನಂತಿ. 2026-27ನೇ ಸಾಲಿನ
ರಕ್ಷಕ ಶಿಕ್ಷಕ ಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳಿಗೆ ಅಭಿನಂದನೆಗಳು. ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸುವಲ್ಲಿ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಮತ್ತು ಪೋಷಕರ ನಡುವೆ ಸೇತುವೆಯಾಗಿ ನಿಂತು ಸಂಸ್ಥೆಯ ಹಾಗೂ ಮಕ್ಕಳ ಯೋಗಕ್ಷೇಮಕ್ಕಾಗಿ ಶ್ರಮಿಸಲು ಮುಂದಾಗಿರುವ ನಿಮ್ಮ ನಾಯಕತ್ವ ಹಾಗೂ ಸೇವಾ ಮನೋಭಾವ ಶ್ಲಾಘನೀಯ. ನಿಮ್ಮ ಅನುಭವ, ಮಾರ್ಗದರ್ಶನ ಮತ್ತು ಸಕ್ರಿಯ ಸಹಭಾಗಿತ್ವದಿಂದ ನಮ್ಮ ಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಶಾಲೆಯ ಶಿಸ್ತು ಮತ್ತು ವಿಕಸನಕ್ಕೆ ನಿಮ್ಮಿಂದ ಕೊಡುಗೆ ದೊರೆಯಲೆಂದು ಹಾರೈಸುತ್ತಾ ನನ್ನೀ ಮಾತುಗಳಿಗೆ ಮುಕ್ತಾಯದ ಬಿಂದುವನ್ನಿಡುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮಾತುಗಳು ಮನಸ್ಸನ್ನು ಸ್ಪರ್ಶಿಸಿದಾಗ ಅವು ಜೀವನವನ್ನು ಬದಲಾಯಿಸುವ ಶಕ್ತಿಯಾಗುತ್ತದೆ. ಅಂತಹ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಳ್ಳಲು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಮನ್ಸೂರ್ ಆಲಿ, ASI, ಪಾಂಡೇಶ್ವರ ಪೊಲೀಸ್ ಸ್ಟೇಷನ್, ಮಂಗಳೂರು. ಇವರು ನಮ್ಮೆಲ್ಲರಿಗೂ ಅಮೂಲ್ಯವಾದ ಮಾರ್ಗದರ್ಶನ ನೀಡಲಿದ್ದಾರೆ. ಸರ್, ತಮಗಾಗಿ ಈ ವೇದಿಕೆ. ವಿದ್ಯಾ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವ ಶೀರ್ಷಿಕೆಯೊಂದಿಗೆ ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ. ಈಗ ಸಮಯ 10:11 ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಚಂದ್ರಹಾಸ್ ಉಳ್ಳಾಲ್ ಸರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಮಧುಕರ್ ಸರ್ ಅವರೇ, ಹಾಗೆ ರಾಘವೇಂದ್ರ ಸರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಶಿಕ್ಷಕ ವೃಂದದವರೇ, ಇವತ್ತು ಶಿಕ್ಷಕ ರಕ್ಷಕರ ವತಿಯ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಿಕೊಂಡಂತಹ ಅಧ್ಯಕ್ಷರೇ, ಭಾವಿ ಅಧ್ಯಕ್ಷರೇ, ಹಾಗೂ ಶಿಕ್ಷಣಾರ್ಥಿಗಳ ಸಂಘದ ಅಧ್ಯಕ್ಷರಾದ ವಿದ್ಯಾರ್ಥಿನಿಯೇ, ತಮಗೆಲ್ಲರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಶಿಕ್ಷಕರೇ, ಈ ವಿದ್ಯಾದೇಗುಲದ ಶಿಕ್ಷಣದಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಶಿಕ್ಷಕ ವೃಂದಕ್ಕೆ ಸಂಬಂಧಪಟ್ಟವರೇ ಹಾಗೂ ಹೆತ್ತವರೇ, ರಕ್ಷಕರೇ, ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನನ್ನ ಹೆಸರು ಮನ್ಸೂರ್ ಅಂತ. ನಾನು ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಇತ್ತೀಚೆಗೆ ವರ್ಗಾವಣೆಯಾಯಿತು. ಇದೇ ವಿದ್ಯಾದೇಗುಲಕ್ಕೆ ನಾನು 1-2-3 ಬಾರಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ನೀಡಿದ್ದೆ. ಇವತ್ತು ಹೆತ್ತವರೆಲ್ಲರೂ ಕೂಡ ನಮ್ಮ ಭಗವತಿ ಶಾಲೆಯ ಕಲಾರಂಗದ ಈ ಮಂಟಪದಲ್ಲಿ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು, ಹಿರಿಯರ ಮುಂಭಾಗದಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೀರಾ, ಸಮಾವೇಶಗೊಂಡಿದ್ದೀರಿ. ಬಹುಶಃ ತಾವೆಲ್ಲರೂ ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಅತಿಯಾದ ಉತ್ಸಾಹದಿಂದ ಇಲ್ಲಿ ಸಮಾವೇಶಗೊಂಡಿದ್ದೀರಿ. ಹಾಗೂ ಇಲ್ಲಿರತಕ್ಕಂತಹ ವಿದ್ಯಾದೇಗುಲದ ಶಿಕ್ಷಕರ ಬಗ್ಗೆ ತಮಗಿರುವ ಅಭಿಪ್ರಾಯದೊಂದಿಗೆ ತಾವೆಲ್ಲರೂ ಸಮಾವೇಶಗೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಬಹಳ ದೊಡ್ಡ ಮಟ್ಟಿನಲ್ಲಿ ತಾವಿಲ್ಲಿ ಸೇರಿದ್ದಕ್ಕೆ ವೈಯಕ್ತಿಕವಾಗಿ ನನ್ನ ವತಿಯಿಂದ ತಮಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಇವತ್ತು ನನಗೆ ಕೊಟ್ಟಂತಹ ಕೆಲವು ವಿಚಾರಗಳು ಏನು ಅಂತ ಹೇಳಿದರೆ, ಮಾದಕ ವಸ್ತುಗಳ ಬಗ್ಗೆ ಮತ್ತು ಸಂಚಾರ ನಿಯಮದ ಬಗ್ಗೆ ಮತ್ತು ಮೊಬೈಲ್ ಫೋನ್ಗಳನ್ನು ಬಳಕೆ ಮಾಡುವ ಕುರಿತು ಹಾಗೂ ಹೆತ್ತವರಿಗೂ ಶಿಕ್ಷಕರಿಗೂ ವಿದ್ಯಾರ್ಥಿಗಳ ಜೊತೆ ಇರತಕ್ಕಂತಹ ಸಂಬಂಧಗಳ ಬಗ್ಗೆ ವಿವರಿಸಬೇಕು ಅಂತ ಹೇಳಿದ್ದಾರೆ. ಭಾಳಷ್ಟು ದೀರ್ಘವಾದ ವಿಚಾರವಾಗಿದೆ ಅದು. ಆದಾಗ್ಯೂ ಹಂತವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಮನದಟ್ಟು ಮಾಡಲು ನಾನು ಪ್ರಯತ್ನಿಸುತ್ತೇನೆ. ತಾವೆಲ್ಲರೂ ನನ್ನ ಉಪನ್ಯಾಸವನ್ನು ಗಮನವಿಟ್ಟು ಆಲಿಸ್ತೀರಿ, ಜೊತೆಗೆ ಅದನ್ನು ಪಾಲಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗಲೂ ಈ ಒಂದು ಕಡಿಮೆ ಅವಧಿಯ ನನ್ನ ಉಪನ್ಯಾಸದಿಂದ ತಮ್ಮೆಲ್ಲರನ್ನೂ ಕೂಡ ಪೊಲೀಸ್ ಇಲಾಖೆಯ ಕಡೆಗೆ ಪ್ರಭಾವಿತಗೊಳಿಸಲು ನಾನು ಶಕ್ತನಾಗ್ತೇನೆ ಅಂತ ಭಾವಿಸ್ತೇನೆ. ಪ್ರಿಯ ಹೆತ್ತವರೇ, ರಕ್ಷಕರೇ,
ಇವತ್ತು ಈ ಸಮಾಜದಲ್ಲಿ ನಮಗೆ ಕಾಣತಕ್ಕಂತಹದ್ದು ಬಹಳ ಮುಖ್ಯವಾಗಿ ಮಾದಕ ವಸ್ತುಗಳು. ಅದನ್ನು ಡ್ರಗ್ಸ್ ಅಂತ ನಾವು ಕರಿತೀವಿ. ತಮಗೆಲ್ಲ ತಿಳಿದಿದೆ, ಪ್ರತಿನಿತ್ಯ ನೀವು ದಿನಪತ್ರಿಕೆಗಳಲ್ಲಾಗಲಿ, ಮೊಬೈಲ್ ಫೋನ್ಗಳಲ್ಲಾಗಲಿ, ಟೆಲಿವಿಷನ್ಗಳಲ್ಲಾಗಲಿ ನೀವು ಮಾದಕ ವಸ್ತುಗಳ ವಿಚಾರಗಳು ಬರೋದು ಮತ್ತು ಕೆಲವು ಮಾದಕ ವಸ್ತುಗಳಿಂದ ಜೈಲಿಗೆ ಹೋಗ್ತಕ್ಕಂತಹದ್ದು ಮತ್ತು ಅದನ್ನು ವಶಪಡಿಸ್ಕೊಳ್ತಕ್ಕಂತಹದ್ದು, ವಿದ್ಯಾರ್ಥಿಗಳ ಮಧ್ಯೆ ಅದರ ಸಂಬಂಧಗಳು, ಇದನ್ನೆಲ್ಲವನ್ನು ಕೂಡ ನೀವು ದಿನನಿತ್ಯ ನೋಡ್ತಾ ಇದ್ದೀರಿ. ಆದರೆ ನನ್ನ ಅನಿಸಿಕೆಯಲ್ಲಿ ಮಾದಕ ವಸ್ತುಗಳೆಂದರೆ ಯಾವುದು, ಅದರಲ್ಲಿ ಎಷ್ಟು ವಿಧಗಳಿದೆ ಅನ್ನೋದು ಮಾತ್ರ ಖಂಡಿತವಾಗಲೂ ಹೆಚ್ಚಿನವರಿಗೆ ತಿಳಿದಿಲ್ಲ ಅಂತ ನಾನು ಭಾವಿಸ್ತೀನಿ. ಪ್ರಿಯರೇ, ಮಾದಕ ವಸ್ತುಗಳಲ್ಲಿ 2 ವಿಧಗಳಿದೆ. ಒಂದು ಪ್ರಾಕೃತಿಕವಾಗಿ ಸಿಗುವಂತಹದ್ದು, ಮತ್ತೊಂದು ಮಾನವ ನಿರ್ಮಿತ. ಹಾಗಿದ್ರೆ ಪ್ರಾಕೃತಿಕವಾಗಿ ಸಿಗುವಂಥದ್ದು ಯಾವುದು, ಮಾನವ ನಿರ್ಮಿತ ಮಾದಕ ವಸ್ತುಗಳು ಯಾವುದು ಅನ್ನೋದು ಬಹಳ ಮುಖ್ಯ. ಇದನ್ನು ಹೆತ್ತವರಾದ ತಮಗೆ ನಾನು ಯಾಕೆ ಇದನ್ನು ವಿವರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಯಾವುದೇ ಒಂದು ವಸ್ತುವಿನ ಬಗ್ಗೆ ನಮಗೆ ತಿಳಿಯದೇ ಇದ್ದಲ್ಲಿ, ಅದರ ದುರುಪಯೋಗಗಳ ಬಗ್ಗೆ ನಮಗೆ ಗೊತ್ತಾಗದೇ ಇದ್ದಲ್ಲಿ, ಆ ವಸ್ತುಗಳು ಯಾವುದು ಅನ್ನೋದು ನಮ್ಮ ಗಮನದಲ್ಲಿ ಇಲ್ಲದೇ ಇದ್ದಲ್ಲಿ ನಾವು ಅದನ್ನು ಗುರುತಿಸುವುದಾದರೂ ಹೇಗೆ? ಆ ಕಾರಣದಿಂದ ಆ ವಸ್ತುಗಳು ಯಾವುದು, ಅದು ಹೇಗಿರುತ್ತೆ, ಅದರ ಗುಣಧರ್ಮಗಳೇನು ಅನ್ನೋದನ್ನು ಕಡಿಮೆ ಅವಧಿಯಲ್ಲಿ ನಾನು ವಿವರಿಸಲು ಬಯಸ್ತೇನೆ. ಪ್ರಿಯರೇ, ಇವತ್ತು ಇಲ್ಲಿ ನಮ್ಮ ಮಂಗಳೂರು ನಗರ ಆಗ್ಬೋದು ಅಥವಾ ಗಡಿಪಾಡು ಭಾಗ ಕೇರಳದಲ್ಲಿ ಆಗ್ಬೋದು, ಒಟ್ಟಾರೆಯಾಗಿ ನಾವು ಕರ್ನಾಟಕದಲ್ಲಿ ಮಾದಕ ವಸ್ತುಗಳ ಬಗ್ಗೆ ಕೇಳಿದ್ದೀವಿ. ಈ 2 ವಿಧಗಳಲ್ಲಿ ಪ್ರಾಕೃತಿಕವಾಗಿ ಸಿಗುವಂತಹ ಮಾದಕ ವಸ್ತುಗಳಲ್ಲಿ ಬಹಳ ಮುಖ್ಯವಾಗಿ ಬಹಳಷ್ಟು ಮಾದಕ ವಸ್ತುಗಳಿದ್ದರೂ ಕೂಡ ನಮ್ಮ ಈ ಭಾಗದಲ್ಲಿ ಚಲಾವಣೆಯಲ್ಲಿರ್ತಕ್ಕಂತಹದ್ದು ಒಂದು ಗಂಜಾ. ಅದನ್ನು ನಾವು ಆಡು ಭಾಷೆಯಲ್ಲಿ ಗಾಂಜಾ ಅಂತ ಕರಿತೀವಿ. ಇನ್ನೊಂದು MDM. ಇಲ್ಲೆಲ್ಲ ನೀವು ಕೇಳ್ತೀರಿ MDM ಸಿಗುತ್ತೆ ಅಂತ. ಹಾಗೆ ಬೇರೆ ಬೇರೆ ಮಾದಕ ವಸ್ತುಗಳು ಪ್ರಾಕೃತಿಕವಾಗಿದೆ, ಆಶೀಶ್, ಇನ್ನೊಂದು ಮತ್ತೊಂದು. ಈ ಭಾಗದಲ್ಲಿ ಚಲಾವಣೆಯಲ್ಲಿರ್ತಕ್ಕಂತಹದ್ದು ಗಂಜಾ ಮತ್ತು MDM ಆಗಿದ್ರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಾಗಿದೆ. ಇನ್ನೊಂದು ಮಾನವ ನಿರ್ಮಿತ, ಅದನ್ನು LSD ಅಂತ ನಾವು ಕರಿತೀವಿ. ಅದು ವಿಜ್ಞಾನಿಗಳು ಅಥವಾ ವೈದ್ಯ ಲೋಕದಿಂದ ಬಂದಂಥದ್ದು. ಅದರ ಬಗ್ಗೆ ನಿಮಗೆ ಅಷ್ಟೊಂದು ಮಾಹಿತಿಗಳ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ಪ್ರಾಕೃತಿಕವಾಗಿ ಸಿಗುವಂತಹ ಮಾದಕ ವಸ್ತುಗಳು ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ, ಹೆತ್ತವರಲ್ಲಿ ಬಹಳ ಸುಲಭವಾಗಿ ಅದು ಕೈಗೆಟಕುವಂತೆ ಮಾಡುತ್ತೆ. ಹಾಗಿದ್ರೆ ಮೂಲತಃವಾಗಿ ಗಾಂಜಾ. ಯಾವುದೇ ಮಾದಕ ವಸ್ತುಗಳನ್ನು ಒಂದು ಬಾರಿ ಒಬ್ಬ ವಿದ್ಯಾರ್ಥಿನಿ ಅಥವಾ ಯಾರೇ ಯುವಕರು, ಹಿರಿಯರು ಒಂದು ಬಾರಿ ಮಾನವ ಕುಲ ಒಂದು ಬಾರಿ ಅದನ್ನು ಸೇವಿಸಿದರೆ, ಒಂದೇ ಒಂದು ಬಾರಿ ಅದನ್ನು ಸೇವಿಸಿದರೆ ಅವನಿಗೆ ಅದು ಮತ್ತೆ ಮತ್ತೆ ಬೇಕು ಅಂತ ಅವನ ಮನಸ್ಸು ಹೇಳುವುದೇ ಮಾದಕ ವ್ಯಸನ ಅಥವಾ ಮಾದಕದ ಚಟ ಅಂತ ನಾವು ಕರಿತೀವಿ. ಇದರ ಬಗ್ಗೆ ಒಂದು ಕವಿತೆಯನ್ನು ನಾನು ಬರೆದಿದ್ದೆ. ಬೆಳಗಾವಿ ಕವಿಗೋಷ್ಠಿಯಲ್ಲಿ ಅದು ಪ್ರಕಟ ಆಗಿ ಪ್ರಸ್ತುತ ಅದು ಅಮೆಝಾನಲ್ಲಿ ಕೂಡ ಇದೆ. ತಾವ್ಯಾರಾದರೂ ಓದೋದಾದರೆ ಬಹಳ ಚೆನ್ನಾಗಿತ್ತು ಅದು. ಒಂದು ಬಾರಿ ಮಾದಕ ವಸ್ತುವನ್ನು ಸೇವಿಸಿದರೆ ಮತ್ತೆ ಮತ್ತೆ ನನಗೆ ಅದು ಬೇಕು ಅಂತ ಅವನ ಮನಸ್ಸು ಹೇಳುವುದೇ ಮಾದಕ ವ್ಯಸನ ಅಥವಾ ಚಟ ಅಂತ ನಾವು ಕರೀಬಹುದು. ಹಾಗಿದ್ರೆ ಉದಾಹರಣೆಯಾಗಿ ನಾವು ಒಂದು ಗಾಂಜಾವನ್ನು ತಗೊಳ್ಳೋಣ. ಗಾಂಜಾ ಹೇಗಿರುತ್ತೆ ಅಂತ ಹೇಳಿದರೆ, ಅದು ಒಂದು ಸಸಿ. ಅದು ಯಾವಾಗ ಹೂ ಬಿಡುತ್ತೋ ಆವಾಗ ಅದರ ಹೂ, ಎಲೆ, ಕಾಂಡ, ಬೇರು ಇವುಗಳೆಲ್ಲವೂ ಸೇರಿ ಗಾಂಜಾ ಆಗಿ ಪರಿವರ್ತನೆ ಆಗುತ್ತೆ. ಯಾವಾಗ ಅದು ಹೂ ಬಿಡುವುದಿಲ್ಲವೋ ಆವಾಗ ಅದು ಗಾಂಜಾ ಆಗಿ ಪರಿವರ್ತನೆ ಆಗೋದಿಲ್ಲ. ಹೂ ಬಿಡದ ಕಾಲದಲ್ಲಿ ಅದನ್ನು ನಾವು ಕುಡಿದ್ರೂ ಸೇವಿಸಿದರೂ ಏನೇ ಮಾಡಿದರೂ ಕೂಡ ಅದು ಅಮಲನ್ನು ಬರಿಸುವುದಿಲ್ಲ. ಅದರ ಗುಣಧರ್ಮ ಹೂ ಬಿಡುವಾಗ ಮಾತ್ರ ಇರುತ್ತೆ. ಆ ಕಾರಣದಿಂದ ಅದು ಹಸಿ ಎಲೆಗಳಿಂದ ಕೂಡಿರುತ್ತೆ ಮತ್ತು ಅದರಲ್ಲಿ
ಹೂಗಳು ಮತ್ತು ಎಲೆಗಳು ಸೇರಿ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ. ಇದು ಹೇಗಿರುತ್ತೆ ಅಂತ ಹೇಳಿದರೆ ಹೆತ್ತವರುಗಳು ಆಲಿಸಬೇಕು. ತುಂಬ ಘಾಟು ವಾಸನೆಯಿಂದ ಕೂಡಿರುತ್ತೆ. ಸಾಮಾನ್ಯವಾಗಿ ನೀವು ಬಹಳಷ್ಟು ಘಾಟು ವಾಸನೆಗಳನ್ನು ನೋಡಿರ್ಬೋದು, ಆದರೆ ಗಾಂಜಾ ತೀರ ಘಾಟು ವಾಸನೆಯಿಂದ ಅದು ಕೂಡಿರ್ತದೆ. ಅದನ್ನು ಒಂದು ಸಿಗರೇಟ್ ಒಳಗಿರ್ತಕ್ಕಂತಹ ಆ ಹೊಗೆ ಸೊಪ್ಪನ್ನು ತೆಗೆದು ಇದನ್ನು ತುಂಬಿಸಿ ಸೇವಿಸುವುದರ ಮೂಲಕ ನಿಕೋಟಿನ್ಗಿಂತಲೂ ಜಾಸ್ತಿ ಇದೆ ಅದು, ಅಥವಾ ಬೀಡಿ ಚುಟ್ಟದ ಮುಖಾಂತರ, ಅಥವಾ ಯಾವುದೇ ಒಂದು ಎಲೆಗಳ ಒಳಗೆ ಅದನ್ನು ಹಾಕಿಸಿ ಸುರುಳಿ ಮಾಡಿ, ಅಥವಾ ಕಾಗದದ ಮೇಲೆ ಸುರುಳಿ ಮಾಡಿ ಸಾಮಾನ್ಯವಾಗಿ ಸಿಗರೇಟಿಗೆ ಹಾಕ್ತಾರೆ, ಸೇದ್ತಾರೆ. ಏನಾಗುತ್ತೆ, ಒಂದು ಬಾರಿ ಒಂದು ಪಪ್ ಅದನ್ನು ಸೇವಿಸಿದರೆ ಆ ಸೇವಿಸುವಂತಹ ಸಂದರ್ಭದಲ್ಲಿ ಅವನಿಗೆ ಯಾರಾದರೂ ಒಂದು ಅಪರಾಧವನ್ನು ಮಾಡು ಅಂತ ಹೇಳಿದರೆ ಖಂಡಿತವಾಗಲೂ ವೈದ್ಯಲೋಕ ಅದನ್ನು ಹೇಳುತ್ತೆ, ಅವನ ಮನಸ್ಸಿಗೆ ಅದು ಮಾಡಲೇಬೇಕು ಅನ್ನತಕ್ಕಂಥ ಒಂದು ಹಂತಕ್ಕವ ಹೋಗ್ತಾನೆ. ಅದು ಹೆಣ್ಮಕ್ಳಿರ್ಬೋದು, ಹುಡುಗರಿರ್ಬೋದು. ಈ ರೀತಿ ಅವರನ್ನು ಮಾಡಿ ಅಪರಾಧ ಲೋಕಕ್ಕೆ ಕೊಂಡೊಯ್ಯುವಂಥ ಸಾಧ್ಯತೆಗಳಿದೆ. ಕೆಲವರು ಏನು ಮಾಡ್ತಾರೆ ಅಂತೇಳಿದರೆ ಇದನ್ನು ಖುಷಿಗಾಗಿ ಸೇದುವವರಿದ್ದಾರೆ, ಆದರೆ ಅದು ಕೂಡ ಅಪರಾಧ ಲೋಕಕ್ಕೆ ಕೊಂಡೊಯ್ಯುತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ನಾವು ನೋಡಿದರೆ ವಿದ್ಯಾರ್ಥಿಗಳಿಗೆ ಯಾವನೋ ಒಬ್ಬ ವ್ಯಕ್ತಿ ಇದನ್ನು ನೀನು ಸೇವಿಸಿದರೆ ನಿನಗೆ ನಿದ್ದೆನೇ ಬರೋದಿಲ್ಲ, ತುಂಬ ಓದಬಹುದು, ತುಂಬ ಓದಲಿಕ್ಕೆ ನಿನಗೆ ಅವಕಾಶ ಸಿಗುತ್ತೆ ಅಂತ ಮಕ್ಕಳಿಗೆ ಆ ರೀತಿಯ ಮನಸ್ಸಿನಲ್ಲಿ ತುಂಬಿ ವ್ಯಾಪಾರ ಮಾಡಿ ಸೇದಿಸುವುದನ್ನು ಕೂಡ ನಾವು ಕಂಡಿದ್ದೀವಿ. ಒಟ್ಟಾರೆಯಾಗಿ ಯಾವುದೇ ಮಾದಕ ವಸ್ತು ಗಾಂಜಾವನ್ನು ಸೇವಿಸಿದಾಗ ಅವನು ಯಾವುದೇ ಒಂದು ಅಪರಾಧವನ್ನು ಮಾಡಲು ಹಿಂಜರಿಯುವುದಿಲ್ಲ ಮತ್ತು ಅದರ ಚಟಕ್ಕೆ ಬೀಳ್ತಾನೆ. ಈ ಚಟಕ್ಕೆ ಬಿದ್ದಾಗ ಅದರಿಂದ ಹೊರಗೆ ಬರುವುದು ಹೇಗೆ ಅನ್ನೋದು ಆತನಿಗೆ ತಿಳಿದಿರೋದಿಲ್ಲ. ಇದನ್ನು ಹೇಗೆ ಗುರುತಿಸಬೇಕು ಅನ್ನೋದು ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಖಂಡಿತವಾಗಲೂ ಗಾಂಜಾ ವ್ಯಸನಿ ಅವನ ಕಣ್ಣುಗಳು ಸ್ವಲ್ಪ ತೇವದಿಂದ ಕೂಡಿರ್ತದೆ. ಒಂದು ಸ್ವಲ್ಪ ನೀವು ನೋಡಿರ್ಬೋದು, ಪೂರ ಹಳದಿ ಅಲ್ಲ, ಅದನ್ನು ನಾವು ಹಳದಿ ರೋಗ ಅಂತ ಕರಿಬೋದು, ಸ್ವಲ್ಪ ತೇವದಿಂದ ಕೂಡಿರುತ್ತೆ. ತೇವದಿಂದ ಕೂಡಿದ ತಕ್ಷಣ ಅವನು ಗಾಂಜಾ ವ್ಯಸನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ನಮಗೆ ಗೊತ್ತಿದ್ದ ಮಟ್ಟಿಗೆ ಗುರುತಿಸಬೇಕು ಅಂತ ಹೇಳಿದರೆ ಆ ರೀತಿ ಇರುತ್ತೆ. ಇನ್ನೂ ಕೆಲವು ಬದಲಾವಣೆಗಳಿರುತ್ತೆ. ಏನಂತ ಹೇಳಿದರೆ, ಒಂದು ಬಾರಿ ಅದನ್ನು ಸೇವಿಸಿದರೆ ಅವನು ಸುಮ್ಮನೆ ಕುಳಿತುಕೊಂಡಿರ್ಬೋದು, ಏನೂ ಮಾತಾಡೋಂಗಿಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ, ಏನೂ ಮಾಡೋದಿಲ್ಲ, ಹಾಗೆ ಕುಳಿತುಕೊಂಡಿರ್ಬೋದು. ಅಥವಾ ಅವನು ನಗೆ ಬೀರಿಕೊಂಡಿರ್ಬೋದು, ಒಂಥರ ನಗುತ್ತಾ ಇರೋದು. ಇದು ಹೆತ್ತವರಿಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ, ಕಡೆಯ ಒಂದು ಸ್ಟೇಜಲ್ಲಿ ಅವನು ಪೂರ್ಣವಾಗಿ ಗಾಂಜಾ ಏನೋ ಒಂದು ಎಡಿಕ್ಟ್ ಆಗಿದ್ದಾನೆ, ಏನೋ ಒಂದು ಸಮಸ್ಯೆ ಆಗಿದೆ ಅಂದಾಗ ನಿಮಗೆ ಗೊತ್ತಾಗುತ್ತೆ. ಇವತ್ತು ವೈದ್ಯ ಲೋಕದಲ್ಲಿ ಮುಂಜಾನೆ ನೀವು ಕೇಳಿರ್ಬೋದು, ವೈದ್ಯರು ಆಸ್ಪತ್ರೆಗೆ ವಿಸಿಟ್ ಮಾಡುವಾಗ ರೌಂಡ್ಸ್ ಮಾಡ್ತಾರೆ, ಬಹಳಷ್ಟು ರೋಗಿಗಳನ್ನು ನೋಡಲಿಕ್ಕೆ ಹೋಗಬೇಕು ಅಂತ ಹೇಳಿದರೆ, ಸಾಮಾನ್ಯವಾಗಿ ನಮ್ಮ ಗೆಳೆಯರೊಬ್ಬರು ಹೇಳಿದರು, ಪ್ರತಿದಿನ 9 ಡ್ರಗ್ಸ್ ಎಡಿಕ್ಟ್, ಮಾದಕ ವಸ್ತುಗಳ ಎಡಿಕ್ಟ್ ರೋಗಿಗಳನ್ನು ಪ್ರಥಮ ಸಿಗ್ತಾರೆ ಅಂತ. ಸುಮ್ಮನೆ ಕೂತು ಒಂದು ಲೆಕ್ಕಾಚಾರ ಹಾಕಿಬಿಡಿ, 9 ಆದರೆ ತಿಂಗಳಿಗೆ ಎಷ್ಟಾಯಿತು, ವರ್ಷಕ್ಕೆ ಎಷ್ಟಾಯಿತು ಅಂತ. ಆದರೆ ಇವರೆಲ್ಲ ಯಾರು ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಖಂಡಿತವಾಗಲೂ ಇವರೆಲ್ಲರೂ ವಿದ್ಯಾರ್ಥಿಗಳು. ಎಂತಹ ವಿದ್ಯಾರ್ಥಿಗಳು ಅಂತ ಹೇಳಿದರೆ, ಉನ್ನತ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳು, ವೈದ್ಯ ಲೋಕದ ವಿದ್ಯಾರ್ಥಿಗಳು, ಅಥವಾ ಇಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಈಗ ಮತ್ತೆ ನಿಮ್ಮ ಮುಂದೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಯಾಕೆ ಇದನ್ನು ಕೊಡುವವರನ್ನು ನೀವು ಹಿಡಿಯೋದಿಲ್ಲ? ಅವರನ್ನು ನಾವು ಪೆಡ್ಲರ್ ಅಂತ ಕರಿತೀವಿ, ಅವರನ್ನು ಹಿಡಿದ್ರೆ ಇದು ಮುಗಿದೋಯ್ತಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಪೊಲೀಸ್ ಇಲಾಖೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಪೊಲೀಸ್ ಆಯುಕ್ತರು, ನಮ್ಮ ಇಲಾಖೆ ಮಂಗಳೂರು ನಗರ ಬಹಳಷ್ಟು ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ. ಅದರಲ್ಲಿ 2 ಮಾತುಗಳಿಲ್ಲ. ಇಲ್ಲಿ ಯಾಕೆ ನೀವು ಪತ್ತೆ ಹಚ್ಚಲಿಕ್ಕೆ ಅವರನ್ನು ಸಾಧ್ಯ ಇಲ್ಲ? ಪತ್ತೆ ಹಚ್ಚಿದ್ದೀವಿ, ಆದರೆ ಒಂದನ್ನು ಗಮನ ಹರಿಸಬೇಕಾಗತ್ತೆ. ಒಬ್ಬ ಮಗು ಅಥವಾ ಒಬ್ಬ ವಿದ್ಯಾರ್ಥಿ ಅದನ್ನು ಸೇವಿಸಿದಾಗ ಮೊದಲು ಅವನಿಗೆ ಅದನ್ನು
ಗುರುತಿಸ್ತಾರೆ, ಒಂದು ಸೇವಿಸಿ ನೋಡು ಪಪ್ಪು ಹೇಗಿರುತ್ತೆ ಅಂತ. ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋದರೆ ಸಿಗರೇಟನ್ನು ಕೂಡ ಹಾಗೇನೆ ಸರ್. ಸಿಗರೇಟನ್ನು ಮೊದಲು ಸೇದಿ ನೋಡು ಅನ್ನೋದು, ಯಾರಿಗೂ ಗೊತ್ತಿರಲ್ಲ ಅದು ಹೇಗಿರುತ್ತೆ ಅಂತ. ಮತ್ತೆ ಅವನು ಚಟಕ್ ಬೀಳ್ತಾನೆ. ಇವಾಗ ಏನಾಗಿದೆ, ಮಾದಕ ವಸ್ತುಗಳು ಬಂದಿದೆ. ಒಂದು ಬಾರಿ ಅವನಿಗೆ ಫ್ರೀಯಾಗಿ ಕೊಡ್ತಾನೆ, ಒಂದು ಪಪ್ ಸೇದು ಅಂತ. ನಾನು ಮೊದಲೇ ಹೇಳಿದೆ, ಒಂದು ಬಾರಿ ಸೇವಿಸಿದರೆ ಏನಾಗುತ್ತೆ, ಅವನ ಮನಸ್ಸೇನು ಹೇಳುತ್ತೆ, ಮತ್ತೆ 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 ಅದು ಬೇಕು ಅಂತ. ಆಗ ಎರಡನೇ ಬಾರಿ ಹೋಗಿ ಕೇಳ್ತಾನೆ, ನನಗದು ಬೇಕು ಅಂತ. ಆವಾಗ ಅವ ಹೇಳ್ತಾನೆ, ಇಲ್ಲ ಕೊಡ್ಲಿಕ್ಕೆ ಬರಲ್ಲ, ದುಡ್ಡು ಕೊಡು ಅಂತ. ಬಂದು ಹೆತ್ತವರಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳು. 18 ವರ್ಷಕ್ಕೆ ಒಳಪಟ್ಟ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಕ್ಕಳೇ. ಭಾರತ ಸರ್ಕಾರದ ನಿಯಮಗಳಲ್ಲಿ ಮತ್ತು ನ್ಯಾಯಾಂಗದ ನಿಯಮಗಳಲ್ಲಿ, ಕಾನೂನುಗಳಲ್ಲಿ 18 ವರ್ಷಕ್ಕೆ ಮೇಲ್ಪಟ್ಟವರೆಲ್ಲರೂ ಅವರು ಮಕ್ಕಳಾಗೋದಿಲ್ಲ. 18 ವರ್ಷದ ಒಳಪಟ್ಟವರೆಲ್ಲರೂ ಮಕ್ಕಳು ಅಂತ ಕರೀಬೇಕು. ನಿಮ್ಮಲ್ಲಿ ಬಂದು ಕೇಳ್ತಾರೆ, ಒಂದು ಟ್ಯೂಷನ್ ಫೀಸ್ ಇದೆಯೋ, ಅಥವಾ ನಮ್ಮ ಅಧ್ಯಾಪಕರಿಗೆ ಕೊಡಲಿಕ್ಕೆ ದುಡ್ಡಿದೆ ಬೇಕಾಗಿದೆ, ಅಥವಾ ಒಂದು ಟೂರ್ ಇದೆ, ಅಥವಾ ಒಂದು ನಾವು ಹುಡುಗರೆಲ್ಲ ಸೇರಿ ಒಂದು ಸಣ್ಣ ಊಟ ಮಾಡ್ತೀವಿ, ಎಂಜಾಯ್ಮೆಂಟ್ ಮಾಡ್ತೀವಿ, ಒಂದು ತಿರುಗಾಡಿ ಬರ್ತೀವಿ ಅಂತ ಹೇಳಿದಾಗ ನೀವು ಯಾವುದೇ ಪ್ರಶ್ನೆ ಮಾಡದೆ ಮಕ್ಕಳಿಗೆ ದುಡ್ಡನ್ನು ಕೊಟ್ಟು ಬಿಡ್ತೀರಿ. ಯಾಕೆ ಕೊಡ್ತೀರಿ ಅಂತ ಹೇಳಿದರೆ, ಇವತ್ತಿನ ಕಾಲಘಟ್ಟ ಆ ರೀತಿ ಇದೆ, ಅದು ಬದಲಾಗಿದೆ ಕಾಲ. ನಾವೆಲ್ಲ ಇರುವಾಗ ಚಂದ್ರ ಸರ್, ನಾವೆಲ್ಲ ಬಾಲ್ಯದಲ್ಲಿರುವಾಗ ದುಡ್ಡು ನಮಗೆ ಸಿಗ್ತಿರಲಿಲ್ಲ. ನಮ್ಮಲ್ಲಿ ಆ ರೀತಿಯ ಒಂದು ಕಾಲ ಇತ್ತು. ಇದೆಲ್ಲ ಗೊತ್ತೇ ಇರಲಿಲ್ಲ, ಮೊಬೈಲ್ ಫೋನ್ ಕೂಡ ಇರಲಿಲ್ಲ. ನೀವು ದುಡ್ಡು ಕೊಟ್ಟು ಬಿಡ್ತೀರಾ. ಈ ದುಡ್ಡನ್ನು ಕೊಂಡೋಗಿ ಅವ್ರಿಗೇನಾಗಿದೆ, ಅಲ್ಲಿ ಕೇಳ್ತಾನೆ ದುಡ್ಡು ಕೊಡು ಅಂತ. ಹಾಗೆ ದುಡ್ಡು ಕೊಟ್ಟು ಅವನು ಮಾದಕ ವಸ್ತುವನ್ನು ತಗೊಳ್ತಾನೆ. ಎಷ್ಟು ಬಾರಿ ಕೇಳ್ಬೋದು. ಕಡೆಗೆ ಒಂದಿನ ಮನೆಯಲ್ಲಿ ಸ್ವಲ್ಪ ದುಡ್ಡು ಕಾಣೆಯಾಗುತ್ತೆ, ಮಿಸ್ಪ್ಲೇಸ್ ಆಗುತ್ತೆ. ಆವಾಗಲೂ ಕೂಡ ನೀವು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ನೀವೇನು ಮಾಡ್ತೀರಿ, ಆಯಿತು ಆದದ್ದು ಬಿಡಿ. ಯಜಮಾನ್ರ ಜೊತೆ ಇದ್ದರೆ ಯಜಮಾನ್ರು ಕೇಳಿದರೆ, ಬೇಡ ಬೇಡ ಕೇಳಬೇಡಿ, ಮಗುವಿಗೆ ಬಿಟ್ಬಿಡಿ, ನಮ್ಮ ಮಗು ಅಂಥದ್ದಲ್ಲ ಅಂತ. ಮಗು ತಪ್ಪು ಮಾಡೋದಿಲ್ಲ, ನಿಜ. ಆ ನಂತರ ಏನಾಗುತ್ತೆ, ಮಿಸ್ಪ್ಲೇಸ್ ಆಯಿತು, ಇನ್ನೂ ಸಿಗೋದಿಲ್ಲ ಅಂತ ಆದಾಗ ಇವನಿಗೆ ಆ ಮಾದಕ ವಸ್ತು ಬೇಕಾಗಿದೆ, ಗಾಂಜಾ ಬೇಕಾಗಿದೆ. ಆವಾಗ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ನಿಧಾನಕ್ಕೆ ಕಳ್ಳತನಕ್ಕೆ ಇಳಿತಾನೆ, ಬೇರೆ ಯಾವುದಾದ್ರೂ. ಅದು ಮಾಡಲಿಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತ ಹೇಳಿದರೆ ಇನ್ನೊಂದು ದಾರಿ ಇದೆ. ಅದನ್ನು ಯಾರು ಗಾಂಜಾ ಮಾರಾಟ ಮಾಡ್ತಾನೋ ಅವನೇ ಹೇಳಿಕೊಡ್ತಾನೆ. ಏನು ಹೇಳ್ತಾನೆ ಅಂತ ಹೇಳಿದರೆ, ನೀನು ಈ ವಸ್ತುವನ್ನು ಕೊಂಡೋಗಿ ಇಲ್ಲಿಂದ ಉಳ್ಳಾಳದಿಂದ ಕೊಂಡೋಗಿ ನೀನು ಮಂಗಳೂರು ಪೇಟೆಗೆ ಕೊಟ್ಟು ಬಾ, ಇಂಥ ವ್ಯಕ್ತಿಗೆ, ಅವನಿಂಥ ಬಟ್ಟೆ ಧರಿಸಿದ್ದಾನೆ, ಕೊಟ್ಟು ಬಾ, ನಿನಗೆ ಫ್ರೀಯಾಗಿ ನಾನು ಕೊಡ್ತೀನಿ ಅಂತ. ಇವನು ಕೊಂಡೋಗಿ ಕೊಡ್ತಾನೆ. ಬಂದಾಗ ಡ್ರಗ್ಸ್ ಇವನಿಗೆ ಒಂದು ಪಪ್ಪು ಸೇದಲಿಕ್ಕೆ ಸಿಗುತ್ತೆ. ಈಗ ನೀವು ಹೇಳಿ, ಆ ಯಾವ ಬಾಲಕ, ಯಾವ ವಿದ್ಯಾರ್ಥಿ ಅಥವಾ ಯಾವ ಯುವಕ ಒಂದು ಬಾರಿ ಸೇದಲಿಕ್ಕೆ ಫ್ರೀಯಾಗಿ ತಗೊಂಡ, ಅವನೇ ಏನಾದ, ಪೆಡ್ಲರ್ ಆದ, ಮಾರಾಟಗಾರನಾದ. ಅವನೇನು ಮಾಡ್ತಾನೆ, ಮತ್ತು ಇದು ಎಲ್ಲಿ ಸಿಗುತ್ತೆ ಅಂಥೇಳಿ ಅವನು ಕೂಡ ಮಾರಾಟ ಮಾಡಿ ಅವನು ಕೂಡ ಸೇರ್ತಾನೆ. ಈ ರೀತಿ ಇರುವಾಗ ಇದನ್ನು ಪತ್ತೆ ಹಚ್ಚುವುದು ಅಷ್ಟು ಸುಲಭವಲ್ಲ. ಅವರು ಸ್ವತಃ ಅದನ್ನು ಅರಿತುಕೊಳ್ಳಬೇಕಾಗತ್ತೆ. ಹೆತ್ತವರು ಗಮನಿಸಬೇಕು. ವಿಜ್ಞಾನ ಏನು ಹೇಳುತ್ತೆ, ವೈದ್ಯಲೋಕ ಏನು ಹೇಳುತ್ತೆ ಅಂತ ಹೇಳಿದರೆ, ಮಾದಕ ವಸ್ತುಗಳನ್ನು ಒಂದು 4 ವರ್ಷ ಸತತವಾಗಿ ತಿಂಗಳಿಗೆ 3 ಬಾರಿಯೋ 4 ಬಾರಿಯೋ ಸೇವಿಸಿದರೆ, ಗಾಂಜಾವೇ ಸೇವಿಸಿದರೆ, ಯಾವುದೇ ಮಾದಕ ವಸ್ತುವನ್ನು ಸೇವಿಸಿದರೆ, ಅವನ ದೇಹದಲ್ಲಿ ಯಾವುದೇ ಕ್ಯಾನ್ಸರ್ಗಳು ಉದ್ಭವ ಆಗ್ಬೋದು, ದೇಹದ ಯಾವುದೇ ಭಾಗದಲ್ಲಿ ಬರ್ಬೋದು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಥವಾ ಅವನು ಅದನ್ನು ಕಂಟಿನ್ಯೂ ಆಗಿ 5-6 ವರ್ಷ ಸೇವಿಸಿದರೆ ತಕ್ಷಣ ಸ್ತಂಭನ, ಹೃದಯಾಘಾತ ಆಗಬಹುದು, ಹಾರ್ಟ್ ಅಟ್ಯಾಕ್ ಆಗಬಹುದು ಅಂತಲೂ ಕೂಡ ಹೇಳುತ್ತೆ. ಆದರೆ ನಾವೇನು ಹೇಳ್ತೀವಿ, ಇಲ್ಲ ನಮ್ಮ ಮಗು ಆ ರೀತಿ ಇಲ್ಲ, ಅದು ಅಷ್ಟು ಸುಲಭದಲ್ಲಿ ನಿಮಗೆ ಅದನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಹಾಗಿದ್ರೆ ಏನು ಮಾಡಬೇಕು ಮುಂದಕ್ಕೆ ವಿವರಿಸ್ತೀನಿ. ಇನ್ನು ನಾನು ಈಗಾಗಲೇ ಹೇಳಿದೆ, ಈ ಭಾಗದಲ್ಲಿ MDM ಇದೆ. MDM ಅಂತ ಹೇಳಿದರೆ ಅದು ಒಂದು ಹುಡಿ. ಅದನ್ನು ಕೂಡ ನಾನು ವಿವರಿಸಬೇಕಾಗಿದೆ. ಅದು ಹೇಗಿರುತ್ತೆ ನಿಮಗೆ ಗೊತ್ತಿರಬೇಕು. ಹೇಗಿರುತ್ತೆ ಅಂತ ಹೇಳಿದರೆ, ಒಂದು ಬಾರಿ ಮಕ್ಕಳ ಬ್ಯಾಗನ್ನು ಚೆಕ್ ಮಾಡಿದರೆ ನಿಮಗೆ ತುಂಬ ಘಾಟು ವಾಸನೆ ಕೂಡಿದರೆ ನೀವು ಗುರುತಿಸ್ಬೋದು. ಅದು ಯಾವುದೇ ಬ್ಯಾಗಲ್ಲಿಟ್ಟರೂ ಕೂಡ ಅಷ್ಟು ವಾಸನೆಯಿಂದ ಕೂಡಿರುತ್ತೆ, ಅದು ಅಷ್ಟು ಘಾಟು ವಾಸನೆ ಇರುತ್ತೆ. ಈ MDM ಹೇಗಿರುತ್ತೆ ಅಂತ ಹೇಳಿದರೆ, ಅದು ಹರಳುಗಳಿರುತ್ತೆ ಅಥವಾ ಹುಡಿ ಮಾಡಿಯೂ ಕೂಡ ಇರುತ್ತೆ. ಅದನ್ನು ಸೇವಿಸುವ ರೂಪ ಹೇಗಿದೆ ಅಂತ ಹೇಳಿದರೆ, ನೀವು ಟೆಟ್ರಾ ಪ್ಯಾಕನ್ನು ನೋಡಿರ್ಬೋದು. ಟೆಟ್ರಾ ಪ್ಯಾಕ್ 10 ರೂಪಾಯಿಗೆ ಜ್ಯೂಸ್ ಸಿಗುತ್ತೆ, ನೋಡಿದಿರಲ್ವಾ, ಮ್ಯಾಂಗೋ ಜ್ಯೂಸು. ಅದರಲ್ಲಿ ಒಂದು ಸ್ಟ್ರಾ ಬರುತ್ತೆ.
ಸಣ್ಣ ಸ್ಟ್ರಾ, ಒಂದಿಷ್ಟು ದೊಡ್ಡ ಸ್ಟ್ರಾ. ಆ ಸ್ಟ್ರಾವನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಇವರು ತೆಗೆದು ಸಿಗರೇಟ್ ಪ್ಯಾಕ್ ಇದೆಯಲ್ಲ, ಸಿಗರೇಟ್ ಪ್ಯಾಕಿನ ಒಳಗೆ ಒಂದು ಪೇಪರ್ ಬರುತ್ತೆ, ಅದು ಸ್ವಲ್ಪ ಬೆಳ್ಳಿ ಪರದೆ ಥರ ಇರುತ್ತೆ, ಒಂದು ಪೇಪರ್ ಇರುತ್ತೆ. ಆ ಪೇಪರ್ನ ಒಳಗೆ ಇದನ್ನು ಒಂದು ಸೂಜಿಯಷ್ಟು ಹಾಕಿ, ಸೂಜಿಯಲ್ಲಿ ಮುಳುಗಿಸಿ ಹಾಕಿ ಕೆಳಗೆ ಬೆಂಕಿಯನ್ನು ಹಚ್ಚಿದಾಗ, ಅಥವಾ ನಮ್ಮದು ಏನು ಲೈಟರ್ ಇದೆ, ಲೈಟಾಗಿ ಸ್ವಲ್ಪ ಹೀಗೆ ಬೆಂಕಿಯನ್ನು ಹಚ್ಚಿದಾಗ ಹೊಗೆ ಬರುತ್ತೆ. ಅದು ಒಂದು ಸೂಜಿ ಮೊನೆಯಷ್ಟು ಹೊಗೆ ಬರುತ್ತೆ. ಆ ಹೊಗೆಯನ್ನು ಈ ಒಂದು ಸ್ಟ್ರಾದಿಂದ, ಟೆಟ್ರಾಪ್ಯಾಕ್ ಸ್ಟ್ರಾದಿಂದ ಸೇವಿಸಿದಾಗ ಅವನಿಗೆ ಅಮಲಾಗುತ್ತೆ ಅಥವಾ ಚಟಕ್ ಬೀಳ್ತಾನೆ. ಇದು ಒಂದು ರೀತಿ. ಈಗೇನು ಮಾಡಬೇಕಂತೇಳಿದರೆ, ದಯವಿಟ್ಟು ಯಾವುದೇ ಬ್ಯಾಗಿನಲ್ಲಿ, ಮಕ್ಕಳ ಬ್ಯಾಗಿನಲ್ಲಿ ಇಂತಹ ವಸ್ತು ಸಿಕ್ಕಿದರೆ, ಸಿಗರೇಟಿನ ಒಳಗಿನ ಆ ಒಂದು ಕವರ್ ಅಥವಾ ಏನು ನಿಮಗೆ ಈ ಟೆಟ್ರಾ ಪ್ಯಾಕ್ನೊಳಗಿರ್ತಕ್ಕಂತಹ ಈ ಸ್ಟ್ರಾ ಸಿಕ್ಕಿದರೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಅದರ ಬಗ್ಗೆ. ಒಂದು ಈ MDM ಬಹಳಷ್ಟು ಇಲ್ಲಿ ನಮ್ಮ ಇದು ತುಂಬ ಹತ್ತಿರ ಇದೆ ಕೇರಳಕ್ಕೆ, ಈ ಕಡೆಯಿಂದ ನಮಗೆ ಬರುತ್ತೆ. ಅದನ್ನು ಯಾವುದರಿಂದ ಮಾಡ್ತಾರೆ ಅನ್ನೋದು ಅದು ಮಾನವ ನಿರ್ಮಿತ ಬೇರೆ, ಪ್ರಾಕೃತಿಕವಾಗಿ ಬೇರೆ ರೀತಿಯಲ್ಲಿದೆ. ಅದೇನೇ ಇರಲಿ, ಅದು ಅಕ್ಕಿಯ ಹೊಟ್ಟಿನಿಂದಲೂ ಕೂಡ ಅದನ್ನು ಮಾಡ್ತಾರೆ. ಇದು ಎರಡು ಬಹಳ ಇಲ್ಲಿ ಮುಖ್ಯ. ಇನ್ನೂ ಒಂದು ಹೇಳಿದರೆ ನಾವು ಆಶೀಶ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಹೇಗಿರುತ್ತೆ ಅಂತ ಹೇಳಿದರೆ, ಈ ಗಾಂಜಾದ ಸಸಿಗೆ ಒಂದು ಗೆರೆಯನ್ನು ಹಾಕಿದಾಗ ಅದರಲ್ಲಿ ಸಣ್ಣ ದ್ರವ ಬರುತ್ತೆ, ಹುಳಿ ಥರ ಇರುತ್ತೆ ಸರ್, ಅದು ಹುಳಿ ಒಂದಿಷ್ಟು ಬರುತ್ತೆ. ಅದನ್ನು ಶೇಖರಣೆ ಮಾಡಿದರೆ ಅದು ಒಂದು ಸ್ವಲ್ಪ ಹೀಗೆ ನಾಲಿಗೆಯಿಂದ ತೆಗೆದರೂ ಕೂಡ ಅಮಲಾಗುತ್ತೆ. ನಮ್ಮ ಹೆಣ್ಣುಮಕ್ಕಳು ಇದನ್ನು ಗಮನ ಹರಿಸಬೇಕು. ಶಿಕ್ಷಣಾರ್ಥಿಗಳು, ವಿದ್ಯಾರ್ಥಿನಿಗಳು ಈ ಉನ್ನತ ವ್ಯಾಸಂಗವನ್ನು ಮಾಡಿದಾಗ ನಾವು ಏನು ಮಾಡ್ತಾರೆ ಅಂತ ಹೇಳಿದರೆ, ಹುಡುಗರು ಇದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಹುಳಿ ಅಂಥೇಳಿ ಹೀಗೆ ಮಾಡ್ತಾರೆ. ಯಾರೇ ಇರ್ಬೋದು, ಹುಡುಗರು ಅಂತಲ್ಲ, ಯಾರಿಗೆ ಹುಳಿ ಬೇಕಾಗಿಲ್ಲ. ನಾವೆಲ್ಲ ಬಾಲ್ಯದಲ್ಲಿರುವಾಗ ಬಹಳಷ್ಟು ಹುಳಿ ಮರದ ಕೆಳಗೆ ಹೋದವರು. ಯಾನ್ಲ ಒಂಜಿ ಪುಲಿಕ್ ಕಲ್ಲದು ಹಾಕಿದ್ದು ಪುಲಿನ ನಮ್ಮ ತಿಂತ ಅದೇ ಮಸ್ತ್ ಇಷ್ಟ ನಂಗೆ. ಎನ್ನ ಊರುಡು ಬಪ್ಪನಾಡಡೆ ನಮ್ಮ ಗೊಬ್ಬನಾಗ ಅವೇನು ತಿನ್ನೊಂದಿತ್ತ ಪುಳಿನ ಇತ್ತೆಲ್ಲ ಏರಾಂಡ ಕೊರಂಡ ಪುಳಿನ ತಿನ್ಕಂದ ಒಂಚೂರು. ಹಾಗೆ ಆ ಹುಳಿ ಬಹಳ ಇಷ್ಟ ಆಗುತ್ತೆ. ಯಾವುದೋ ಒಂದು ದೊಡ್ಡ ಪಟ್ಟಣ ಪ್ರದೇಶದಲ್ಲಿ ನಮ್ಮ ಮಕ್ಕಳು ಓದ್ತಾ ಇರ್ತಾರೆ, ಅದು ಉನ್ನತ ಮಟ್ಟದ ವ್ಯಾಸಂಗ. ಯಾವನೋ ಒಬ್ಬ ಬಂದು ಹುಳಿ ಅಂತ ಹೇಳಿದಾಗ ನನಗೂ ಸ್ವಲ್ಪ ಕೊಡಿ. ಯಾವಾಗ ಆಗುತ್ತೆ ಇದು? ಯಾವುದೋ ದೊಡ್ಡ ಕಾರ್ಯಕ್ರಮ ಇದ್ದಾಗ, ತರಗತಿಯಿಂದ ವಿದ್ಯಾಸಂಸ್ಥೆಯಿಂದ ಬಿಟ್ಟು ನಾವು ಹೊರಗೆ ಹೋದಾಗ, ಕಟ್ಟ ಕಡೆಯ ದಿನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ, ಆವಾಗ ಕೊಡ್ಬೋದು. ಇಲ್ಲಿ ಅಧ್ಯಾಪಕರು ಕೂಡ ಗಮನ ಹರಿಸಬೇಕಾಗಿದೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಇದನ್ನೊಂದು ಸ್ವಲ್ಪ ಹೀಗೆ ನಕ್ಕಿದಾಗ, ಸದಾಶಿವಲಾಲ್ ಸರ್ ಬರ್ತಾ ಇದ್ದಾರೆ, ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ವೇದಿಕೆಗೆ ನಾವು ಆದರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬನ್ನಿ ಸರ್. ಸಮಯ 12 ಆಯಿತು, ಮುಂದುವರಿಸ್ಬೋದಲ್ಲ? ಓಕೆ. ಹಾಗೆ ಏನನ್ನು ಹೇಳಿದೆ, ಯಾರು ಹೇಳ್ತೀರಿ? ಯಾವುದು? ಹುಳಿ. ಹಾಗಾದರೆ ನೀವೆಲ್ಲ ಕೇಳ್ತಾ ಇದ್ದೀರಿ ಅಂತ ಅನಿಸಿತು. ಮಾತಾಡ್ಲಿಕ್ಕೆ ಏನೊಂದುಲ್ಲಾರು ಪೊರ್ಲುಡದೆ. ನಮ್ಮ ವಿದ್ಯಾಭ್ಯಾಸ ಎಲ್ಲ ಬಪ್ಪನಾಡಿನಲ್ಲಿ ನಡೆಯಿತು, ಸಂಸ್ಕೃತವೂ ಕೂಡ ಅಲ್ಲೇ ಆಯಿತು. ಒಳ್ಳೆಯ ಊರು ನಮ್ಮ ಬಪ್ಪನಾಡು. ಹಾಗೆ ಈ ಹುಳಿ ಇದು ಸ್ವಲ್ಪ ಹೀಗೆ ನಕ್ಕಿದರೆ ಸಾಕು, ಹೆಣ್ಮಕ್ಳಿಗೆ ಏನಾಗುತ್ತೆ, ಅವರಿಗೆ ತಲೆ ಚಕ್ಕರ್ ಬರ್ತದೆ. ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಸುರಕ್ಷಿತವಾದಂತಹ ಒಂದು ಜಾಗ ಬೇಕು ಅಂತ ಅವರಿಗೆ ಮನಸ್ಸಿಗೆ ಅನಿಸುತ್ತೆ. ಈಗ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಆಗೇನು ಮಾಡ್ತಾರೆ, ಅವರು ಕಾರ್ಯಕ್ರಮ ನಡೀತಾ ಇರುತ್ತೆ, ತರಗತಿ ತೆರೆದಿರುತ್ತೆ, ಆವಾಗ ಅಲ್ಲಿ ಹೋಗಿ ಅವರು ಮಲಗ್ತಾರೆ. ಯಾವುದೇ ಕೃತ್ಯಗಳು ಆ ಹೆಣ್ಣು ಮಗುವಿನ ಮೇಲೆ ನಡೀಬೋದು. ಏನಾಗಿದೆ ಅಂತ ಆ ಮಗುವಿಗೆ ಗೊತ್ತಿರಲಿಕ್ಕಿಲ್ಲ. ಅವಳಿಗೆ ಗೊತ್ತಿರಬೇಕಿದ್ರೆ ಬಹಳಷ್ಟು ಗಂಟೆಗಳ ನಂತರ ಅವಳು ಸುಧಾರಿಸ್ಕೊಂಡಾಗ ಗೊತ್ತಾಗ್ಬೋದು. ಯಾಕಂದರೆ ಅವಳು ಸ್ಮೃತಿಯನ್ನು ಕಳೆದುಕೊಂಡಿರ್ಬೋದು ಅವಳು, ಅಥವಾ ಅವಳಿಗೆ ಲೋಕದ ಅರಿವೇ ಇಲ್ಲದೆ ಇರ್ಬೋದು. ಇದು ಕೂಡ ಡ್ರಗ್ಸಿನ ಒಂದು ರೂಪ. ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದರೆ, ನಮ್ಮ ಶಾಲೆಯಲ್ಲಿ ಯಾವುದೇ ಶಾಲೆ ಇರ್ಬೋದು, ನಾವು ಯಾವುದೇ ಕಾರ್ಯಕ್ರಮ, ರಾತ್ರಿ ಹೊತ್ತು ನಮ್ಮ ಕಾರ್ಯಕ್ರಮ ಇರುವಾಗ ಕೆಲವು ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಿರುತ್ತೆ. ಅವರಿಗೆ ಡ್ರೆಸ್ಸಿಂಗ್ ಮಾಡುವಂತಹದ್ದು ಮತ್ತು ವೇಷಗಳು, ಕೆಲವೆಲ್ಲ ನಾವು ಕಾರ್ಯಕ್ರಮಕ್ಕೆ ತಯಾರಿ ನಡೆಯುವಂಥದ್ದಿದೆ. ಆವಾಗ ಬರೀ 2 ತರಗತಿಯನ್ನು ತೆರೆದಿರಬೇಕು.
ಅಲ್ಲಿ ಮಾತ್ರ ಆ ಮಕ್ಕಳು ಅಧ್ಯಾಪಕರು ಅಲ್ಲಿ ಅದನ್ನು ರೆಡಿ ಮಾಡಬೇಕು. ಬಾಕಿ ತರಗತಿಗಳಿಗೆ ಏನು ಮಾಡಬೇಕು? ಬೀಗ ಹಾಕಿ ಅದನ್ನು ಪ್ರಾಂಶುಪಾಲರು ಇಟ್ಕೊಂಡಿರಬೇಕು. ಯಾಕಂದರೆ ಅಪರಾಧಗಳು ಎಲ್ಲಿಯೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ ನಡೆಯಬಹುದು. ಇದು ಒಂದು. ಹೀಗಿರಬೇಕಿದ್ರೆ ಇನ್ನು ಈ ಮಾದಕ ವಸ್ತುಗಳಲ್ಲಿ ಗಾಂಜಾ ಹೆಚ್ಚಿಗೆ ಎಲ್ಲಿ ಬೆಳೆಯುತ್ತೆ ಅಂತ ನೀವು ಕೇಳಬಹುದು. ಗಂಜಾ ಅದು ಜಗತ್ತಿನಲ್ಲಿಯೇ ಜಮೈಕಾ ದೇಶದಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ. ಜಮೈಕಾ ದೇಶ ನಡೆಯುವುದೇ ಗಾಂಜಾದಲ್ಲಿ. ಈ ಕೆಲವರು ಹುಡುಗರು ಹಾಡು ಹಾಕ್ತಾರೆ, ಕೇಳಿರ್ಬೋದು, ಗಾಂಜಾ ಈಸ್ ಮೈ ಲೈಫ್ ಅಂತೇಳಿ. ಅವನು ಸತ್ತೋದವ ಗಾಂಜಾದಲ್ಲಿ ತಿಂದು. ಅಲ್ಲಿ ಅದರ ಅಕ್ಕಪಕ್ಕದ ದೇಶಗಳಿಗೆ ಜಮೈಕಾದಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಎಲ್ಲಿಯೂ ಬೆಳೀತಾ ಇಲ್ಲ. ಎಲ್ಲಿಯಾದರೂ ಅಪರೂಪವಾಗಿ ಅಲ್ಲಿ ಇಲ್ಲಿ ಬೆಳೀಬಹುದು ಅಥವಾ ಉತ್ತರ ಭಾರತದಲ್ಲಿ ಇರಬಹುದು. ಇದು ಇನ್ನು ನಾನು ನಿಮಗೆ ಹೇಳಬೇಕಾಗಿರೋದು ಓಪಿಯಂ. ಅದನ್ನು ಅಫೀಮು ಅಂತ ನಾವು ಹೇಳ್ತೀವಿ. ಅಫೀಮ್ ಕೂಡ ಈ ಜಗತ್ತಿನಲ್ಲಿ ಅತಿ ಹೇರಳವಾಗಿ ಬೆಳೆಯುವಂತಹದ್ದು ಅಫ್ಘಾನಿಸ್ತಾನದಲ್ಲಿ. ಸರ್, ನೀವು ನೋಡಿರ್ಬೋದು, 2011ನೇ ಇಸ್ವಿ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಮತ್ತು ಅಫ್ಘಾನಿಸ್ತಾನಕ್ಕೆ ಯುದ್ಧ ಆಯಿತು. ನಾವು ಬಹಳ ಹಿಂದೆ ಇದ್ದೀವಿ. ನಮ್ಮ ದೇಶದಲ್ಲಿ ಇದು ಬಹಳ ಹಿಂದೆ ಇದು ಬಂತು. ಇದಕ್ಕಿಂತ ಮುಂದೆನೇ USA ಬೇರೆ ಬೇರೆ ದೇಶಗಳಲ್ಲಿ, ಯುರೋಪ್ ಕಂಟ್ರಿಗಳಲ್ಲಿ ಅದು ಬಂದಾಗಿತ್ತು. ಇವುಗಳೆಲ್ಲ ಏನಾಯಿತು, ಅಫ್ಘಾನಿಸ್ತಾನದಲ್ಲಿ ಆ ಒಂದು ಟೆರರಿಸಮ್ ಇದ್ದಾಗ ಬಹಳಷ್ಟು ಬಾಂಬ್ಗಳನ್ನು, ಸುರಿಮಳೆಗಳನ್ನೇ ಮಾಡಿದರು. ಎಲ್ಲಿಗೆ? ಬೆಟ್ಟ ಗುಡ್ಡಗಳಿಗೆ. ನಾವು ನೋಡಿದ್ದೀವಿ ವಿದ್ಯಾರ್ಥಿ ಇದ್ದಾಗ, ಯಾಕೆ ಬೆಟ್ಟ ಗುಡ್ಡಗಳಿಗೆ ಇದನ್ನು ಹಾಕ್ತಾರೆ ಅಂತ. ಮತ್ತೆ ಗೊತ್ತಾಯಿತು, ಅತಿ ಹೇರಳವಾಗಿ ಓಪಿಯಂ ಬೆಳೆಯುವಂತಹದ್ದು, ಅಫೀಮ್ ಅಂತ ಹೇಳ್ತೀವಿ, ಬೆಳೆಯುವಂತಹದ್ದು ಅಫ್ಘಾನಿಸ್ತಾನದಲ್ಲಿ. ಇದರಿಂದಲೇ ಅವರಿಗೆ ದುಡ್ಡು ಬರ್ತಾ ಇತ್ತು. ಟೆರರಿಸಮ್ಗೆ ಹೇಗೆ ಬರ್ತದೆ? ಸರ್ಕಾರ ಇಲ್ಲಿ, ನಮ್ಮಲ್ಲಿ ಅದು ಬೆಳೀಲಿಕ್ಕೆ ಇಲ್ಲ. ವೈದ್ಯ ಲೋಕಕ್ಕೆ ಅದು ಬೇಕಾಗಿದೆ, ಆದರೆ ಕ್ಯಾನ್ಸರ್ ರೋಗಕ್ಕೆಲ್ಲ ಬೇಕಾಗಿದೆ. ಅದರಿಂದ ಗುಣಪಡಿಸ್ಲಿಕ್ಕಲ್ಲ, ಆ ನೋವನ್ನು ಮರೆಮಾಚಿಸ್ಲಿಕ್ಕೆ, ನೋವು ಇಲ್ಲದಂತೆ ಮಾಡಲಿಕ್ಕೆ ಬೇಕಾಗಿದೆ ಅಷ್ಟೇ. ಅದನ್ನು ಮಾದಕ ವಸ್ತುವಾಗಿ ಸೇವಿಸ್ತಾರೆ. ಅಫ್ಘಾನಿಸ್ತಾನದಲ್ಲಿ ಅದು ಬಹಳಷ್ಟು ಹೇರಳವಾಗಿದ್ದು, ಅದರಲ್ಲಿ ಎಷ್ಟು ಲಕ್ಷಾಂತರ ಹಣಗಳನ್ನು ಸಂಪಾದನೆ ಮಾಡಿ ಟೆರರಿಸಮ್ಗೆ ಬಳಕೆ ಮಾಡ್ತಿದ್ರು. ಹಾಗಿದ್ರೆ ಮೂಲ ಆದಾಯವನ್ನು ನಾವು ನಶಿಸಿದರೆ ಏನಾಗುತ್ತೆ? ಅವರಿಗೆ ಆ ಆದಾಯ ಸಿಗುವುದಿಲ್ಲ. ಹಣ ಇದ್ದರೆ ಮಾತ್ರ ವೆಪನ್ ಸಿಗುತ್ತೆ, ಇಲ್ಲದ್ರೆ ಸಿಗುವುದಿಲ್ಲ ಅನ್ನೋ ಕಾರಣದಿಂದ ಅವುಗಳನ್ನು ಅವರು ನಶಿಸಿದರು. ಈ ಓಪಿಯಂ ಹೇಗಿರುತ್ತೆ ಅದರ ಬಗ್ಗೆಯೂ ನೀವು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ಓಪಿಯಂ ಅಂತ ಹೇಳಿದರೆ ಅದು ಸಾಮಾನ್ಯವಾಗಿ ನಮ್ಮ ಊರುಡು ಗುಲ್ಲಂಡತೆ ಬದನೆಕಾಯಿಂದ ಪನ್ಪ, ಬದನೆ ರೌಂಡದ ಹಾಗೆ ಅದು ಒಂದು ಸಸಿಯಲ್ಲಿ ಒಂದು ಬದನೆಕಾಯಿ ಥರ ಹೀಗೆ ಬೆಳೆಯುತ್ತೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೂ ಗೊತ್ತಾಗುತ್ತೆ, ಸಿಗುತ್ತೆ. ಅದಕ್ಕೇನು ಮಾಡ್ತಾರೆ ಅಂತ ಹೇಳಿದರೆ ಗೆರೆಗಳನ್ನು ಹಾಕ್ತಾರೆ. ಅದಕ್ಕೆ ಗೆರೆಗಳನ್ನು ಹಾಕಿದಾಗ ಅದರಲ್ಲಿ ಹಾಲು ಬರುತ್ತೆ. ಇಲ್ಲಿ ನಮ್ಮ ಮೂಡುಬಿದ್ರೆ ಅಥವಾ ಪುತ್ತೂರು ಕಡೆ ರಬ್ಬರ್ ಟ್ಯಾಪಿಂಗ್ ನೋಡಿದಿರಲ್ವಾ? ಈ ರಬ್ಬರ್ ಟ್ಯಾಪಿಂಗ್ ಕೂಡ ಹಾಗೇನೆ. ಅದಕ್ಕೆ ಗೆರೆಗಳನ್ನು ಹಾಕಿದಾಗ ಹಾಲು ಬರುತ್ತೆ, ಮತ್ತು ಅದು ರಬ್ಬರ್ ಆಗುತ್ತೆ ಅಲ್ವಾ? ಅದೇ ರೀತಿ ಈ ಅಫೀಮಿಗೆ ಗೆರೆಗಳನ್ನು ಹಾಕಿದಾಗ ಅದರಲ್ಲಿ ಹಾಲು ಬರುತ್ತೆ. ಅದನ್ನು ಶೇಖರಣೆ ಮಾಡಿದ್ರೇ ಅದು ಡ್ರಗ್ಸ್, ಮಾದಕ ವಸ್ತು ಆಗುತ್ತೆ. ಅದರ ಮೌಲ್ಯಗಳು ಬಹಳಷ್ಟಿದೆ, ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದರೆ, ಇದೇ ಓಪಿಯಂ ಕಾಯಿ ಇದ್ದಾಗ ಗೆರೆ ಹಾಕಿ ಹಾಲು ತೆಗೆದು ಅದನ್ನು ಶೇಖರಣೆ ಮಾಡಿದಾಗ ಡ್ರಗ್ಸ್ ಆಯ್ತು. ಅದು ಗಟ್ಟಿಯಾದರೆ, ಏನಾದರೆ ಪೂರ್ಣ ಬಳುತು ಗಟ್ಟಿಯಾದರೆ ಅದರೊಳಗೆ ಸಿಗುವಂತಹದ್ದು ಗಸಗಸೆ. ನಮ್ಮ ಮೂಲ ಕಸ್ಕಸ್ ಎಂದು ಪನ್ಪಾತೆ, ಬಿಳಿ ಕಸ್ಕಸ್, ಅದರಲ್ಲಿ ಸಿಗುವಂತಹದ್ದು ಅದು. ಆದರೆ ಅದಕ್ಕೆ ಬೆಲೆ ಇಲ್ಲ. ಮನುಷ್ಯ ಏನು ಮಾಡಿದ? ಅದನ್ನು ಮಾದಕವಾಗಿ ಪರಿವರ್ತನೆಗೊಳಿಸಿದ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು, ಕೆಲವು ಸಲ ಮಧ್ಯಾಹ್ನ ವೇಳೆ ನಾವು ಈ ಗೀ ರೈಸನ್ನು ಊಟ ಮಾಡಿದರೆ, ನೀವೆಲ್ಲ ಮಾಡಿರ್ತೀರಿ ಅಲ್ಲ ಸರ್? ಗೀ ರೈಸನ್ನು ಊಟ ಮಾಡಿದರೆ ಒಂದು ಸ್ವಲ್ಪ ನಿದ್ದೆ ಬಂದಾಗೆ ಆಗುತ್ತಾ ಇಲ್ವಾ? ಚೂರು. ಅದಕ್ಕೆ ಬಿಳಿ ಕಸ್ಕಸನ್ನು ಹಾಕಿರ್ತಾರೆ. ಅದಕ್ಕೆ ಈಗ ಬಿರಿಯಾನಿಗೂ ಕೂಡ ಬಿಳಿ ಗಸಗಸನ್ನು ಹಾಕಿದ್ದಾರೆ. ಯಾವುದೇ ಗೀ ರೈಸಿಗೂ ಕೂಡ ಅದನ್ನು ಹಾಕ್ತಾರೆ. ಅದರ ಗುಣಧರ್ಮ ಅದೇ. ಯಾಕೆಂದರೆ ಗಸಗಸೆಯನ್ನು ಅದನ್ನು ಹಾಕಿದಾಗ ಸ್ವಲ್ಪ ನಿದ್ದೆ ಬಂದಾಗೆ ಆಗುತ್ತೆ. ಅದರಲ್ಲಿ ಅಷ್ಟು ನಿದ್ದೆ ಬರ್ತದೆ ಅಂತ ಹೇಳಿದರೆ ಆ ಅಮಲು ಪದಾರ್ಥದಲ್ಲಿ, ಓಪಿಯಮಲ್ಲಿ ಎಷ್ಟಿರಬಹುದು? ಇದಿಷ್ಟು ಸಣ್ಣ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಮಾದಕ ವಸ್ತುಗಳ ಬಗ್ಗೆ. ತಾವೆಲ್ಲ ಇದನ್ನು ಆಲಿಸಿದ್ದೀರಿ. ಇದರಿಂದ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ನಾನು ಸ್ವಲ್ಪ ಆಗ ಹೇಳಿದೆ. ಇನ್ನೂ ಹೆಚ್ಚಿಗೆಯಾಗಿ ವಿದ್ಯಾರ್ಥಿಗಳ ಪ್ರತಿ ಸಂದರ್ಭದಲ್ಲಿ ನೀವು ಅವರ ಪುಸ್ತಕಗಳನ್ನು ಪರಿಶೀಲನೆ ಮಾಡಬೇಕು. ಹಿಂದಿನ ಪುಟಗಳಿಂದ ಅವುಗಳನ್ನು ಪರಿಶೀಲನೆ ಮಾಡಬೇಕು. ಪ್ರತಿದಿನ ನೀವು ಪುಸ್ತಕಗಳು ಏನಿದೆ ಅಂತ ನೀವು ಅವುಗಳನ್ನು ನೋಡಬೇಕು. ಅವರು ಏನು ಬರವಣಿಗೆಯನ್ನು ಮಾಡಿದ್ದಾರೆ ನೋಡಬೇಕು. ಎಕ್ಸ್ಟ್ರಾ ಸಿಮ್ಗಳು ಏನಾದರೂ ಇದೆಯಾ ಅಂತ ನೀವು ಪತ್ತೆ ಹಚ್ಚಬಹುದು.
ಪುಸ್ತಕದ ಮಧ್ಯಪುಟಗಳಲ್ಲಿ ಮಡಚಿ, ನಾವು ಹಿಂದೆ ಓದ್ತಾ ಇರಬೇಕಿದ್ರೆ ಮಧ್ಯಪುಟದಲ್ಲಿ ಮಡಚಿ ಪಾರ್ಟಿಷನ್ ಮಾಡ್ತಿದ್ದೆವು, ಭಾಗ 1 ಭಾಗ 2 ಅಂತ. ಅದರೊಳಗೆ ಏನಾದರೂ ಇಟ್ಕೊಂಡಿದ್ದಾನೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕು, ಬಹಳ ಸ್ಪಷ್ಟವಾಗಿ ನೋಡಬೇಕು. ಏನಾದರೂ ಬೇರೆ ಸಿಗರೆಟ್ಗಳಿದೆಯಾ ಅದನ್ನು ಕೂಡ ನೀವು ನೋಡಬೇಕು. ಈ ರೀತಿ ಒಟ್ಟಾರೆಯಾಗಿ ನಾನು ಹೇಳೋದಾದರೆ, ಶಿಕ್ಷಕರು ನಮ್ಮ ತರಗತಿಯಲ್ಲಿ ಅವರು ಅಧ್ಯಾಪಕರಾಗಿದ್ದಾರೆ, ನಿಜ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾರೆ. ಹೆತ್ತವರು ಕೂಡ ಮನೆಯಲ್ಲಿ ಅಧ್ಯಾಪಕರಾಗಿರಬೇಕು. ಶಿಕ್ಷಕರು ಹೇಗೆ ನಮ್ಮ ಶಾಲೆಯಲ್ಲಿ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾರೋ ಅದೇ ರೀತಿ ಹೆತ್ತವರು ಕೂಡ ತಮ್ಮ ಮನೆಯಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನು ಮಾಡಬೇಕು. ಹೆಚ್ಚಿಗೆಯಾಗಿ ನೀವು ಕೇಳ್ತೀರಿ ಮಕ್ಕಳಲ್ಲಿ, ಇವತ್ತು ಅನುಸರಿಕೆ ಜಾಸ್ತಿ ಇದೆ ನಮ್ಮಲ್ಲಿ, ಓದು ಅಂತ ನೀವು ಹೇಳ್ತೀರಿ. ಓದು ಅಂತ ಹೇಳಬೇಕಿದ್ರೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ, ಯಜಮಾನರು ಕೂಡ ಮನೆಯಲ್ಲಿ ಇರ್ತಾರೆ. ಓದು, ನಾಳೆ ಎಕ್ಸಾಮ್ ಇದೆ ನಾಳ್ದು ಅಂತ ಹೇಳ್ತೀರಿ ಮಗುವಿಗೆ. ಅವ್ರ ಕೈಯಲ್ಲೂ ಮೊಬೈಲ್ ಫೋನ್ ಇರುತ್ತೆ. ಮಗು ಹೇಗೆ ಓದಲಿಕ್ಕೆ ಸಾಧ್ಯ? ಮಗು ಅಂದರೆ ಏನು? ಅದಕ್ಕೆ ಪಕ್ವ ಬುದ್ಧಿ ಪ್ರಾಪ್ತವಾಗಿರೋದಿಲ್ಲ, ಅದಕ್ಕೆ ಯೋಚನಾ ಶಕ್ತಿಗಳಿರೋದಿಲ್ಲ. 18 ವರ್ಷಕ್ಕೆ ಒಳಪಟ್ಟು ನೀವು ಬರೀ ಮೊಬೈಲ್ ಫೋನ್ಗಳನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಅದರಲ್ಲಿ ಓದು ಅಂತ ಹೇಳಿದರೆ ಖಂಡಿತ ಓದಲಿಕ್ಕೆ ಅದು ಸಾಧ್ಯ ಇಲ್ಲ. ಅಧ್ಯಾಪಕರು ನೋಟ್ಸನ್ನು ಕೊಟ್ಟಿರ್ತಾರೆ, ಆ ನೋಟ್ಸನ್ನು ಅಲ್ಲಿ ಬರೆದಿದೆಯಾ ಇಲ್ವಾ ಅಂತ ನೀವು ನೋಡೋದಿಲ್ಲ. ಆದರೂ ಕೂಡ ಬದಲಾಗಿ ನೀವು ಮಾಡಬೇಕಾದದ್ದು ಏನು ಅಂತ ಹೇಳಿದರೆ, ನಾನು ವೈಯಕ್ತಿಕವಾಗಿ ಹೇಳುವಂತಹದ್ದು, ಪ್ರತಿ ಮಗುವಿನಲ್ಲಿ ನೀವು ಒಂದು 15 ನಿಮಿಷಗಳ ಕಾಲವಾದರೂ ಪ್ರತಿದಿನಕ್ಕೆ ನೀವು ಅದಕ್ಕೆ ಸಮಯವನ್ನು ಕೊಡಬೇಕು. ಮಗುವಿನ ಭಾವನೆಗಳನ್ನು ಸರಿಯಾಗಿ ಆಲಿಸಬೇಕು. ಮಗು ಏನು ಹೇಳ್ತಾ ಇದೆ ಅನ್ನೋದನ್ನು ಸಮರ್ಪಕವಾಗಿ ನೀವು ಕೇಳಬೇಕು. ಈ 15 ನಿಮಿಷಗಳ ಕಾಲದಲ್ಲಿ ನೀವು ಕೇಳಬೇಕಾಗಿರೋದು, ಮಗು ಇವತ್ತು ನೀನು ಶಾಲೆಯಲ್ಲಿ ಏನನ್ನು ಓದಿದ್ಯಾ? ನೀವು ನೋಟ್ಸ್ ನೋಡಬೇಡಿ, ಇವತ್ತು ಏನು ಪಾಠ ಮಾಡಿದ್ದಾರೆ ಅನ್ನೋದನ್ನು ಕೇಳಬೇಕು. ಒಂದು ಬಾರಿ ಕೇಳಿ ನೋಡಿ. ಅದು ಸಮಾಜ ವಿಜ್ಞಾನ ಇರ್ಬೋದು, ಕನ್ನಡ ಇರ್ಬೋದು, ಗಣಿತ ಇರ್ಬೋದು, ಇನ್ನಿತ ಯಾವುದೇ ಇರ್ಬೋದು, ಇಂಗ್ಲೀಷ್ ಇರ್ಬೋದು. ಒಂದು ದಿನಕ್ಕೆ 4-5 ಪಾಠಗಳಿರುತ್ತೆ, 6 ಪಾಠಗಳಿರುತ್ತೆ, 45 ನಿಮಿಷಗಳೇನೋ ಇರುತ್ತೆ. ನೀವು ಕೇಳಿ, ಮಗು ಇವತ್ತು ನೀನು ಏನನ್ನು ಓದಿದ್ಯಾ ಅಂತ. ಅವತ್ತು ಮಗು ಗಲಿಬಿಲಿ ಆಗುತ್ತೆ. ಮರುದಿನ ಸಮರ್ಪಕವಾಗಿ ಅಧ್ಯಾಪಕರು ಮಾಡುವಂಥ ಕರಿಹಲಗೆಯ ಬಗ್ಗೆ ಪಾಠವನ್ನು ನೋಡುತ್ತೆ, ಮತ್ತೆ ನೀವು ಕೇಳಿದಾಗ ಉತ್ತರ ಕೊಡುತ್ತೆ. ಆ ಮಗುವಿನಲ್ಲಿ ಕೇಳಬೇಕಾಗಿರೋದೇ ಇಷ್ಟು, ಇವತ್ತು ಏನು ಪಾಠವನ್ನು ಓದಿದಿ. ಎಲ್ರಿಗೂ ಕೂಡ ಮಕ್ಕಳು ಉನ್ನತ ವ್ಯಾಸಂಗವನ್ನು ಪಡಿಬೇಕು, ಉನ್ನತ ಹಂತಕ್ಕೆ ಹೋಗಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದರೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾಗಿ ಶಿಕ್ಷಕರು ಪಾಠವನ್ನು ಮಾಡ್ತಾರೆ, ಎಲ್ರಿಗೂ ಸಮಾನವಾಗಿ ಕೇಳುವ ಹಾಗೆ. ಆದರೆ ಪಕ್ವ ಬುದ್ಧಿಯಲ್ಲಿ ಕೆಲವು ಮಕ್ಕಳಿಗೆ ಕಡಿಮೆ ಆಲಿಸುವಂಥಗಳಿರ್ಬೋದು, ಅದರಿಂದ ಕಡಿಮೆ ಅಂಕಗಳಿರ್ಬೋದು. ಆದರೆ ಅನುಸರಿಕೆಯನ್ನು ಖಂಡಿತವಾಗಲೂ ಮಾಡಬೇಡಿ. ಇಲ್ಲಿ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ, ಇದನ್ನು ನೀವು ಕೇಳಬೇಕು. ಈಗ 365 ದಿನಗಳಲ್ಲಿ ಬರೋಬ್ಬರಿ ಅಂತ ಹೇಳಿದರೆ ಕೆಲವು ಕಡೆ ಬೇರೆ ಇದೆ, ಒಂದು 280 ದಿನ ಮಾತ್ರ ಮಕ್ಕಳು ಶಾಲೆಯಲ್ಲಿರ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಅಧ್ಯಾಪಕರು ಪಾಠವನ್ನು ಮಾಡ್ತಾರೆ. ಏನಾಗುತ್ತೆ, ಯಾವುದೇ ಸಮಸ್ಯೆಗಳು ಆಗೋದಿಲ್ಲ, ಯಾವುದೇ ತೊಂದರೆಗಳು ಮಕ್ಕಳಿಗೆ ಆಗೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡಿದರೆ ಯಾವಾಗ ರಜಾ ಅವಧಿ ಇರುತ್ತೋ, ಒಂದು 2 ತಿಂಗಳು ರಜೆ ಇರುತ್ತೆ, 1 ತಿಂಗಳು ರಜೆ ಇರುತ್ತೆ, ಆವಾಗ ಅಪರಾಧಗಳು ನಡೀತದೆ. ಯಾಕೆ ನಮಗೆ ಹೆತ್ತವರಿಗೆ ಆ ರೀತಿ ನೋಡಲು ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ಈ 1-2 ತಿಂಗಳಲ್ಲಿ ಅಪರಾಧಗಳು ನಡೀತದೆ? ಎಂಥ ಅಪರಾಧಗಳು ಅಂತ ಹೇಳಿದರೆ, ಅವಘಡಗಳು ಅಂತ ಹೇಳಿದರೆ ಅದನ್ನು ನಾನು ನಿಮಗೆ ವಿವರಿಸ್ತೀನಿ. ಒಂದು, ಈ ಮಳೆ ಅವಧಿಯಲ್ಲಿ ರಜೆ ಇದ್ದಾಗ, ಶಾಲೆಗೆ ರಜೆ ಇದ್ದಾಗ ಮಕ್ಕಳು ಕಪ್ಪೆ ಚಿಪ್ಪು ಆಡಲಿಕ್ಕೆ ಹೋಗ್ತಾರೆ. ನೀವು ಕೇಳಿರ್ಬೋದು, ನಾನು ಮೂಡುಬಿದ್ರೆಯಲ್ಲಿದ್ದಾಗ ನೋಡಿದ್ದೆ. ಅಲ್ಲಿ ಕೋರೆಗಳು ತುಂಬ, ಒಂದು 4-5 ಮಕ್ಕಳು ಜೊತೆಯಾಗಿ ಹೋಗೋದು. ಇದು ನಿಮ್ಮ ಗಮನಕ್ಕೆ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ಸಣ್ಣ ಸಣ್ಣ ಕಲ್ಲುಗಳನ್ನು ಹಿಡಿದು, ತೆಳುವಾದ ಕಲ್ಲುಗಳನ್ನು ಹಿಡಿದು ಎಸೆಯೋದು. ಹೀಗೆ ಎಸೆದಾಗ ಅದನ್ನು ಕಪ್ಪೆ ಚಿಪ್ಪು ಆಟ ಅಂತ ಕರಿತೀವಿ. ಅದು ನೀರಿನ ಮೇಲೆ ಹೋಗುತ್ತೆ, ನಾವು ಹಿಂದೆ ಆಡಿದ್ದೀವಿ, ಹೋಗುತ್ತೆ. ಅದಕ್ಕಿಂತ ಆಚೆ ಹೋಗಬೇಕು ಇನ್ನೊಬ್ಬಂದು, ಇದಕ್ಕಿಂತ ಆಚೆ ನಾನು ಹೋಗ್ತೇನೆ ಅಂತ ಕಾಂಪಿಟೇಷನ್ ಆಗುತ್ತೆ ಮಕ್ಕಳಲ್ಲಿ. ಅವಾಗೇನಾಗುತ್ತೆ, ಒಬ್ಬ ಹುಡುಗ ಸ್ವಲ್ಪ ಹತ್ತಿರ ಬಂದು ಎಸಿತಾನೆ, ಸ್ವಲ್ಪ ಮುಂದೆ ಹೋಗುತ್ತೆ. ಇದನ್ನು ಇನ್ನೊಂದು ಬಾಲಕ ನೋಡ್ತಾನೆ, ಅವನೇನು ಮಾಡ್ತಾನೆ, ಮತ್ತೆ ಸ್ವಲ್ಪ ಮುಂದೆ ಬಂದು ಎಸಿಲಿಕ್ಕೆ ಹೋಗ್ತಾನೆ. ಆಗ ಆಯ ತಪ್ಪಿ ಕಾಲು ಜಾರಿ ಆ ನೀರಿಗೆ ಬೀಳ್ತಾರೆ. ಮಕ್ಕಳೇನು ಮಾಡ್ತಾರೆ, ಯಾರಿಗೂ ಹೇಳೋದಿಲ್ಲ, ಓಡಿ ಮನೆಯಲ್ಲಿ ಸುಮ್ಮನೆ ಇರ್ತಾರೆ. ಒಂದು ದೇಹವೇ ಅಲ್ಲಿ ನಿಷ್ಫಲವಾಗಿ ಹೋಗುತ್ತೆ. ಈ ರೀತಿ ಇದ್ದಾಗ ನೀವು ಮಕ್ಕಳಿಗೆ ಹೇಳಬೇಕು, ರಜಾ ಅವಧಿಯಲ್ಲಿ ಮಳೆಗಾಲ ಬಂದಾಗ ಅದಕ್ಕೆ ಹೋಗಬಾರ್ದು, ಆ ರೀತಿ ನೀರಿನ ಬದಿ ಹೋಗಬಾರ್ದು. ನೀವು ಖಂಡಿತವಾಗಲೂ ಅದನ್ನು ಗಮನ ಹರಿಸಬೇಕಾಗಿದೆ. ವಿದ್ಯಾರ್ಥಿಗಳೇ ನಮಗೆ ಬಹಳ ಪ್ರಾಮುಖ್ಯ.
ಎಂತೆಂತಹ ವಿದ್ಯಾರ್ಥಿಗಳನ್ನು ನಮ್ಮ ದೇಶ ಕೊಟ್ಟಿದೆ, ಜಗತ್ತಿನಲ್ಲಿದ್ದಾರೆ. ಹಾಗೆ ಅದು ಮಾತ್ರ ಅಲ್ಲ, ಇನ್ನು ಕೆಲವು ಕಡೆ ಮಕ್ಕಳೇನು ಮಾಡ್ತಾರೆ ಅಂದರೆ ಮೀನು ಹಿಡಿಲಿಕ್ಕೆ ಅಂತ ಹೋಗ್ತಾರೆ ಸಣ್ಣ ಹಳ್ಳಕ್ಕೆ. ನಾವು ನೋಡಿದ್ದೀವಿ ಅದನ್ನು. ಅದು ಮೀನಾಗಿರೋದಿಲ್ಲ, ಏನೋ ಒಂದು ಸಣ್ಣ ಕಪ್ಪೆಗಳು ಇರುತ್ತೆ, ಅದು ಆಟ ಆಡಲಿಕ್ಕೆ ಮಕ್ಕಳು ಬಾಟ್ಲಿಗೆ ತುಂಬಿಸ್ಕೊಂಡು ಬರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಅವರು ಒಂದು ಬಟ್ಟೆಯನ್ನು ಹಿಡಿದು ಆ ಮೀನನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ ಏನು ನಾವು ತುಳು ಭಾಷೆ ನಮ್ಮ ಪಾವಂಜಿ ಪಾಚಿ ಅಂತ ಹೇಳ್ತಾರೆ, ಪಾವಂಜಿ ಪತ್ತನೊಂದು. ಅಲ್ಲಿ ಹೋಗುವಾಗ ಜಾರ್ತಾರೆ, ಜಾರಿ ಬಿದ್ದಾಗ ಹಿಂದೆ ಸ್ಕಲ್ಲಿಗೆ ಹೊಡೆದು ಅಥವಾ ಇಲ್ಲಿ ಕುತ್ತಿಗೆಗೆ ಹೊಡೆದು ಮೃತಪಟ್ಟದ್ದನ್ನು ನಾವು ಕಂಡಿದ್ದೀವಿ. ಅದಕ್ಕೆ ಮತ್ತೊಂದು ನಡೆಯುತ್ತೆ ಏನಂತ ಹೇಳಿದರೆ, ಈ ರಜಾವಧಿಯಲ್ಲೇ ಆಗುತ್ತೆ ಇದು. ನೀವು ಜೋಕಾಲಿ ಹಾಕಿ ಕೊಡೋದು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಜೋಕಾಲಿ ಹಗ್ಗದಲ್ಲಿ ಹಾಕಿ ನೇತಾಡಿಸಿ ಬಿಡ್ತೀರಾ. ಅವಾಗೇನಾಗುತ್ತೆ, ಮಕ್ಕಳು ಜೋಕಾಲಿ ಆಡಿ ಆಡಿ ಯಾವುದೋ ಒಬ್ಬ ಹುಡುಗ ಅದನ್ನು ತಿರುಗಿಸಿ ಬಿಡ್ತಾನೆ. ಇದು ಒಂದು ನಮಗೆ ಒಂದಲ್ಲ ಭಾಳ ಸಿಕ್ಕಿದೆ ನಮಗೆ ಪ್ರಕರಣ. ತಿರುಗಿಸಿದಾಗ ಏನಾಗುತ್ತೆ, ಅವು ತಿರುಗಿದು ಇಲ್ಲಿ ನಮ್ಮ ಕೆಕ್ಕಿಲಿಗೆ ಬೋರುಂಡೆಡೆಗೆ ಕುತ್ತಿಗೆಗೆ ಬಿದ್ದಾಗ ಅಲ್ಲಿಯೇ ಮಗು ಮೃತಪಟ್ಟದ್ದನ್ನು ಕೂಡ ನಾವು ನೋಡಿದ್ದೀವಿ. ಇವುಗಳೆಲ್ಲ ಯಾರ ನೆಗ್ಲಿಜೆನ್ಸಿಂದ, ಯಾರ ಇದರಿಂದ ನಡೆಯಿತು ಅಂತ ಹೇಳಿದರೆ ಖಂಡಿತವಾಗಲೂ ಹೆತ್ತವರ ಕಡೆಯಿಂದ ಇದು ನಡೀತದೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ನೀವು ಬಹಳಷ್ಟು ಈ ಬಗ್ಗೆ ಚಿಂತೆಗಳನ್ನು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದಿಷ್ಟೇ ನಿಮಗೆ ಸಾಕು, ಬೇರೆ ಕೆಲಸಗಳಿದೆ. ಅದಾಗಿಯೂ ಕೂಡ ಸಂಚಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಸಂಚಾರ ಅಂದರೆ ಟ್ರಾಫಿಕ್, ಅದರ ಬಗ್ಗೆನೂ ಒಂದು ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀನಿ ನಾನು. ಸಂಚಾರ ಅಂದರೆ ಏನು ಅಂತ ಕೇಳ್ಬೋದು ಯಾರಾದರೂ. ಸಂಚಾರ ಅಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ ಟ್ರಾಫಿಕ್. ಬಾಲೆ ಬಂದ್ಕೊಂಡು ತುಂಬ ಟ್ರಾಫಿಕ್ ಇತ್ತು ಶಾಲೆಗೆ ಬರುವಾಗ ಹೇಳ್ತಾರೆ. ಇಲ್ಲಿ ನಮ್ಮ ಈ ಭಾಗದಲ್ಲಿ ಇಲ್ಲ, ಪಟ್ಟಣ ಪ್ರದೇಶಗಳಲ್ಲಿ ಬೆಂಗಳೂರಲ್ಲಿ ಹೇಗೆ ಅಂತ ಹೇಳಿದರೆ, ಒಂದು ಮಗು ಬರೀ 2 ಕಿಲೋಮೀಟ್ರ್ ಇರೋದು ಶಾಲೆಗೆ ಹೋಗಲಿಕ್ಕೆ. ಅದು ಬೆಳಿಗ್ಗೆ 7 ಗಂಟೆಗೆ ಹೊರಡಬೇಕು. 7 ಗಂಟೆಗೆ ಹೊರಡ್ರೆ ಅಲ್ಲಿ ತಲುಪುತ್ತೆ, ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ಹಾಗಾಗಿ ಈ ಸಂಚಾರ ಅಂತ ಹೇಳಿದರೆ ವಾಹನಗಳು ಒಂದರ ಹಿಂದೆ ಒಂದರಂತೆ ಅಂತರವನ್ನು ಕಾಯ್ದುಕೊಂಡು ಕ್ರಮಬದ್ಧವಾಗಿ ಸಂಚರಿಸುವುದನ್ನು ನಾವು ಸಂಚಾರ ಅಂತ ಕರಿತೀವಿ. ವಾಹನಗಳು ಒಂದರ ಹಿಂದೆ ಒಂದರಂತೆ ಅಂತರವನ್ನು ಕಾಯ್ದುಕೊಂಡು ಕ್ರಮಬದ್ಧವಾಗಿ ಸಂಚರಿಸುವುದನ್ನು ನಾವು ಸಂಚಾರ ಅಂತ ಕರಿತೀವಿ. ಎಷ್ಟು ಜನ ನಾವು ಈ ರೀತಿ ಹೋಗ್ತೀವಿ? ಹೋಗೋದಿಲ್ಲ. ಈ ರೀತಿ ಹೋಗಿದರೆ ಪೊಲೀಸ್ನವರಿಗೆ ಖಂಡಿತವಾಗಲೂ ಕೆಲಸನೇ ಇರ್ತಿರಲಿಲ್ಲ ಅಲ್ವಾ? ನೀವು ನೋಡ್ತೀರಿ ರಾಕ್ ಆ್ಯಂಡ್ ರೋಲ್ ಹೋಗೋದು. ಹಾಗಿದ್ರೆ ಒಂದು ತಾಯಿ 2ನೇ ಬಾರಿ SSLCಯನ್ನು ಮಾಡ್ತಾರೆ ಅಂತ ನಾನು ಹೇಳ ಬಯಸ್ತೀನಿ. ಒಂದು ಮಗುವನ್ನು 1ನೇ ತರಗತಿಯಿಂದ SSLCವರೆಗೂ ಕೈ ಹಿಡ್ಕೊಂಡು ಹೋಗೋದು, ಕೈ ಹಿಡ್ಕೊಂಡು ಬರೋದು ಮಾಡ್ತಾರೆ. 2ನೇ ಬಾರಿ ಬಿಸಿ ಬಿಸಿ ಊಟ ತೆಕ್ಕೊಂಡು ಹೋಗಿ ಆ ಅಮ್ಮ ಮಾಡ್ತಾರೆ ಆ ಕೆಲಸವನ್ನು. ಎಲ್ಲಿಯೂ ಕೂಡ ಪಠ್ಯಪುಸ್ತಕಗಳಲ್ಲಿ ಸಂಚಾರದ ಬಗ್ಗೆ, ಟ್ರಾಫಿಕನ್ನು ಹೇಗೆ ದಾಟಬೇಕು, ರಸ್ತೆ ಅಂದರೆ ಏನು ಅನ್ನೋದು ಯಾರಿಗೂ ಯಾವ ಪಾಠ ಪುಸ್ತಕದಲ್ಲೂ ಇಲ್ಲ. ಕವಿ ಕುವೆಂಪು, ಕುಪ್ಪನಹಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ನೀವು ಕೇಳಿರ್ಬೋದು, ನಮ್ಮ ರಾಷ್ಟ್ರಕವಿ. ಅವರು, ನಾನು ಓದ್ತಾ ಇರಬೇಕಿದ್ರೆ ಅವ್ರದ್ದೊಂದು ಕವಿತೆ ಇತ್ತು. ಮಗು ಬರ್ತಾ ಇದೆ ಲಾರಿ ಅದಕ್ಕಿಲ್ಲ ಬ್ರೇಕು. ಮಗು ಬರ್ತಾ ಇದೆ ಲಾರಿ ಅದಕ್ಕಿಲ್ಲ ಬ್ರೇಕು, ಬರೀ ಎಕ್ಸಲೈಟರು ಮತ್ತು ಹಾರ್ನು. ಮಗು ದಾರಿ ಬಿಟ್ಟು ದೂರ ಸರಿ ಅಂತವ್ರು ಎಷ್ಟು ಚಂದ ಹೇಳಿದ್ದಾರೆ. ಮಗು ಬರ್ತಾ ಇದೆ ಲಾರಿ ಅದಕ್ಕಿಲ್ಲ ಬ್ರೇಕು, ಬರೀ ಎಕ್ಸಲೈಟರು ಮತ್ತು ಹಾರ್ನು, ಮಗು ದಾರಿ ಬಿಟ್ಟು ದೂರ ಸರಿ ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ನಮಗೊಂದು ಸುಂದರವಾದಂತಹ ಸಂದೇಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನೀವೆಲ್ಲರೂ ಓದಿದ್ದೀರಾ ಇದನ್ನು. ಹೀಗಿರಬೇಕಿದ್ರೆ ಈ ಸಂಚಾರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾದದ್ದೇನು ಅಂತ ಹೇಳಿದರೆ, ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಒಂದು ತಾಯಿ ಇರ್ತಾರೆ, ಅವರು ಗರ್ಭಾವಸ್ಥೆಯಲ್ಲಿದ್ದಾಗ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಅವರು ಆಸ್ಪತ್ರೆಗೆ ಹೋಗಬೇಕಾದ್ರೆ ಯಾವುದರ ಮುಖಾಂತರ ಹೋಗಬೇಕು? ರಸ್ತೆಯಲ್ಲಿ ಹೋಗಬೇಕು, ವಾಹನದಲ್ಲಿ ಹೋಗಬೇಕು. ಅವರು ವಾಹನದಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಮಗು ಹೆರಿಗೆ ಆಗುತ್ತೆ. ಹೆರಿಗೆ ಆದ ನಂತರ ಮಗುವನ್ನು ವಾಪಸ್ ಕರ್ಕೊಂಡು ಬರಬೇಕು. ತಿರ್ಗಾ ಯಾವುದರಲ್ಲಿ ಬರ್ತಾರೆ? ವಾಹನದಲ್ಲಿ ಬರ್ತಾರೆ, ರಸ್ತೆಯಲ್ಲಿಯೇ ಬರ್ತಾರೆ. ಆ ಮಗು ದೊಡ್ಡದಾದಾಗ ನಿಧಾನಕ್ಕೆ ಅದು ಅಂಗಡಿಗೆ ಹೋಗುತ್ತೆ. ಆಗ ರಸ್ತೆಯನ್ನು ಬಳಕೆ ಮಾಡುತ್ತೆ. ಕಾಲು ದಾರಿಯೂ ಕೂಡ ಒಂದು ರಸ್ತೆ. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಕಾಲು ದಾರಿಯೂ ಕೂಡ ಒಂದು ರಸ್ತೆ. ಶಾಲೆಯ ಅಂಗಳವೂ ಕೂಡ ಒಂದು ರಸ್ತೆ. ಅಲ್ಲಿಯೂ ಕೂಡ ಅಪಘಾತ ಆದರೆ ಪ್ರಕರಣ ದಾಖಲಾಗುತ್ತೆ. ಹಾಗೆ ಆ ಮಗು
ದೊಡ್ಡದಾದ ನಂತರ ಶಾಲೆಗೆ ಹೋಗುತ್ತೆ. ಶಾಲೆಗೆ ಹೋಗುವಾಗ ರಸ್ತೆಯನ್ನು ಬಳಕೆ ಮಾಡುತ್ತೆ. ಯೌವನದಲ್ಲಿ ಯುವಕನಲ್ಲಿ ಅದು ಉನ್ನತ ಶಿಕ್ಷಣಕ್ಕೆ ಹೋಗುವಾಗ ಮೋಟ್ರ್ ಸೈಕಲಲ್ಲಿ ಹೋಗುತ್ತೆ. ಅವಾಗಲೂ ರಸ್ತೆಯನ್ನು ಬಳಕೆ ಮಾಡುತ್ತೆ, ವಾಹನವನ್ನು ಬಳಕೆ ಮಾಡುತ್ತೆ. ಮತ್ತು ಆ ಯುವಕ ಕೆಲಸಕ್ಕೆ ಹೋದಾಗ ವಾಹನದಲ್ಲಿ ಹೋಗ್ತಾನೆ, ರಸ್ತೆಯನ್ನು ಬಳಕೆ ಮಾಡ್ತಾನೆ. ಮತ್ತು ಅವನು ಮದುವೆ ಆದಾಗ ಅವನ ಪತ್ನಿಯನ್ನು ವಾಹನದಲ್ಲಿ ಕರ್ಕೊಂಡು ಬರ್ತಾನೆ, ರಸ್ತೆಯನ್ನು ಬಳಕೆ ಮಾಡ್ತಾನೆ. ನಾವೆಲ್ಲರೂ ವೃದ್ಧಾಪನದಲ್ಲಿ ನಾವು ಮೃತಪಟ್ಟಾಗ ನಮ್ಮ ಮೃತದೇಹವನ್ನು ವಾಹನದಲ್ಲಿ ತಗೊಂಡು ಹೋಗ್ಬೋದು ಅಥವಾ ಹೊತ್ತುಕೊಂಡು ತಗೊಂಡು ಹೋಗ್ಬೋದು. ಹೋಗುವಾಗ ರಸ್ತೆಯನ್ನು ಬಳಕೆ ಮಾಡ್ತಾರೆ. ಇದು ಒಂದು ರೀಸೈಕ್ಲಿಂಗ್ ಥರ ಇರುತ್ತೆ. ಇಲ್ಲಿ ಏನು ನೀವು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಇವತ್ತಿನ ಈ ಕಾಲಘಟ್ಟದಲ್ಲಿ ಒಂದು ಶಿಶುವಿನ ಜನನ ಮತ್ತು ವೃದ್ಧಾಪನದಲ್ಲಿ ಮರಣ ರಸ್ತೆ ಮತ್ತು ವಾಹನವನ್ನು ಅವಲಂಬಿಸಿಕೊಂಡಿದೆ. ಸರಿನಾ? ಒಂದು ಶಿಶುವಿನ ಜನನ ಮತ್ತು ವೃದ್ಧಾಪನದಲ್ಲಿ ಮರಣ ರಸ್ತೆ ಮತ್ತು ವಾಹನವನ್ನು ಅವಲಂಬಿಸಿಕೊಂಡಿದೆ. ಈ ಕಾರಣದಿಂದ ಹೆತ್ತವರು ಮಕ್ಕಳಿಗೆ ವಾಹನವನ್ನು ಕೊಡುವಾಗ ಬಹಳ ಜಾಗರೂಕತರಾಗಿರಬೇಕು. ನೀವು ಹೇಳ್ತೀರಾ, ಮಗು ಕೇಳುತ್ತೆ, SSLC ಆದಾಗ ನನಗೆ ಬೈಕ್ ಕೊಡಬೇಕು ಅಂತ ಗಂಡು ಮಕ್ಕಳು ಕೇಳ್ತಾರೆ, ನೀವು ತಥಾಸ್ತು ಅಂತೀರಿ. ಹೆಣ್ಣು ಮಗು ಹೇಳ್ತಾರೆ, ನಾನು SSLC ಆದ ತಕ್ಷಣ ನನಗೆ ಮೋಟ್ರ್ ಸೈಕಲನ್ನು ಸ್ಕೂಟಿಯನ್ನು ಕೊಡಬೇಕು ಅಂತ, ಅದಕ್ಕೂ ಅಂತೀರ. ಆದರೆ ಕಾನೂನಿನಲ್ಲಿ 18 ವರ್ಷಕ್ಕೆ ಮೇಲ್ಪಟ್ಟ ಅಲ್ಲದೆ ಯಾವುದೇ ಕಾರಣಕ್ಕೂ ಮೋಟ್ರ್ ಸೈಕಲನ್ನು ಕೊಡುವ ಹಾಗೆ ಇಲ್ಲ. ನಾನೇ ನೋಡಿದ್ದೀನಿ, ಒಂದು ಸಣ್ಣ ಮಗು, ಒಂದು 8ನೇ ತರಗತಿ ಇರ್ಬೋದು, ಸ್ಥಳ ಬೇಡ, ಹಿಂದೆ ತುಂಬ ದಪ್ಪ ಇದ್ದಾರೆ, ಒಂದು 100 kg ಇರ್ಬೋದು. ಅವರು ಕೂತ್ಕೊಂಡು ಆ ಮಗು ಹೋಗ್ತಾ ಇದ್ದಾರೆ, ಅದು ಎದುರಿನ ಟೈರ್ ಮೇಲೆ ಕೆಳಗೆ ಆಗ್ತಾ ಉಂಟು. ಸೊ ಅಲ್ಲಿವರೆಗೂ ಕೂಡ ನಾವು ಅಷ್ಟೊಂದು ನೆಗ್ಲಿಜೆನ್ಸನ್ನು ಮಾಡ್ತೀವಿ. ಅಪರಾಧಗಳು ಎಷ್ಟು ನಡೆಯುತ್ತೆ? ನಾವು ಅಂಕಿಅಂಶಗಳನ್ನು ತೆಗೆದಾಗ ಅಪಘಾತಗಳಲ್ಲಿ ವಿದ್ಯಾರ್ಥಿಗಳ ಜನಸಂಖ್ಯೆ ಜಾಸ್ತಿ, ವಿದ್ಯಾರ್ಥಿಗಳಿಗೆ ಆದಂತಹ ಅಪಘಾತಗಳೇ ಜಾಸ್ತಿ ಇರುತ್ತೆ. ಯಾಕೆ? ಯಾವಾಗ ನಾವು 18 ವರ್ಷಕ್ಕೆ ಮೇಲ್ಪಟ್ಟಲ್ಲದೆ ನಾವು ವಾಹನವನ್ನು ಕೊಟ್ಟರೆ ಅವರಿಗೆ ಪಕ್ವ ಬುದ್ಧಿ ಪ್ರಾಪ್ತವಾಗಿರೋದಿಲ್ಲ, ಸಿಗ್ನಲ್ಸ್ ಬಗ್ಗೆ ಗೊತ್ತಿರೋದಿಲ್ಲ, ಟರ್ನ್ ಎಲ್ಲಿ ಮಾಡಬೇಕಂತ ಗೊತ್ತಿರೋದಿಲ್ಲ, ಓವರ್ ಸ್ಪೀಡ್ ಓಡ್ಕೊಂಡು ಹೋಗ್ತಾರೆ. ಯಾಕೆ? ಅದು ಅವರ ತಪ್ಪಲ್ಲ, ಅವರ ವಯಸ್ಸು ಹಾಗಿರುತ್ತೆ. ಆ ಕಾರಣದಿಂದ ಅಪಘಾತ ನಡೆಯುತ್ತೆ. ಅಪಘಾತದಲ್ಲಿ ಮೃತಪಡುವುದನ್ನು ಕಾಣ್ತೀವಿ. ಕೈಕಾಲು ಅಂಗಾಂಗಗಳು ಕೂಡ ತೊಂದರೆಗಳಾಗುವುದನ್ನು ನಾವು ನೋಡ್ತೀವಿ. ಇದೆಲ್ಲವೂ ಆಗದಂತೆ ಇರಬೇಕಂತ ಹೇಳಿದರೆ ಖಂಡಿತವಾಗಲೂ ನೀವು ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ನೀವು ಆ 18 ವರ್ಷಕ್ಕೆ ಒಳಪಟ್ಟವರಿಗೆ ಮೋಟ್ರ್ ಸೈಕಲನ್ನು ನೀವು ಕೊಡಬಾರ್ದು. ಶಿಕ್ಷಣಾರ್ಥಿಗಳು, ವಿದ್ಯಾರ್ಥಿಗಳು ಯಾರೇ ಇದ್ದರೂ ಕೂಡ ಅದನ್ನು ಕೊಡಬಾರ್ದು. ಮತ್ತು ಅಲ್ಲಿ 18 ವರ್ಷ ದಾಟಿದ ನಂತರ ನೀವು ಕಾನೂನನ್ನು ಪಾಲನೆ ಮಾಡಬೇಕು. ಹೂ ರೆಸ್ಪೆಕ್ಟೆಡ್ ಲಾ ಡಸ್ ರೆಸ್ಪೆಕ್ಟೆಡ್ ಲಾ ಅಂತ. ಯಾರು ಕಾನೂನನ್ನು ಗೌರವಿಸ್ತಾರೋ ಅವರನ್ನು ಕಾನೂನು ಗೌರವಿಸ್ತದೆ. ಖಂಡಿತವಾಗಲೂ ಯಾರು ಕಾನೂನನ್ನು ಗೌರವಿಸ್ತಾರೋ ಅವರನ್ನು ಕಾನೂನು ಗೌರವಿಸ್ತದೆ. ಆ ಕಾರಣದಿಂದ ನೀವು ಕಾನೂನನ್ನು ಗೌರವಿಸಿ ಅವರಿಗೆ ಆ ಚಾಲನಾ ಪರವಾನಿಗೆಯನ್ನು, ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಕೊಡಬೇಕು. ಅದಲ್ಲದಿದ್ದರೆ ಖಂಡಿತವಾಗಲೂ ಕೊಡಬಾರ್ದು. ನಿಮ್ಮಲ್ಲಿ ನಾನೊಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತೀನಿ. ಈಗ ನಾವು ಈ ವಿದ್ಯಾದೇಗುಲದಲ್ಲಿದ್ದೇವೆ, ಭಗವತಿ ಶಾಲೆಯಲ್ಲಿ. ಇದರ ಮುಂದೆ ಒಂದು ರಸ್ತೆ ಇದೆ, ಅದು ಏಕಮುಖ ರಸ್ತೆ ಇದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದೇ ರಸ್ತೆ ಅಂತ ಭಾವಿಸಿ, ಎರಡಿದೆ ಅಲ್ಲಿ, ಒನ್ ವೇ ಅಂತ ಕರಿತೀವಿ, ಏಕಮುಖ ರಸ್ತೆ, ಒಂದೇ ರಸ್ತೆ ಅಂತ ಭಾವಿಸಿ. ಈಗ ನಾವು ಭಗವತಿ ಶಾಲೆಯ ಮುಂದೆ ನಾವೆಲ್ಲರೂ ಸೇರಿ ನಾವು ಅಲ್ಲಿಗೆ ಹೋಗಬೇಕು. ಆ ಕಡೆ ಎಲ್ಲಿಗೆ? ತಲಪಾಡಿ ಕಡೆ ನಡ್ಕೊಂಡು ಹೋಗಬೇಕು. ಒಂದೇ ರಸ್ತೆ ಅಂತ ಭಾವಿಸಿ, ಅದು ಒಂದೇ ರಸ್ತೆ ಇದೆ, ಆ ಕಡೆ ನಡ್ಕೊಂಡು ಹೋಗಬೇಕು. ನಾವು ಹೋಗಬೇಕಿದ್ರೆ ರಸ್ತೆಯ ಎಡಭಾಗದಿಂದ ಹೋಗಬೇಕಾ, ಬಲಭಾಗದಿಂದ ಹೋಗಬೇಕಾ? ಇಲ್ಲಿಂದ ಈಗ ಇದೊಂದು ರಸ್ತೆ ಇದೆ, ಒಂದೇ ರಸ್ತೆ. ಇಲ್ಲಿ ನಾವು ನಡ್ಕೊಂಡು ತಲಪಾಡಿಗೆ ಹೋಗಬೇಕು. ನಮ್ಮ ಶಾಲೆಯಿಂದ, ಈ ನಮ್ಮ ಭಗವತಿ ಶಾಲೆಯಿಂದ ಆ ಕಡೆ ಹೋಗಬೇಕು. ನಾವು ರಸ್ತೆಯ ಎಡಭಾಗದಿಂದ ನಡ್ಕೊಂಡು ಹೋಗಬೇಕಾ, ಬಲಭಾಗದಿಂದ ನಡ್ಕೊಂಡು ಹೋಗಬೇಕಾ? ಬಲಭಾಗದಿಂದ ನಡ್ಕೊಂಡು ಹೋಗಬೇಕು ಅಂತ ಹೇಳೋರು ಎಷ್ಟು ಜನ? ಕೈ ಎತ್ತಿ. ಸರಿ, ಬಾಕಿಯೆಲ್ಲ ಎಡಭಾಗವ? ಎಡಭಾಗದಿಂದ ಎಷ್ಟು ಜನ? ದಯವಿಟ್ಟು ಕೈ ಎತ್ತಿ. ಹಾಂ, ಇಲ್ಲ, ಮುಜುಗರ ಇದೆ, ಪರವಾಗಿಲ್ಲ. ಯಾರಾದರೂ ವಿವರಿಸ್ಬೋದಾ? ಎಡಭಾಗದಿಂದ ಹೇಗೆ ಹೋಗಬೇಕು, ಬಲಭಾಗದಿಂದ ಯಾಕೆ ಹೋಗ್ಬೇಕಂತ? ಎಡ ಅಂತ ಹೇಳಿದಿರಿ, ಬಲ ಅಂತ ಹೇಳಿದಿರಿ, ವಿವರಿಸ್ಬೋದಾ? ಇಲ್ಲ, ಇರಲಿ ಬಿಡಿ. ಈಗೊಂದು ರಸ್ತೆ ಇದೆ, ನಾವು ಈ ಶಾಲೆಯಿಂದ ಭಗವತಿ ತಲಪಾಡಿಗೆ ಹೋಗಬೇಕು. ಒಂದೇ ರಸ್ತೆ ಇದೆ, ಬಲಭಾಗದಿಂದ ಹೋಗಬೇಕಾ, ಎಡಭಾಗದಿಂದ ಹೋಗಬೇಕಾ ಅನ್ನೋದು ಪ್ರಶ್ನೆ. ನಡ್ಕೊಂಡು ಕೆಲವರು ಎಡಭಾಗ ಹೇಳಿದ್ರಿ, ಕೆಲವರು ಬಲಭಾಗ ಅಂತ ಹೇಳಿದ್ರಿ. ಖಂಡಿತವಾಗಲೂ ನಾವು
ರಸ್ತೆಯ ಬಲಭಾಗದಿಂದ ನಡ್ಕೊಂಡು ಹೋಗಬೇಕು. ಯಾಕೆ ಅಂತ ಹೇಳಿದರೆ, ಈಗ ರಸ್ತೆಯ ಬಲಭಾಗದಿಂದ ನಾವು ನಡ್ಕೊಂಡು ಹೋದರೆ, ಸರಿಯಾಗಿ ಗಮನಿಸಿ, ಮಕ್ಕಳಿಗೆ ಇದನ್ನು ಹೇಳಿ, ಮುಂಭಾಗದಿಂದ ಬರುವಂತಹ ವಾಹನಗಳು ನಮಗೆ ಕಾಣ್ತದೆ. ಅವನು ಸ್ಪೀಡಾಗಿ ಬರ್ಬೋದು, ತುಂಬ ರಾಕ್ ಆ್ಯಂಡ್ ರೋಲ್ ಆಗಿ ಬರ್ಬೋದು, ನಮಗೆ ಕಾಣುತ್ತೆ. ಏನೋ ಸ್ವಲ್ಪ ಈಚೆ ಬಂದ ಅಂತ ಹೇಳಿದ್ರೆ ನಾವು ಸರಿಬೋದು. ನಮ್ಮ ಹಿಂದೆ, ನಮ್ಮ ಬೆನ್ನ ಹಿಂದೆ ಯಾವುದೇ ವಾಹನಗಳು ಬರೋದಿಲ್ಲ ಅಲ್ವಾ? ಅದೇ ನಾವು ಎಡಭಾಗದಿಂದ ನಡ್ಕೊಂಡು ಹೋದರೆ, ಹೆಚ್ಚಿನವರು ಎಡಭಾಗದಿಂದ ನಡ್ಕೊಂಡು ಹೋಗ್ತಾರೆ. ಹೋದರೆ ಏನಾಗುತ್ತೆ, ಹಿಂದಿನಿಂದ ವಾಹನ ಬರುತ್ತೆ, ಮುಂದೆ ವಾಹನಗಳೇ ಇರೋದಿಲ್ಲ. ಹಿಂದೆ ಬಂದ ವಾಹನಗಳು ನಮ್ಗೆ ಕಾಣೋದಿಲ್ಲ. ಅವನು ಆಕ್ಸಿಡೆಂಟ್ ಮಾಡ್ಕೊಂಡು ಹೋದರೆ ಅದನ್ನು ಹಿಟ್ ಆ್ಯಂಡ್ ರನ್ ಅಂತ ಕರಿತೀವಿ. ಇಲ್ಲಿ ಅಪಘಾತಗಳು ಜಾಸ್ತಿ ಆಗುತ್ತೆ ಎಡಭಾಗದಲ್ಲಿ. ಬಲಭಾಗದಲ್ಲಿ ನಡ್ಕೊಂಡು ಹೋದರೆ ಆಗೋದಿಲ್ಲ. ಅದಕ್ಕೆ ರಸ್ತೆಯ ನಿಯಮಗಳನ್ನು ನೀವು ದಯವಿಟ್ಟು ಪಾಲಿಸಬೇಕು. ಮಕ್ಕಳಿಗೂ ಕೂಡ ನೀವು ಪಾಲಿಸುವಂತೆ ಹೇಳಬೇಕು. ಇವತ್ತಿಗೆ ಕೆಲವು ಸಲ ನಾವು ನೋಡ್ತೀವಿ, ಇಲ್ಲಿ ಹೊರಗೆ ಎಲ್ಲೋ ಮಕ್ಕಳು ಸ್ಕೂಟಿ ತಂದು ನಿಲ್ಲಿಸ್ತಾರೆ, ಬೈಕ್ ತಂದು ನಿಲ್ಲಿಸ್ತಾರೆ, ಎಲ್ಲೋ ಇಡ್ತಾರೆ. ಅದಕ್ಕೆ ದಯವಿಟ್ಟು ಅವಕಾಶವನ್ನು ಕೊಡಬೇಡಿ. ಇದನ್ನು ಯಾಕಂತ ಹೇಳಿದರೆ, ಮಕ್ಕಳ ಭವಿಷ್ಯ ನಮಗೆ ಬಹಳ ಮುಖ್ಯ. ನೀವೆಲ್ಲರೂ ಮಕ್ಕಳ ಭವಿಷ್ಯಕ್ಕೋಸ್ಕರವೇ ಇಲ್ಲಿ ಸೇರಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಅದಲ್ಲದೆ ಒಂದು ಸಣ್ಣ ಕಥೆಯನ್ನು ಕೂಡ ಹೇಳಬಯಸ್ತೀನಿ. ಒಂದು ಸಲ ನಾವು ಕೇಸ್ ಆಗ್ತಾ ಇದ್ದೀವಿ, ತುಂಬ ವಾಹನಗಳನ್ನು ನಿಲ್ಲಿಸಿದ್ದೀವಿ, ನಮ್ಮ ಆಫೀಸರ್ಸ್ ಇದ್ದರು, ಕೇಸ್ ಆಗ್ತಾ ಇದ್ದೀವಿ. ಆಗ ಏನಾಯ್ತು ಅಂತ ಹೇಳಿದರೆ, ಒಂದು ಗಂಡ ಹೆಂಡತಿ ಬೈಕಲ್ಲಿ ಬರ್ತಾಯಿದ್ರು. ನೀವು ನೋಡಿದ್ದೀರಲ್ಲ, ಫ್ಯಾಷನ್ ಅಲ್ಲ ಅದು, ಹೆಲ್ಮೆಟನ್ನು ಕೈಗೆ ಇಟ್ಕೊಳ್ಳೋದು, ಕೈಗೆ ಹಾಕೋದು, ಕೈಯಲ್ಲಿ ಹಿಂಗೆ ಇಟ್ಕೊಳ್ಳೋದು. ಹೆಂಡತಿ ಕೈಯಲ್ಲಿ ಹೆಲ್ಮೆಟ್ ಇತ್ತು. ಗಂಡ ಬಿಡ್ತಾಯಿದ್ರು. ಹೆಂಡತಿ ಹೇಳಿದ್ರು, ಅಲ್ಲಿ ಪೊಲೀಸ್ ಇದ್ದಾರೆ ಅಂಥೇಳಿ ಅವ್ರೇನು ಮಾಡಿದ್ರು, ಹೆಲ್ಮೆಟನ್ನು ಅವ್ರ ತಲೆಗಿಟ್ಟರು. ಬೈಕ್ ಏನಾಯಿತು, ಮುಂದೆ ಬಂದು ನಿಂತಂಥ ಒಂದು ಕಾರಿಗೆ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಒಂದು ಕೇಸ್ ಆಯಿತು. ಯಾಕಾಯಿತು ನಿಮ್ಗೆ ಗೊತ್ತಿದೆ? ಯಾಕಾಯ್ತು ಅಂತ ಹೇಳಿದರೆ, ಅವರು ಉಲ್ಟಾ ಇಟ್ಟಿದ್ರು ಹೆಲ್ಮೆಟನ್ನು. ಉಲ್ಟಾ ಇಟ್ಟಾಗ ಏನಾಯಿತು, ಕಾಣೋದೇ ಇಲ್ಲ ಅವರಿಗೆ, ಬಂದು ಆಕ್ಸಿಡೆಂಟ್ ಮಾಡಿದರು. ಇಲ್ಲಿ ಒಂದು ಪಾಠ ಇದೆ. ಅಂದರೆ ಸಾಮಾನ್ಯವಾಗಿ ಯಾರೂ ಕೂಡ ಕಾನೂನಿಗೆ ಭಯಪಡುವುದಿಲ್ಲ, ಬರೀ ಪೊಲೀಸರಿಗೆ ಭಯಪಡ್ತಾರೆ. ಹಾಗಾಗಬಾರ್ದು. ನಾವು ಕಾನೂನನ್ನು ಪರಿಪಾಲನೆ ಮಾಡಬೇಕು. ಕಾನೂನು ನಮ್ಮ ದೇಶದ ಕಾನೂನು. ಅದನ್ನು ನಾವೆಲ್ಲರೂ ಪರಿಪಾಲನೆ ಮಾಡಿದರೆ ಸ್ವಚ್ಛಂದವಾದಂಥ ಒಂದು ಸಮಾಜವನ್ನು ನಿರ್ಮಿಸಲು ಸಾಧ್ಯ ಅಂತ ನಾನು ನಿಮಗೆ ಹೇಳ ಬಯಸ್ತೀನಿ. ಇದು ಬಹಳ ಮುಖ್ಯ. ಎಲ್ಲ ಕಡೆಯೂ ಕೂಡ ನಾನು ಹೇಳುವಂಥ ಒಂದು ವಿಚಾರವನ್ನು ನಿಮ್ಮಲ್ಲಿಯೂ ಹೇಳ ಬಯಸ್ತೇನೆ. ನನ್ನೊಬ್ಬ ಗೆಳೆಯ ಇದ್ದ, ಪ್ರಶಾಂತ್ ಅಂತ. ಆಗ ನಾನು ಬಜ್ಪೆಯಲ್ಲಿದ್ದೆ. ಇದರಲ್ಲಿ ಬಹಳಷ್ಟು ನಿಮಗೆ ಅರ್ಥಗಳು ಮತ್ತು ಪಾಠಗಳು ನಿಮ್ಮಿಂದಲೇ ನೀವು ಉದ್ಭವಿಸ್ಕೊಳ್ಬೋದು. ಆವಾಗ ಅದು 1998ನೇ ಇಸ್ವಿ. ಅವನು MRPLಲ್ಲಿ ಕೆಲಸಕ್ಕೆ ಸೇರಿದ್ದ, ಇಂಜಿನಿಯರಿಂಗ್ ಆಗಿ. ನಾವು ಜೊತೆಗೆ ಯಾವಾಗಲೂ ಇರುವವರು. ಅವಾಗ ಏನಾಯ್ತು ಅಂತೇಳಿದರೆ, ಆ ಕಾಲಕ್ಕೆ ಅವನಿಗೆ ಸುಮಾರು 25-30 ಸಾವಿರ ರೂಪಾಯಿನ ಸಂಬಳ ಇತ್ತು ಸೇರಿದಾಗ MRPLಲ್ಲಿ. ಅವನು ಸಾಯಂಕಾಲ ಬಂದರೆ ಎಲ್ಲ ಕರೆ ಮಾಡುವವನು. ನಾನು ಕೂಡ ಸ್ಟೇಷನಿಂದ ನಡ್ಕೊಂಡು ಹೋಗುವವನು. ಅಲ್ಲಿ ಪೋಪಣ್ಣ ಅಂತ ಒಂದು ಅಂಗಡಿ ಇದೆ, ಅಲ್ಲಿ ಎಳ್ನೀರು ಕುಡಿಯೋದು ನಾವು. ಅವರು ಕುಡಿದು, ಆವಾಗ ಇವನು ಪ್ರಶಾಂತ್ ಇರ್ತಿದ್ದ ಅಲ್ಲಿ ಪ್ರೆಸೆಂಟ್. ಎಳ್ನೀರು ಕುಡಿದು ಮತ್ತೆ ಅವನ ಬೈಕಲ್ಲಿ ಬರೋದು. ಕೆಲವೊಮ್ಮೆ ನಾವು ಬರೋದಿಲ್ಲ, ನಡ್ಕೊಂಡು ಹೋಗಿ. ನಾನಂದರೆ ಕೂತು ಕೆಲಸ ಮಾಡೋ, ಹೆಚ್ಚಿಗೆ ರೈಟಿಂಗ್ ತನಿಖೆ ಸಂಬಂಧಪಟ್ಟಂತಹದ್ದು. ಹಾಗೆ ಒಂದಿನ ಏನಾಯಿತು, ನನಗೆ ಬೇರೆ ಕಡೆ ಹೋಗಲಿಕ್ಕಿತ್ತು. ನಾನು ಹೇಳಿದೆ, ಪ್ರಶಾಂತ್ ನೀನು ಮುಂದೆ ಹೋಗು, ನಾನು ಬೇರೆ ಕೆಲಸ ಇದೆ ಅಂತ. ಅವನು ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಹೋದಷ್ಟೇ, ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅದು ಹೆಸರು ಬರ್ತಾ ಇಲ್ಲ, ನೆನಪಿಲ್ಲ ಈಗ. ಅದರ ಮುಂದೆ ಹೋಗಬೇಕಿದ್ರೆ 9 ಗಂಟೆ ಆಗಿದೆ. ಒಂದು ಕಡೆಯ ಬಸ್ಸು ಮೇಲಿಂದ ಬರ್ತದೆ ಡೌನಿಗೆ. ಅವನೇನು ತಾಗಿಸಲಿಲ್ಲ, ಏನು ಟಚ್ಚು ಆಗಿಲ್ಲ. ಪ್ರಶಾಂತ್ ಸೈಡಿಗೆ ತೆಗ್ದ. ನಾನು ಕಾಣ್ತಾ ಇದ್ದೆ ಸ್ವಲ್ಪ ದೂರ. ಏನಾಯಿತು, ಮೆತ್ತಗೆ ಬಿದ್ದ ಕೆಳಗೆ. ಹೇಗೆ ಬಿದ್ದ ಅಂತ ಹೇಳಿದರೆ, ಒಂದು ಹೂವನ್ನು ನೆಲಕ್ಕೆ ಹಾಕಿದರೆ ಎಷ್ಟು ಗಾಯ ಆಗಬಹುದು, ಆ ರೀತಿ ಬಿದ್ದಿದ್ದ. ನಾನು ಓಡಿ ಹೋದೆ, ಎಬ್ಬಿಸಿದೆ. ಬಟ್ಟೆಯಲ್ಲಿಯೂ ಕೂಡ ಒಂದು ಏನೂ ಆಗಿರಲಿಲ್ಲ. ಅಲ್ಲೇ ಸ್ವಲ್ಪ ಎದ್ವಿ. ನಾನು ಕೂತು ಸ್ವಲ್ಪ ಅವನು ರೈಡ್ ಮಾಡುವಾಗ ಮುಂದೆ ಹೋಗುವಾಗ ಹೇಳಿದ, ನನಗೆ ತಲೆ ಚಕ್ಕರ್ ಬರ್ತದೆ, ಇಂಕ ತಲೆ ತಿರುಗುಂಡು ಅಂತ ಹೇಳಿದ. ಮರೆ ನಮ್ಮ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ, ಹಾಸ್ಪಿಟ್ಲದೆಲ್ಲ ಬಡ್ಚಿ ಇಲ್ಲೆಲ್ಲ ಹೋಗುವ ಅಂತೇಳಿ ನಾನೇನು ಮಾಡಿದೆ, ಅಲ್ಲಿ ನವೀನ್ ಅಂತ ಡಾಕ್ಟ್ರ್ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್, ಅಲ್ಲಿ ಕರ್ಕೊಂಡೋದಾಗ ಬೇಡ ಹೇಳಿದ ಅವತ್ತ, ಇಲ್ಲೆಲ್ಲ ಹೋಗುವ ಅಂತ ಹೇಳಿದೆ. ಅವ್ರೇನು ಮಾಡಿದರು, ಹೊರಗೆ ಕೂತು ಅವರ ಒಂದು ಕೋಣೆಯಲ್ಲಿ ಒಳಗೆ ಕರ್ಕೊಂಡೋಗಿ ಏನೋ ಲೈಟ್ ಹಾಕಿ ಕಿವಿಯನ್ನು ನೋಡಿ ಹೊರಗೆ ಬಂದು ಹೇಳಿದರು, ಯಾರು ಇಲ್ಲ, ನಮ್ಮ ಗೆಳೆಯ, ನಮ್ಮ ಇಲ್ಲೇ ಲೋಕಲ್ 1-2 ಕಿಲೋಮೀಟ್ರಲ್ಲಿ ಮನೆ, ಆವಾಗಲೂ ಸಿಗ್ತಾನೆ ನಮ್ಮ ಗೆಳೆಯ ಅಂದೆ.
ಇಲ್ಲ ಇಮಿಡಿಯೇಟಾಗಿ ಹಾಸ್ಪಿಟಲೈಸ್ ಮಾಡಬೇಕು. ಚೆನ್ನಾಗಿ ಮಾತಾಡ್ತಿದ್ದ ಗಮನ ಹರಿಸಿ. ನಾನು ಕೂಡ ಸ್ವಲ್ಪ ಆಶ್ಚರ್ಯಚಕಿತನಾದೆ, ಯಾಕಂದರೆ ನಾವು ವೈದ್ಯ ಲೋಕದಿಂದ ಬಂದವರಲ್ಲ. ಹಾಗೆ ಅವ್ರು ಹೇಳಿದ್ರು ಇಲ್ಲ ಈಗಲೇ ಅಡ್ಮಿಷನ್ ಮಾಡಬೇಕು ಅಂತ. ನಾನು ಅವನ ಅಣ್ಣನಿಗೆ ಫೋನ್ ಮಾಡಿ ಕರೆಸಿದೆ. ಅವನು ಸ್ವಲ್ಪ ಸಿಟ್ಟಾದ, ಆದರೂ ಪರವಾಗಿಲ್ಲ, ಅವರು ಒಮಿನಿ ಕಾರಲ್ಲಿ ಬಂದರು, ಕಳಿಸಿ AJ ಹಾಸ್ಪಿಟ್ಲಿಗೆ ಕಳಿಸಿದೆವು. ಡಾಕ್ಟ್ರು ನನಗೆ ಮತ್ತೆ ಹೇಳಿದರು, ಇಲ್ಲ ಅವನು ಬದುಕುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ. ಅವ್ರು ನೋಡಿದ್ದಾರೆ, ಏನೋ ಒಂದು ಇನ್ಸ್ಟ್ರೂಮೆಂಟ್ ಹಾಕಿ ನೋಡಿದ್ದಾರೆ ಒಳಗೆ, ಅದು ಕಣ್ಣಿಗಿಟ್ಟು ನೋಡಬೇಕು. ಆಯಿತು. ಮರುದಿನ 12 ಗಂಟೆಗೆ AJ ಹಾಸ್ಪಿಟ್ಲಿಂದ ಡೆತ್ ಇಂಟಿಮೇಷನ್ ಬಂತು, ಅವ ಮೃತಪಟ್ಟಿದ್ದಾನೆ ಅಂತ. ತೀರ್ಲಾರ್ದ ನಷ್ಟ ಆಯಿತು, ತುಂಬ ಮನಸ್ಸಿಗೆ ನೋವಾಯಿತು, ಬಹಳ ಗಾಬರಿ ಆಯಿತು. ಇಡೀ ದಿನ ಏನೂ ಆಗಿಲ್ಲ ನಮಗೆ, ಅಷ್ಟು ನೋವಾಯಿತು. ಇಲ್ಲಿ ನಾವು ಕಲಿಬೇಕಾದ ಪಾಠ ಏನಂತೇಳಿದರೆ, ವೈದ್ಯರು ಹೇಳಿರೋದು ಹೆಡ್ ಇಂಜುರೀಸ್. ಈ ಯಾವುದೇ ಗಾಯಗಳಾದರೂ ಕೂಡ ಅದನ್ನು ಸುಧಾರಿಸ್ಕೊಳ್ಳುವ ಅವಕಾಶಗಳು, ಸರಿಪಡಿಸುವ ಅವಕಾಶಗಳು ವಿಜ್ಞಾನದಲ್ಲಿ, ವೈದ್ಯ ಲೋಕದಲ್ಲಿದೆ. ಹೆಡ್ ಇಂಜುರಿ, ತಲೆಗೆ ಯಾವುದೇ ಗಾಯ ಆದರೆ ಅವನಿಗೆ ಕಾನ್ಷಿಯಸ್ ಬರುವವರೆಗೆ ಯಾವುದೇ ಆಪ್ರೇಷನ್ಗಳನ್ನು, ಯಾವುದೇ ಶಸ್ತ್ರಚಿಕಿತ್ಸೆಗಳನ್ನು ವೈದ್ಯರು ಮಾಡೋದಿಲ್ಲ. ಅಲ್ಲಿ ನಾನು ಕಲ್ತ್ಕೊಂಡದ್ದೇನು ಅಂತ ಹೇಳಿದರೆ, ಅವನು ಬಿದ್ದಾಗ ಒಂದು ಸಣ್ಣ ಕಲ್ಲು ನಮ್ಮ ತುಳುಟು ಮೂಲು ಚರ್ಲು ಕಲ್ಲಂದು ಅನ್ಪ ಎಲ್ಲೆಲ್ಲೇ ಕಲ್ಲು, ಆ ರೋಡ್ ಸೈಡ್ ಡುಪ್ಪುಂಡತೆ ಬರೀಟಿ, ಆ ಕಲ್ಲುಲು ಎಲ್ಲೆಲ್ಲೇ ಕಲ್ಲುಲು ಮಾರ್ಗದ ಬರೀಟಿ. ಅದೇನಾಯಿತು, ಅವನಿಗೆ ಯಾವ ಬ್ರೈನಿನ ಯಾವ ಭಾಗಕ್ಕೆ ಬಹಳ ಪ್ರಾಮುಖ್ಯವಾದ ಭಾಗಿದೆ ಅಲ್ಲಿಗೆ ಸರಿಯಾಗಿ ಒತ್ತಿದೆ, ರಕ್ತವೂ ಕೂಡ ಬಂದಿಲ್ಲ, ಸರಿ ಒತ್ತಿದೆ. ಹೀಗೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಅದು ಕ್ಲಾಟ್ ಆಗಿ ಇಲ್ಲಿ ಬಂದು ನಿಂತಿದೆ. ಅದು ಹೀಗೆ ಬಂದು ಏನೋ ಹೇಳಿದ್ರು ಅವರು, ಕಿವಿಯಲ್ಲಿ ಬಂದು ನಿಂತಿದೆ. ಆ ಕಾರಣಕ್ಕೆ ಆಪ್ರೇಷನ್ ಮಾಡಲಿಕ್ಕಾಗಲಿಲ್ಲ. ಮತ್ತೆ ಅವನು ಅನ್ಕಾನ್ಷಿಯಸ್ಸಿಗೆ ಹೋದ, ಎಲ್ಲ ಆಯಿತು. ಅದಕ್ಕೆ ದಯವಿಟ್ಟು ಹೆಲ್ಮೆಟನ್ನು ಧರಿಸಿ, ಇದನ್ನು ಮಕ್ಕಳಿಗೆ ತಿಳಿಸಿ. ಇದು ಬಹಳ ಮುಖ್ಯವಾದಂಥ ವಿಚಾರ ಆಗಿದೆ. ಇದು ಬಿಟ್ಟು ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ನಾನು ಅತಿ ಆಯಿತು ಅಂತ ಭಾವಿಸ್ತೀನಿ. ಅದರ ಮಧ್ಯೆ ನಮ್ಮ ಸರ್ ಹೇಳಿದರು ಡಿಜಿಟಲ್ ಅರೆಸ್ಟ್ ಬಗ್ಗೆ. ಸರ್ ನಮಗೆ ಅದನ್ನು ಹೇಳಿ ಅಂತ ಹೇಳಿದರು. ಈಗ ನಿಮಗೆಲ್ಲ ಡಿಜಿಟಲ್ ಅರೆಸ್ಟ್ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ನೀವೆಲ್ಲರೂ ವಿದ್ಯಾವಂತರಿದ್ದೀರಾ. ಖಂಡಿತವಾಗಲೂ ನೀವು ವಿದ್ಯಾವಂತರಲ್ಲ ಅಂತ ಅಲ್ಲೆಗಳೆಯೋದಿಲ್ಲ. ಎಲ್ಲರೂ ತಿಳಿದವರಿದ್ದೀರಾ, ಮೇಧಾವಿಗಳಿದ್ದೀರಾ, ನಮಗಿಂತ ಹೆಚ್ಚಿಗೆ ವಿದ್ಯಾಭ್ಯಾಸವನ್ನು ಹೊಂದಿದವರಿದ್ದೀರಿ. ಇಲ್ಲಿ ಏನಾಗುತ್ತೆ ಅಂತೇಳಿದರೆ, ಯಾವನೋ ಒಬ್ಬ ಒಂದು ಯೂನಿಫಾರ್ಮನ್ನು ಹಾಕಿ ನಿಮಗೆ ಫೋನ್ ಮಾಡಿ, ನಿಮಗೆ ಕೇಸ್ ಆಗಿದೆ, ನಿಮ್ಮ ಮಗು ಮೇಲೆ ಕೇಸ್ ಆಗಿದೆ, ದಿಲ್ಲಿಯಲ್ಲಿಯೋ UPಯಲ್ಲಿಯೋ ಆಗಿದೆ, ನೀವು ಇಷ್ಟು ದುಡ್ಡು ಕೊಟ್ಟರೆ ಸರಿಯಾಗುತ್ತೆ, ಇಲ್ಲದ್ರೆ ಆಗೋದಿಲ್ಲ, ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಖಂಡಿತವಾಗಲೂ ಅದು ಸುಳ್ಳಾಗಿದೆ. ಆ ರೀತಿಯಾಗಿ ನೀವು ದಯವಿಟ್ಟು ಹಣವನ್ನು ಕಳ್ಕೊಳ್ಬೇಡಿ. ಇಲ್ಲಿ ಏನಂತ ನೀವು ಗಮನ ಹರಿಸಬೇಕು, ನೀವು ಯಾವುದೇ ಒಂದು ಖಾತೆಯನ್ನು ಹೊಂದಿದರೆ, ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟನ್ನು ನೀವು ಹೊಂದಿದರೆ, ಯಾವುದೇ ಬ್ಯಾಂಕಿನ ಮ್ಯಾನೇಜರ್ಗಳು ನಿಮಗೆ ನೇರವಾಗಿ ಕರೆಯನ್ನು ಮಾಡೋದಿಲ್ಲ. ನಿಮ್ಮ ID ಕಾರ್ಡ್ ಇದಾಗಿದೆ, ನಿಮ್ಮ ಖಾತೆ ನಿಷ್ಕ್ರಿಯ ಆಗಿದೆ, ನಿಮ್ಮಲ್ಲಿ ಖಾತೆಯನ್ನು ಬದಲಾಯಿಸಿ, ಈಗಲೇ ಆಗಬೇಕು, ನಿಮ್ಮ OTP ನಂಬರ್ ಕೊಡ್ತೇನೆ, ನಿಮ್ಮಲ್ಲಿರ್ತಕ್ಕಂತಹ ಏನು ಆಧಾರ್ ಕಾರ್ಡ್ ಸಮಸ್ಯೆ ಆಗಿದೆ, ನೀವು ಈಗಲೇ OTP ಕೊಡಿ, ಸರಿ ಮಾಡ್ತೇನೆ, ಇಲ್ಲಾಂದರೆ ನಿಮ್ಮ ದುಡ್ಡೆಲ್ಲ ಹೋಗುತ್ತೆ ಅಂತ ಹೇಳಿದರೆ ದಯವಿಟ್ಟು ಆ OTPಯನ್ನು ಕೊಡಬೇಡಿ. ಅದು ಖಂಡಿತವಾಗಲೂ ಸುಳ್ಳಾಗಿದೆ. ಒಂದು, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ನಿಮಗೆ ನೇರವಾಗಿ ಕರೆ ಮಾಡಲಿಕ್ಕಿಲ್ಲ, ನೀವೇ ಹೋಗಬೇಕು. ಚಂದ್ರ ಸರ್ ಅವರು ಹೇಳಿದರು, ಈಗ ಇದು ಬರುತ್ತೆ, ಲಾನ್ ಇರುತ್ತೆ, ಆವಾಗ ಏನು ಮಾಡಬೇಕು, ಫೋನ್ ಬರುತ್ತೆ ಅಂತ ಹೇಳಿದರು. ಸರಿ, ಅವರು ಸರಿಯಾಗಿ ಕೇಳಿದ್ದಾರೆ. ಅಂದರೆ ಲಾನ್ ಇದ್ದಾಗ ಏನಾಗುತ್ತೆ, ಬ್ಯಾಂಕಲ್ಲಿ ಯಾವುದೋ ಒಂದು ಸಂಸ್ಥೆಗೆ ಕೊಟ್ಟಿರ್ತಾರೆ, ಲಾನ್ ಇದೆ, ನೀವು ಅದನ್ನು ಒಂದು ಸಂಸ್ಥೆಗೆ ಕೊಟ್ಟು ಕರೆ ಮಾಡಲಿಕ್ಕೆ ಹೇಳ್ತಾರೆ. ಅದು ನಿಮಗೆ ನಿಖರವಾಗಿ ಗೊತ್ತಿದ್ದರೆ, ಆ ಕರೆಗಳ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ನಿಖರವಾಗಿ ಗೊತ್ತಿದ್ದರೆ ಮಾತ್ರ ನೀವು ಅದನ್ನು ಸ್ವೀಕರಿಸಿ. ಇಲ್ಲದ್ರೆ ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಡಿ. ನೀವು ಮತ್ತೆ ಬ್ಯಾಂಕಿಗೆ ಹೋಗಿ, ನಿಮ್ಮಲ್ಲಿ ಬ್ಯಾಂಕ್ ಮ್ಯಾನೇಜರ್ದು ನಂಬರ್ ಇರುತ್ತೆ, ಲ್ಯಾಂಡ್ಲೈನ್ ಇರುತ್ತೆ, ಯಾರ್ದಾರು ಇರುತ್ತೆ, ಅವರಿಗೆ ಫೋನ್ ಮಾಡಿ ಕೇಳಿ. ದಯವಿಟ್ಟು ಆ ರೀತಿ ಯಾವುದಕ್ಕೂ ಕೂಡ ನೀವು ಹೋಗಬೇಡಿ. ಯಾವುದೇ OTPಯನ್ನು ಕೊಡಬೇಡಿ. ಮತ್ತು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಆಟ ಆಡಲು ನೀವು ಮೊಬೈಲ್ ಫೋನನ್ನು ಕೊಡಬೇಡಿ. ಯಾಕಂತೇಳಿದರೆ, ಈ ಮೊಬೈಲ್ ಫೋನನ್ನು ಹಿಡಿದು ಹೀಗೆ ಆಟ ಆಡ್ತಾರೆ ಅವರು, ಟಿಕ್ 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 ಅಂತ ಆಟ ಆಡ್ತಾರೆ, ಗೇಮ್ ನೀವು ಕೊಟ್ಟುಬಿಡ್ತೀರಾ. ಆ ಟೈಮಲ್ಲಿ ಯಾವುದೋ ಒಂದು ಸೈಟ್ ಒಂದು ಬಂದುಬಿಡುತ್ತೆ, ಅಲ್ಲಿ ಯಾವನೊಬ್ಬ ಕಳಿಸಿರ್ತಾನೆ ಒಂದು ಲಿಂಕನ್ನು, ಮಗು ಹೀಗೆ ಒತ್ತುವಾಗ ಅದು ಪ್ರೆಸ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ನಿಮ್ಮಲ್ಲಿದ್ದಂಥ ಅಕೌಂಟು ಹಣಗಳೆಲ್ಲವೂ ಕೂಡ ಅಲ್ಲಿ ಕಾಣೆ ಆಗುತ್ತೆ, ಹೋಗುತ್ತೆ. ಮತ್ತು ನೀವು ಬಂದು ಕಂಪ್ಲೇಂಟ್ ಕೊಡ್ತೀರಾ, ದೂರು ಕೊಡ್ತೀರಾ, ಆ ಪ್ರೊಸೆಸ್ ಮತ್ತೆ ಬೇರೆ ನಡೆಯುತ್ತೆ. ಆ ರೀತಿ ಮಾಡಬೇಡಿ. ಮತ್ತು ಮೊಬೈಲ್ ಫೋನ್ಗಳನ್ನು ಬಳಕೆ ಮಾಡುವಾಗಲೂ ಕೂಡ ಹಾಗೇ ನೆನಪಿರಲಿ, ನಿಮ್ಮಲ್ಲಿ ಸಿಮ್ ಇರ್ಬೋದು,
ಆದರೆ ನಮ್ಮಲ್ಲಿ ಅದರ EMI ನಂಬರ್ ಇದೆ. EMI ನಂಬರಿಂದ ನಿಮ್ಮ ಸಿಮ್ ನಂಬರನ್ನು ನಾವು ತಗೊಳ್ತೀವಿ, ಅದನ್ನು ಸಬ್ಸ್ಕ್ರೈಬರ್ ನಂಬರ್ ಅಂತ ಕರಿತೀವಿ. ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ಪ್ರಿಂಟೌಟ್ ಆಗಿ ಬರುತ್ತೆ. ಈವನ್ ಅದು ಎನ್ಸೈಕ್ಲೋಪೀಡಿಯಾ ಮೊಬೈಲ್, ನಮ್ಮದು ವಾಟ್ಸಪ್ ಇರ್ಬೋದು, ಯಾವುದೇ ವಾಟ್ಸಪ್ಪಲ್ಲಿ ಯಾವುದೇ ಮೆಸೇಜ್ಗಳನ್ನು ಮಾಡಿದರೆ ಇನ್ಕಮಿಂಗ್ ಕಾಲ್, ಔಟ್ಗೋಯಿಂಗ್ ಕಾಲ್ಸ್ ಎಲ್ಲವೂ ಕೂಡ ನಮಗೆ ಪ್ರತಿಯೊಂದು ಸಿಗುತ್ತೆ. ಭಾರತ ಸರ್ಕಾರ ಯಾವುದೇ ಒಂದು ವಸ್ತುವನ್ನು, ಯಾವುದೇ ಒಂದು ಇನ್ಸ್ಟ್ರೂಮೆಂಟನ್ನು ಯಾವುದೇ ಕಂಪನಿ ಬಿಡುಗಡೆ ಮಾಡುವಾಗ ಅದರ ಒಂದು ಪ್ಯಾಟರ್ನನ್ನು ನಮ್ಮ ದೇಶದ ಸರ್ಕಾರ, ಭಾರತ ಸರ್ಕಾರ ಅದನ್ನು ನೋಡಿ ಅದು ಸಮರ್ಪಕವಾಗಿದೆಯಾ, ಅದರಿಂದ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಿಯೇ ಮತ್ತೆ ಅದಕ್ಕೆ ಬಿಡುಗಡೆಗೊಳಿಸೋದಾಗಿದೆ. ಆ ಕಾರಣದಿಂದ ಸುಮ್ಮನೆ ಕರೆಗಳನ್ನು ಮಾಡೋದು, ಯಾವುದೋ ಒಂದು ಕರೆಗಳನ್ನು ಸ್ವೀಕರಿಸೋದು, ಯಾವುದೋ ಒಂದು ಮೆಸೇಜ್ ಮಾಡೋದು ಮಾಡಬೇಡಿ. ಯಾವುದೋ ನೀವು ಫೇಸ್ಬುಕ್ಕಲ್ಲಿ ಕ್ಲಿಕ್ ಮಾಡ್ತೀರಿ, ಲಿಂಕ್ ಕೊಡ್ತೀರಿ. ಅದು ಒಂದು ಉದಾಹರಣೆ ಕೊಡ್ತೀನಿ. ಮೂಡುಬಿದ್ರೆಯಲ್ಲಿರಬೇಕಿದ್ರೆ ಒಂದು ಲೇಡಿ ಬಹಳಷ್ಟು ಹಣವನ್ನು ಕಳ್ಕೊಂಡಿದ್ರು. ಯಾವುದೋ ಫೇಸ್ಬುಕ್ಕಲ್ಲಿ ಅವರು ಏನೋ ಮೆಸೇಜ್ ಮಾಡಿದರು, ಅವನು ಫಾರಿನ್ನಿಂದ ಏನೋ ಕರೆ ಮಾಡಿದ, ನಿಮಗೆ ವಸ್ತು ಬರ್ತಾ ಇದೆ ನೋಡಿ ಅಂತಂದ. ಏರ್ಪೋರ್ಟಲ್ಲಿ ತೋರಿಸಿದ, ಇಷ್ಟು ಚಿನ್ನ ಇದೆ, ನೀವು ಅದಕ್ಕೆ ಟ್ಯಾಕ್ಸಿ ಯಾಕೆ ಕಟ್ಟಬೇಕಂದ. ಇವರು ಮೊದಲೊಂದಿಷ್ಟು ಹಣ ಹಾಕಿದರು, ಎರಡನೇ ಬಾರಿ ಹೇಳಿದೆ ಇಲ್ಲ ಅದು ಬಿಡುಗಡೆ ಆಗ್ತಾ ಇಲ್ಲ, ಇನ್ನೂ ಹಣ ಹಾಕಿ ಅಂದ, ಮತ್ತೆ ಹಣ ಹಾಕಿದರು. ದುಡ್ಡು ಯಾರ್ದು? ಯಜಮಾನ್ರದು. ಅವ್ರ ದುಡ್ಡು ಹೋಯಿತು, ಬರಲಿಲ್ಲ, ಕಡೆಗೆ ದೂರು ಕೊಟ್ಟರು. ಆ ರೀತಿ ಆಗುತ್ತೆ. ಯಾವುದೇ ಲಾಟ್ರಿಗಳು ಫೋನಲ್ಲಿ ಬಂದಿದ್ದರೆ ಅದೆಲ್ಲವೂ ಸುಳ್ಳು. ನಾವೇನು ದುಡ್ದಿರ್ತೇವೆ ಅದೇ ನಮ್ಮ ಹಣ. ಅದು ಬಿಟ್ಟರೆ ಮೊಬೈಲ್ ಫೋನಲ್ಲಿ ಯಾರೂ ಧರ್ಮಾರ್ಥವಾಗಿ ಕೊಡೋದಿಲ್ಲ. ಮತ್ತು ನೀವು ಯಾವುದೇ ಇದಕ್ಕೆ ಹೋದರೆ, ಯಾವುದೇ ಮಾಲಿಗೆ ಹೋದರೆ ಪರ್ಚೇಸ್ ಮಾಡ್ತೀರಿ ನೀವು ಕೆಲವು ವಸ್ತುಗಳನ್ನು. ಅದನ್ನು ನೀವು ಪರ್ಚೇಸ್ ಮಾಡಿದಾಗ ಅಲ್ಲಿ ಬಂದು ಕೇಳ್ತಾರೆ, ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಕಡೆಗೆ ನೀವು ಅಲ್ಲಿ ಕೌಂಟ್ರಿಗೆ ಹೋದಾಗ ಯಾಕೆ ಕೊಡಬೇಕು ಮೊಬೈಲ್ ನಂಬರ್? ದಯವಿಟ್ಟು ಕೊಡಬೇಡಿ, ಅದರ ಅವಶ್ಯಕತೆ ಇಲ್ಲ. ನಮಗೆ ಯಾವುದೇ ಮಾರ್ಕ್ ಬೇಕಾಗಿಲ್ಲ, ಯಾವುದೇ ಅಂಕೆಗಳು ಬೇಕಾಗಿಲ್ಲ. ಅಲ್ಲಿ ಕೇಳಿ, ಅಲ್ಲಿಂದಲೂ ಕೂಡ ನಮಗೆ ಸಮಸ್ಯೆಗಳಾಗಬಹುದು. ಹಾಗೆ ಸುಮ್ಮನೆ ಯಾರಿಗೂ ಕೂಡ ಫೋನನ್ನು ಕೊಡಬೇಡಿ. ದೇಶದ ಹಿತವನ್ನು ಕಾಪಾಡುವ ಸಲುವಾಗಿ ಯಾರೋ ಬಂದು ಕೇಳ್ತಾರೆ, ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಒಂಚೂರು ಫೋನ್ ಕೊಡಿ ಅಂತ. ಆವಾಗಲೂ ದಯವಿಟ್ಟು ಕೊಡಬೇಡಿ. ಇವುಗಳು ಫೋನಿನಲ್ಲಿರ್ತಕ್ಕಂತಹ ಕೆಲವು ವಿಚಾರಗಳು. ಇದನ್ನು ನಾನು ನಿಮಗೆ ಮನದಟ್ಟು ಮಾಡಿದ್ದೀನಿ. ಎಷ್ಟು ವಿಚಾರಗಳನ್ನು ಬಿಟ್ಟು ಹೆತ್ತವರು ಈ ಒಂದು ನಮ್ಮ ಭಗವತಿ ವಿದ್ಯಾಸಂಸ್ಥೆಗೆ ಬಂದು ಸೇರಿಕೊಂಡಿದ್ದೀರಿ. ಇಲ್ಲಿ ಎಲ್ಲರೂ ಕೂಡ ನೀವು ಇಲ್ಲಿ ಅಧ್ಯಾಪಕರ ಬಗ್ಗೆ ನೀವು ತುಂಬ ತಿಳ್ಕೊಂಡಿದ್ದೀರಿ. ನಾನು ಕೂಡ 2-3 ಸಲ ಇಲ್ಲಿ ಬಂದು ವಿದ್ಯಾರ್ಥಿಗಳ ಜೊತೆ ನಾವು ಮಾತಾಡಿದ್ದೀವಿ, ಸಂವಾದ ಮಾಡಿದ್ದೀವಿ. ಒಳ್ಳೆಯ ವಿದ್ಯಾರ್ಥಿಗಳನ್ನು ಈ ನಮ್ಮ ಶಾಲೆ ಕೊಟ್ಟಿದೆ ಅಂತ ಹೇಳಲು ನಮಗೆ ಹೆಮ್ಮೆ ಆಗುತ್ತೆ. ಇಲ್ಲಿರ್ತಕ್ಕಂತಹ ಈ ವಿದ್ಯಾರ್ಥಿಗಳಲ್ಲಿ SSLCಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತು ಇಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಯಾಗಿ ನೀವುಗಳು ಒಂದು ತಿಂಗಳಿಗೆ 2 ಬಾರಿ ಆದರೂ ಕೂಡ ಶಾಲೆಗೆ ಬನ್ನಿ. ನಮ್ಮ ತಂದೆಯವರು ಕೂಡ ನಾವು ವ್ಯಾಸಂಗ ಮಾಡ್ತಾ ಇರಬೇಕಿದ್ರೆ ಬರ್ತಿದ್ರು. ಬಂದು ಕೇಳಿ ಏನಂತ. ಮಕ್ಕಳಲ್ಲಿಯೂ ಸ್ವಲ್ಪ ಭಯ ಇರುತ್ತೆ, ನಮ್ಮವರು ಕೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ. ಬನ್ನಿ, ಅಧ್ಯಾಪಕರಲ್ಲಿ ಕೇಳಿ, ಪ್ರತಿಯೊಂದು ವಿಚಾರಗಳನ್ನು ಅಧ್ಯಾಪಕರಲ್ಲಿ ಚರ್ಚೆ ಮಾಡಿ, ಸಣ್ಣ ಪುಟ್ಟ ವಿಚಾರಗಳನ್ನು ಅಧ್ಯಾಪಕರ ಮೇಲೆ ಹಾಕುವಂಥಗಳನ್ನು ಅದನ್ನು ಸ್ವಲ್ಪ ಕಡಿಮೆ ಮಾಡಿ, ಅವರು ಏನು ಹೇಳ್ತಾರೆ ಅದನ್ನು ಗಮನ ಕೊಟ್ಟು ಕೇಳಿ. ಮತ್ತು ನೀವು ಕೂಡ ಸ್ವಲ್ಪ ಪಠ್ಯಪುಸ್ತಕಗಳನ್ನು ನೋಡಿ. ಅಧ್ಯಾಪಕರು ತರಗತಿಯಲ್ಲಿ ಯಾವುದೇ ಕೆಲವು ವಿಚಾರಗಳನ್ನು ಮಾಡುವಾಗ ನಿಮಗೆ ಹೇಳ್ಬೋದು, ಕರೀಬೋದು, ನೀವು ಬರದೇ ಇರ್ಬೋದು. ಪ್ರಶ್ನೆಗಳು ಮುಖ್ಯವಲ್ಲ. ಅಧ್ಯಾಪಕರು ಅಂದರೆ ಗುರುಗಳು ನಮ್ಮದು. ಹಾಗಾಗಿ ನಾವು ಅವರಿಗೆ ಒಳ್ಳೆಯ ಗೌರವಗಳನ್ನು ಕೊಟ್ಟು ನಮ್ಮ ಮಕ್ಕಳನ್ನು ಇನ್ನೂ ಹೆಚ್ಚಿನ ಒಂದು ಹಂತಕ್ಕೆ ತಲುಪಿಸುವಂಥ ಮನಸ್ಸುಗಳು ನಮ್ಮಲ್ಲಿರಬೇಕು. ಉದಾಹರಣೆಗೆ ನಮ್ಮಲ್ಲಿ ಗೋವಿಂದ ಭಟ್ರು ಅಂತ ನನ್ನ ಮೇಷ್ಟ್ರು, ಅವರು ಸಂಸ್ಕೃತ ಮತ್ತು ಕನ್ನಡದ ಅಧ್ಯಾಪಕರಾಗಿದ್ದರು. ಇವತ್ತೆಲ್ಲ ಅವರು ತೀರಿ ಹೋಗಿದ್ದಾರೆ. ಅವರಲ್ಲಿ ತುಂಬ ಗೌರವ ಇತ್ತು ನಮಗೆ. ಅವರು ಅಲ್ಲಿ ನಿಂತರೂ ನಾವು ಬಹಳ ದೂರ ನಿಂತು ಮಾತಾಡುವವರು. ಅವ್ರನ್ನ ಕನ್ನಡಕ್ಕೆ ಹೀಗೆ ಮಾಡಿ ಹೆಸರು ಕರೆದು ಹೇಳುವವರು, ಬಾಯಿಲ್ಲಿ ಮನ್ಸೂರ್ ಅಂತ. ಬಹಳಷ್ಟು ವಿದ್ಯಾರ್ಥಿಗಳ ಹೆಸರು ಅವ್ರಿಗೆ ಗೊತ್ತಿತ್ತು. ಯಾವಾಗ ನನಗೆ ಅವರು ಕನ್ನಡದ ಆಳ ಸಾಹಿತ್ಯದಲ್ಲಿ ನನಗೆ ಅವರು ಹೇಳಿಕೊಟ್ರು, ಕನ್ನಡದ ಬಗ್ಗೆ ನನಗೆ ಆಳವಾಗಿ ನನ್ನ ಮನಸ್ಸಿನಲ್ಲಿ ಬೇರೂರಿಸಿದ್ರು. ಕನ್ನಡದ ಬಗ್ಗೆ ನನಗೆ ಬಹಳಷ್ಟು ಅವರು ಹೇಳಿಕೊಟ್ಟಿರೋದ್ರಿಂದ ಇವತ್ತು ನಾನು ನಿಮ್ಮ ಮುಂದೆ ನಿರ್ಗಳವಾಗಿ ಮಾತನಾಡಲು ಸಾಧ್ಯವಾಯಿತು ಅಂತ ಈ ವೇದಿಕೆಯಲ್ಲಿ ನಾನು ಹೇಳ ಬಯಸ್ತೇನೆ. ಹಾಗೆ ಗುರುಗಳಂದರೆ ಹಾಗೇನೆ, ಅವ್ರು ನಮ್ಮ ಮುಂದೆ ಇಲ್ಲ ಇವತ್ತು. ನನಗೆ ಪ್ರತಿಯೊಂದು ಶಬ್ದವನ್ನು, ಆ ಶಬ್ದಕೋಶವನ್ನು, ಅದನ್ನು ಭಂಡಾರವನ್ನೇ ನನಗೆ ದಾನ ಎರೆದವರು ನಮ್ಮ ಗೋವಿಂದ ಭಟ್ ಸರ್ ಅವರು ನಮಗೆ ಪದೇ ಬಂದು ಕರೆಸಿ ನನ್ನನ್ನು ಕೂತ್ಕೊಳ್ಳಿಸಿ ಸಾಹಿತ್ಯದ ಬಗ್ಗೆ ಆ ರೀತಿ ನನಗೆ ಹೇಳಿಕೊಟ್ಟಿರೋದ್ರಿಂದ ಸುಮಾರು 356 ಸಾಹಿತ್ಯಗಳನ್ನು ನನಗೆ ಬರೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಇಷ್ಟು ವಿಚಾರಗಳನ್ನು ನಿಮಗೆ ಮುಂದೆ ಇಟ್ಟು ನೀವೆಲ್ಲರೂ ಇಷ್ಟೊಂದು ಹೊತ್ತು ಬಹಳ ತಾಳ್ಮೆಯಿಂದ ಆಲಿಸಿದ್ದೀರಾ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನಾನು ಈ ಒಂದು ವೇದಿಕೆಯಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಮಾತನ್ನು ನೀವಿಷ್ಟು ಸುಲಲಿತವಾಗಿ ಆಲಿಸಿರೋದ್ರಿಂದ ಖಂಡಿತವಾಗಲೂ
ನಾನು ನಿಮ್ಮೆಲ್ಲರನ್ನ ಪೊಲೀಸ್ ಇಲಾಖೆಯ ಕಡೆಗೆ ಪ್ರಭಾವಿತಗೊಳಿಸಲು ಶಕ್ತನಾದೆ ಅಂತ ಭಾವಿಸುತ್ತಾ, ಹಾಗೆ ನನ್ನ ಕನ್ನಡ ಅಕ್ಷರಾಭ್ಯಾಸದಲ್ಲಿ ಯಾವುದಾದ್ರೂ ಲೋಪದೋಷಗಳು ಬಂದಿದ್ದರೆ, ಮಾತಿನಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿದರೆ ದಯವಿಟ್ಟು ಅದೆಲ್ಲವೂ ಕೂಡ ನಿಮ್ಮ ಮೇಲಿರ್ತಕ್ಕಂತಹ ಅತಿಯಾದ ಅಭಿಮಾನದಿಂದ ಬಂತೆಂದು ಭಾವಿಸಿ ನನ್ನನ್ನು ಇದೇ ಭಗವತಿಯ ವೇದಿಕೆಯಲ್ಲಿ ಮನ್ನಿಸಬೇಕಂತ ಹೇಳಿ ನನ್ನ ಮಾತನ್ನು ಅಖೇರಿಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ. ಮಾತುಗಳು ಮುಗಿಯಬಹುದು, ಆದರೆ ಒಳ್ಳೆಯ ವಿಚಾರಗಳು ಸದಾ ಮನಸ್ಸಿನಲ್ಲಿ ಉಳಿಯುತ್ತವೆ. ನಿಮ್ಮ ಪ್ರೇರಣಾದಾಯಕ ಸಂದೇಶಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇವರಿಗೆ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಸದಾಶಿವ ಉಳ್ಳಾಲ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಈಗ 2026-27ನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿ ನಾಯಕಿ ಕುಮಾರಿ ಫಾತಿಮಾ ಶನೂನ್ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. Dignitaries, headmistress, teachers and dear parents, a very good morning to you all. My name is Fatima Shanum and I am the school pupil leader of the academic year 2026-27. I feel honored to have been given this responsibility. I sincerely thank our headmistress, teachers and the school management for trusting me with this role. Now, I would like to explain my duties as the SPL. Be a good role model by following all the school rules. Assist the principal and teachers in maintaining school discipline. Listen to students' problems and tell the teachers respectfully. Encourage students to take part in studies, sports and cultural events. Help keep the school clean and tidy. Always behave responsibly to protect the school's good name. Thank you. ಧನ್ಯವಾದಗಳು ಫಾತಿಮಾ ಶಲೂಮ್ಗೆ. ಸಾಧನೆ ಎಂಬುದು ಅದೃಷ್ಟದಿಂದ ಸಿಗುವುದಿಲ್ಲ. ಪರಿಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸದ ಫಲವೇ ಸಾಧನೆ. ನಿಮ್ಮ ಯಶಸ್ಸು ನಿಮ್ಮ ಕುಟುಂಬಕ್ಕೆ ಹೆಮ್ಮೆ, ಶಾಲೆಗೆ ಕೀರ್ತಿ ಮತ್ತು ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ. ಪರಿಶ್ರಮಕ್ಕೆ ಪರ್ಯಾಯವಿಲ್ಲ. ಕನಸು ಕಾಣುವವರು ಹಲವರು, ಆದರೆ ಅದನ್ನು ನನಸಾಗಿಸುವವರು ಪರಿಶ್ರಮಿಗಳು. ಈಗ 2025-26ನೇ ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಅಂತಿಮ SLC ಪರೀಕ್ಷೆಯಲ್ಲಿ ಎಲ್ಲರೂ ಉತ್ತೀರ್ಣರಾಗಿ ನಮಗೆ 100% ಫಲಿತಾಂಶ ನೀಡಿರುತ್ತಾರೆ. ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ SLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಶುಭ ಕ್ಷಣ. ಅವರ ಈ ಸಾಧನೆಯು ಇನ್ನೂ ಹೆಚ್ಚಿನ ಎತ್ತರಕ್ಕೆ ತಲುಪಲು ಪ್ರೇರಣೆಯಾಗಲಿ. ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ನಮ್ಮ ಸಹೋದ್ಯೋಗಿ ಶಿಕ್ಷಕಿಯರಾದ ಶ್ರೀಮತಿ ರಾಜೇಶ್ವರಿ ಮತ್ತು ಶ್ರೀಮತಿ ಹರಿಣಾಕ್ಷಿ. ಎಲ್ಲರಿಗೂ ನಮಸ್ಕಾರಗಳು. ವಿದ್ಯೆ ಎಂಬುದು ಯಾರಿಂದಲೂ ಕದಿಯಲಾಗದ ಸಂಪತ್ತು. ಅಂತಹ ಸಂಪತ್ತನ್ನು ತಮ್ಮ ಏಕಾಗ್ರತೆ, ಪರಿಶ್ರಮ ಮತ್ತು ಗುರುಗಳ ಅನುಗ್ರಹದಿಂದ ಪಡೆದು ತಮ್ಮ ಜೀವನದ ಸಾಧನೆಯ ಪ್ರಥಮ ಮಜಲನ್ನು ಮುಟ್ಟಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಸಮಯದ ಸದುಪಯೋಗದೊಂದಿಗೆ ನಿರಂತರ ಅಭ್ಯಾಸವನ್ನು ಮಾಡುವುದರ ಮೂಲಕ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ತಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಸನ್ಮಾನ ಕಾರ್ಯಕ್ರಮ. ಪ್ರಥಮವಾಗಿ ಪೂರ್ವಿ CK, ಆಕೆ ಹೆತ್ತವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಿನ ಪ್ರತಿಭಾನ್ವಿತೆ ಸುದೀಕ್ಷಾ K ಪೂಜಾರಿ, ತನ್ವಿ S ಪೂಜಾರಿ, ಸುಪೇಕ್ಷಾ S, ಅಮಿತ್ S. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹೆತ್ತವರೊಂದಿಗೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈಕೆ ಶ್ರೀ ಚಂದ್ರಶೇಖರ VR ಮತ್ತು ಶ್ರೀಮತಿ ಮಾಲತಿ KN ಎಂಬವರ ಸುಪುತ್ರಿಯಾಗಿದ್ದು 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 609 ಅಂದರೆ 97.44 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾಳೆ. ಈಕೆ ಕೇವಲ ಓದಿನಷ್ಟೇ ಅಲ್ಲದೆ ನೃತ್ಯ, ಭಾಷಣ ಮುಂತಾದ ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನ ಛಾಪನ್ನು ಮೂಡಿಸುತ್ತಾಳೆ. ಈಕೆಯನ್ನು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಯುತ ಮನ್ಸೂರ್ ಅಲಿ, ASI ಪಾಂಡೇಶ್ವರ ಪೊಲೀಸ್ ಠಾಣೆ, ಮಂಗಳೂರು ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದಿನ ಪ್ರತಿಭಾನ್ವಿತೆ ಸುದೀಕ್ಷೆ K ಪೂಜಾರಿ.
ಪೂಜಾರಿ ಮತ್ತು ಶ್ರೀಮತಿ ಸುಮಾರ್ ಅವರ ಸುಪುತ್ರಿಯಾಗಿದ್ದು 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 603 ಅಂದರೆ 96.48% ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾಳೆ. ಈಕೆ ಪುಸ್ತಕದ ನಂಟಿನ ಜೊತೆಗೆ ಕರಾಟೆಯಲ್ಲೂ ತನ್ನ ಪ್ರತಿಭೆಯನ್ನು ಹೊರಹೊಮ್ಮಿಸುತ್ತಾಳೆ. ಈಕೆಯನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಸದಾಶಿವ್ ಉಳ್ಳಾಲ್ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಪ್ರತಿಭೆ ತನ್ವಿ ಎಸ್ ಪೂಜಾರಿ. ಈಕೆ ಶ್ರೀ ಸುನಿಲ್ ಕುಮಾರ್ ಮತ್ತು ಶ್ರೀಮತಿ ಚಂಚಲಾಕ್ಷಿ ಅವರ ಸುಪುತ್ರಿಯಾಗಿದ್ದು 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 603 ಅಂದರೆ 96.48% ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾಳೆ. ಈಕೆ ಒಬ್ಬಳು ಉತ್ತಮ ನೃತ್ಯಗಾರ್ತಿ. ಈಕೆಯನ್ನು ಭಗವತಿ ಎಜುಕೇಷನ್ ಟ್ರಸ್ಟ್ನ ಸಂಚಾಲಕಿಯರಾದ ಶ್ರೀಮತಿ ಗಜಲಕ್ಷ್ಮಿಯವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಸಾಧಕಿ ಸುಪೇಕ್ಷಾ ಎಸ್. ಈಕೆ ಶ್ರೀ ಸತೀಶ್ ಮತ್ತು ಶ್ರೀಮತಿ ಪ್ರೇಮಲತಾರವರ ಸುಪುತ್ರಿಯಾಗಿದ್ದು 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 602 ಅಂದರೆ 96.32% ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾಳೆ. ಈಕೆ ಉತ್ತಮ ಕಬಡ್ಡಿ ಪಟುವಾಗಿದ್ದು ಕ್ರೀಡೆಯಲ್ಲೂ ತನ್ನ ಛಾಪನ್ನು ಮೂಡಿಸುತ್ತಾಳೆ. ಈಕೆಯನ್ನು ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ್ ತಲಪಾಡಿ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಪ್ರತಿಭಾನ್ವಿತ ಅಮಿತ್ ಎಸ್. ಈತ ಶ್ರೀ ಸುಂದರ್ ಸುವರ್ಣ ಮತ್ತು ಶ್ರೀಮತಿ ಅನಿಲ್ ಎಸ್ ರವರ ಸುಪುತ್ರನಾಗಿದ್ದು 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 596 ಅಂದರೆ 95.36% ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾನೆ. ಈತ ಮಿತಭಾಷಿ ಮತ್ತು ಸೌಮ್ಯ ಸ್ವಭಾವದವನಾಗಿದ್ದು ಶಿಕ್ಷಕರ ಮೆಚ್ಚುಗೆ ಗಳಿಸುತ್ತಾನೆ. ಈತನನ್ನು ಭಗವತಿ ಎಜುಕೇಷನ್ನ ಟ್ರಸ್ಟ್ನ ಟ್ರಸ್ಟಿಯಾದಂಥ ಶ್ರೀ ರಾಘವ್ ಎನ್ ಉಚ್ಚಿಲ್ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರಮವೇ ಯಶಸ್ಸಿನ ಕೀಲಿ ಎಂಬುದಕ್ಕೆ ಸಾಕ್ಷಿಯಾಗಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದು ಸಂತಸದ ವಿಷಯ. ಹಾಗೆ ಅವರ ಸಾಧನ ಇತರರಿಗೆ ಮಾದರಿಯಾಗಲಿ ಎನ್ನುತ್ತಾ ಮೊದಲಿಗೆ ಕುಮಾರಿ ಶ್ರಾವ್ಯ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಶ್ರೀ ತಾರನಾಥ ಹಾಗೂ ಶ್ರೀಮತಿ ಜ್ಯೋತಿಯವರ ಪುತ್ರಿಯಾಗಿದ್ದು 625ರಲ್ಲಿ 592 ಅಂದರೆ 94.72% ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದಂತಹ ಶ್ರೀ ಚಂದ್ರಹಾಸ್ ಉಳ್ಳಾಳ್ ಸರ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿ ಉತ್ತಮ ಸಲಹೆ ಸೂಚನೆಯನ್ನು ನೀಡುವುದರ ಮೂಲಕ ನಮಗೆಲ್ಲ ಉತ್ತಮ ಮಾಹಿತಿಯನ್ನು ನೀಡಿದ್ದಾರೆ. ಸರ್, ತಮಗೆ ಮನತುಂಬಿದ ಧನ್ಯವಾದಗಳು. ಕುಮಾರಿ ಶ್ರಾವ್ಯ ಇವರಿಗೆ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದಂತಹ ಶ್ರೀ ಚಂದ್ರಹಾಸ್ ಉಳ್ಳಾಳ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದೆ ರಾಹುಲ್ HN ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರು ಶ್ರೀ ಹರೀಶ್ N ಹಾಗೂ ಶ್ರೀಮತಿ ಲಕ್ಷ್ಮೀ ದಂಪತಿಯ ಪುತ್ರನಾಗಿದ್ದು 625ರಲ್ಲಿ 591 ಅಂದರೆ 94.56% ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು ಕೂಡ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದಂತಹ ಶ್ರೀ ಚಂದ್ರಹಾಸ್ ಉಳ್ಳಾಳ್ ಸರ್ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ವೈಷ್ಣವಿ UK ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಶ್ರೀ ಉಮೇಶ್ ಹಾಗೂ ಶ್ರೀಮತಿ ದಿವ್ಯಾ ಇವರ ಪುತ್ರಿಯಾಗಿದ್ದು 625ರಲ್ಲಿ 589 ಅಂದರೆ 94.24% ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಸುನೀತಾ ಸಂತೋಷ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಅಂತೆಯೇ ಮುಂದಿನ ವಿದ್ಯಾರ್ಥಿ ಶ್ರೀ ಎಂ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಶ್ರೀಮತಿ ದೀಪಿಕಾ ಜಿ ಇವರ ಪುತ್ರಿಯಾಗಿದ್ದು 625ರಲ್ಲಿ 584 ಅಂದರೆ 93.44 ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು ಕೂಡ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುನೀತಾ ಸಂತೋಷ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದಿನ ವಿದ್ಯಾರ್ಥಿನಿ ತ್ರಿಷಾ ಜಗನ್ನಾಥ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಶ್ರೀಮತಿ ತುಳಸಿ ಕುಮಾರಿ ಹಾಗೂ ದಿ ಜಗನ್ನಾಥ್ ಇವರ ಪುತ್ರಿಯಾಗಿದ್ದು 625ರಲ್ಲಿ 583 ಅಂದರೆ 93.28 ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಸುಮಾ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದೆ ಸ್ಕಂದ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಶ್ರೀಮತಿ ದೀಪಿಕಾ ಜಿ ಇವರ ಪುತ್ರನಾಗಿದ್ದು 625ರಲ್ಲಿ 573 ಅಂದರೆ 91.68 ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು 2026-27ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಕವಿತಾ ಸುರೇಶ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮುಂದೆ ಮೆಲ್ಸ್ಟನ್ ಡಿಸೋಜಾ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಮೆಲ್ವಿನ್ ಡಿಸೋಜಾ ಹಾಗೂ ಪ್ರಿಸಿಲ್ಲಾ ಡಿಸೋಜಾ ಇವರ ಪುತ್ರನಾಗಿದ್ದು 625ರಲ್ಲಿ 572 ಅಂಕಗಳು ಅಂದರೆ 91.52 ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು 2026-27ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ನೂತನ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ರೈ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದೆ ಅಭಿಜ್ಞಾ ಶೆಟ್ಟಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಶ್ರೀ ಜಯಪ್ರಕಾಶ್ ಶೆಟ್ಟಿ ಹಾಗೂ ಶ್ರೀಮತಿ ಜಯಂತಿ ಶೆಟ್ಟಿ ಇವರ ಪುತ್ರಿಯಾಗಿರುತ್ತಾರೆ. ಇವರು 625ರಲ್ಲಿ 570 ಅಂದರೆ 91.02 ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು ನಮ್ಮ ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದೆ ಯಶಸ್ವಿ ಶೆಟ್ಟಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಶ್ರೀ ರಾಜೇಶ್ ಶೆಟ್ಟಿ ಹಾಗೂ ಶ್ರೀಮತಿ ಪ್ರಫುಲ್ಲ ಶೆಟ್ಟಿ ಇವರ ಪುತ್ರಿಯಾಗಿದ್ದು 625ರಲ್ಲಿ 565 ಅಂದರೆ 90.04 ಅಂಕಗಳನ್ನು ಗಳಿಸಿರುತ್ತಾರೆ. ಇವರನ್ನು ನಮ್ಮ ಭಗವತಿ ಪ್ರೌಢಶಾಲೆ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಸುರೇಖಾ ಮೇಡಮ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದು ನಾವು ಸನ್ಮಾನಿಸುತ್ತಿರುವುದು ಕೇವಲ ಅಂಕಗಳನ್ನು ಮಾತ್ರವಲ್ಲ, ಆ ಅಂಕಗಳ ಹಿಂದಿರುವ ರಾತ್ರಿಯ ಎಚ್ಚರ, ಶಿಕ್ಷಕರ ಮಾರ್ಗದರ್ಶನ ಮತ್ತು ಪೋಷಕರ ತ್ಯಾಗವನ್ನು. ಈಗಾಗಲೇ ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗಿ ದೇಶಕ್ಕೆ ಕೀರ್ತಿ ತರುವಂತಹ ವ್ಯಕ್ತಿಗಳಾಗಿ ಬೆಳೆಯಲಿ ಎಂದು ಶುಭ ಹಾರೈಸುತ್ತೇವೆ. ಥ್ಯಾಂಕ್ ಯು. ಈಗ 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಸುನೀತಾ ಸಂತೋಷ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಏನು ಹೇಳಬೇಕಂತಂದರೆ, ಈ ವರ್ಷದ SSLCಯ ಫಲಿತಾಂಶ ಸತತ 2ನೇ ಬಾರಿಯಾಗಿ 100 ಫಲಿತಾಂಶ ಬಂದಿದೆ ನಮ್ಮ ಸ್ಕೂಲಿಗೆ. ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿನಿಯವರಿಗೂ ನನ್ನ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅಂದರೆ ವರ್ಷದಲ್ಲಿ ಆಗುವಂತಹ ಒಂದು ಈ ಕಾರ್ಯಕ್ರಮ, ನಾವೆಲ್ಲರೂ ಒಟ್ಟಾಗಿ ಸೇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಂದರೆ ನನಗೆ ತುಂಬ ಇಷ್ಟವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಬರುವಂತಹ ಸಂಪನ್ಮೂಲ ವ್ಯಕ್ತಿಯಾದವರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಗಲಿ, ಶಿಕ್ಷಣದ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಬೆಳವಣಿಗೆ ಬಗ್ಗೆ ಆಗಲಿ, ಪ್ರತಿಯೊಂದರ ಬಗ್ಗೆ ಇಲ್ಲಿ ವಿಸ್ತರಣೆ ಮಾಡ್ತಾರೆ ಅಂತ ಹೇಳುವ ಒಂದು ಕುತೂಹಲ. ಇನ್ನು ಮುಂದೆ ನಾನು ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಬೇಸರ ಆಗ್ತಾ ಉಂಟು. ಹಾಗೆಯೇ ಇಲ್ಲಿ ಇರುವಂತಹ ಎಲ್ಲ ಟೀಚರ್ಸ್ನವರು, ನನ್ನ ಮಕ್ಕಳಿಗೂ ಇಬ್ಬರಿಗೂ ಟೀಚರ್ಸ್ ಅವರು ಆಗಿಕೊಂಡ್ರು ನನ್ನ ಆತ್ಮೀಯ ಗೆಳತಿಯರಾಗಿ ಇದ್ದರು. ಇನ್ನು ಮುಂದೆ ಅವರನ್ನು ಕೂಡ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಸಹೋದರಿಯರಾಗಿರುವಂತಹ ಲಾವಣ್ಯ ಆಗಲಿ, ಕುಶಲ ಆಗಲಿ, ವಾಣಿ ಆಗಲಿ, ಆಶಾ ಇವರು ಕೂಡ ಅಷ್ಟೇ, ಎಷ್ಟೇ ಬ್ಯುಸಿಯಾಗಿದ್ದರು ನಮಗೆ ಒಳ್ಳೆ ಉಪಚರಿಸ್ತಾ ಇದ್ದರು. ಅಂತಹ ಒಂದು ಸಹೋದರಿಯರನ್ನು ಕೂಡ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಭಗವತಿ ಶಾಲೆಯ
ಉತ್ತಮ ಅಭಿವೃದ್ಧಿಗೆಗೋಸ್ಕರ ನಮ್ಮ ಟ್ರಸ್ಟಿಗಳು ಏನೆಲ್ಲ ಕನಸು ಕಂಡಿದ್ದಾರೋ ಆ ಭಗವತಿ ಮಾತೆ ಆದಷ್ಟು ಬೇಗ ಅವರ ಕನಸು ನನಸು ಮಾಡುವಂತಾಗಲಿ ಅಂತ ನಾನು ಆ ಭಗವತಿ ಮಾತೆಯಲ್ಲಿ ಪ್ರಾರ್ಥಿಸ್ತೇನೆ. ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಹಾಗೆ ನನ್ನಿಂದಾಗಲಿ ನನ್ನ ವರ್ತನೆಯಿಂದಾಗಲಿ ಯಾರಿಗಾದರೂ ಮನಸ್ಸಿಗೆ ನೋವು ಮಾಡಿದ್ದೇನೆ ಅಂತ ಆದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಇನ್ನು ಮುಂದೆ ಈ ಭಗವತಿ ಶಾಲೆಯಲ್ಲಿರುವ ಕಲಿಯುವಂಥ ಮಕ್ಕಳು ಒಳ್ಳೆಯ ಅಂಕ ಗಳಿಸಲಿ, ಒಳ್ಳೆಯ ಕೀರ್ತಿ ತರಲಿ, ಈ ಭಗವತಿ ಶಾಲೆ ಈ ಒಂದು ವಲಯದಲ್ಲಿ ಒಳ್ಳೆಯ ಹೆಸರು ತರುವಂತಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ನಮ್ಮ ಭಗವತಿ ಪ್ರೌಢಶಾಲೆಯ ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷರಾದ ಕವಿತಾ ಸುರೇಶ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ತೆ. ನಮ್ಮ ವೇದಿಕೆಯಲ್ಲಿರುವ ಗೌರವಾನ್ವಿತ ಟ್ರಸ್ಟ್ನ ಪದಾಧಿಕಾರಿಗಳಿಗೂ, ಶಿಕ್ಷಕ ವೃಂದದವರಿಗೂ, ಶಾಲಾ ಸಿಬ್ಬಂದಿಯವರಿಗೂ, ಹಾಗೆ ನಮ್ಮ ಎಲ್ಲ ಪೋಷಕರಿಗೂ, ನಮ್ಮ ಗೆಳತಿಯರು ಗೆಳೆಯರೆಲ್ಲರಿದ್ದಾರೆ, ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೆ ನಾನಿವತ್ತು ಒಂದು ಅಧ್ಯಕ್ಷೆಯಾಗಿ ಒಂದು ಸ್ವಲ್ಪ ವಿಷಯ ನಾನು ನಿಮ್ಮ ಹತ್ರ ಹೇಳ್ತೇನೆ. ನಮ್ಮ ಶಾಲೆಯಲ್ಲಿ ಈಗ ಮನ್ಸೂರ್ ಸರ್ ಅವರು ಬಂದಿದ್ದರು. ಒಳ್ಳೆಯ ಮಾತು ಅಂದರೆ ನಮಗೆ ನಿಜವಾಗ್ಲೂ ಅವರು ಎಂತೆಲ್ಲ ಹೇಳಿದಾರೋ, ನಿಜವಾಗಿ ನನಗೆ ಅದರ ವಿಷಯವೇ ಗೊತ್ತಿರಲಿಲ್ಲ. ನಮಗೆ ಅಂದರೆ ಡ್ರಗ್ಸ್ ಅಂದರೆ ಎಂಥದ್ದು ಅಥವಾ ಬೇರೆ ಯಾವುದೇ ಗಾಂಜಾದ ವಿಷಯವೇ ಗೊತ್ತಿರಲಿಲ್ಲ. ಇವತ್ತು ಅವರು ಡೀಟೇಲ್ ಆಗಿ ಹೇಳಿದ ಕಾರಣ ನಾವು ನಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಅಭಿಪ್ರಾಯ, ಇಲ್ಲದಿದ್ದರೆ ಆ ಮಕ್ಕಳ ಒಂದು ಚಟುವಟಿಕೆಯಲ್ಲಿ ನಾವು ಹೆಚ್ಚಿನ ಒಂದು ಭಾಗವಹಿಸಬೇಕು. ಎಲ್ಲ ನಮ್ಮ ಬ್ಯಾಗ್ ಚೆಕ್ ಮಾಡೋದಾಗಲಿ, ಮಕ್ಕಳದ್ದು ಎಲ್ಲವನ್ನು ಮಾಡಬೇಕು ಅಂತ ನಾನೆಲ್ಲ ಪೇರೆಂಟ್ಸ್ ಹತ್ರ ಹೇಳೋದು. ಮತ್ತೊಂದು ವಿಷಯ ಅಂತ ಹೇಳಿದರೆ, ಹೆಚ್ಚಿನವರಿಗೆ ಯೂನಿಫಾರ್ಮ್ ವಿಷಯದಲ್ಲಿ ಸ್ವಲ್ಪ ಮಾತಾಡಲಿಕ್ಕಿತ್ತು. ನಮ್ಮ ಟ್ರಸ್ಟಿನವರಾದ ನಮ್ಮ ಚಂದ್ರ ಸರ್ ನಮಗೆ ನಿನ್ನೆ ಮೀಟಿಂಗ್ ಕರೆದಿದ್ರು PTA ಅವರಿಗೆ. ಕರೆದಾಗ ನಮಗೆ ಯೂನಿಫಾರ್ಮ್ ಬಗ್ಗೆ ನಮಗೆ ಕೆಲವು PTA ಅವರ ಮೆಂಬರ್ಸ್ನವರದ್ದು ನಾವು ಫೀಡ್ಬ್ಯಾಕ್ ತೆಗೆದಿದ್ದೆವು. ಹಾಗೆ ಅದರ ವಿಷಯವಾಗಿ ಚರ್ಚೆ ಮಾಡಿದಾಗ ಅವರು ಕೆಲವು ವಿಷಯ ಹೇಳಿದರು. ಆದಮೇಲೆ ಡ್ರೆಸ್ ನಮಗೆ ಕೊಟ್ಟವರು, ಯೂನಿಫಾರ್ಮ್ ಕೊಟ್ಟವ್ರ ಹತ್ರ ಅವರನ್ನು ಕೂಡ ಕರೆದಿದ್ರು ನಿನ್ನೆ. ಅವ್ರ ಹತ್ರ ನಾವು ಚರ್ಚೆ ಮಾಡಿದೆವು. ಹಾಗೆ ಎಲ್ಲ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದರ ವಿಷಯವಾಗಿ ಸರ್ ಮುಂದೆ ಹೇಳ್ತಾರೆ. ಆದರೆ ನಾನು ನಮ್ಮ ಒಂದು ಕಾಲದಲ್ಲಿ ಅಂದರೆ ಈ PTA ಮೆಂಬರ್ ಆಗಿ ಅಧ್ಯಕ್ಷರಾಗಿ ನಾನು ವಹಿಸಿದ ಈ ಟೈಮಲ್ಲಿ ನಮಗೆ ಒಂದು ಚಾನ್ಸ್, ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಮತ್ತೊಂದು ವಿಷಯ ಹೇಳುವುದಂದರೆ, ನಮ್ಮ ಮಕ್ಕಳಿಗೆ ಈ ಶಾಲೆಯಲ್ಲಿ ಈ ಸಲ LIC ಪಾಲಿಸಿ, ಪ್ರತಿಯೊಂದು ಮಕ್ಕಳ ಹೆಸರಲ್ಲಿ LIC ಪಾಲಿಸಿ ಮಾಡಿಸಿದ್ದಾರೆ. ಇದು ಅಂದರೆ ನಮ್ಮ ಶಾಲೆಯಲ್ಲಿ ಫಸ್ಟ್ ಟೈಮ್ ಮಾಡಿಸಿದ್ದು. ಆಕ್ಸಿಡೆಂಟ್ ಇದು ಇನ್ಶೂರೆನ್ಸ್, ಸಾರಿ ನಾನು ಹೇಳಿದ್ದಲ್ಲಿ ತಪ್ಪಾಯಿತು, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಅದು ನಮ್ಮ ಇಷ್ಟು ಶಾಲೆಯಲ್ಲಿ ಅಂದರೆ ನಮ್ಮ ಪ್ರತಿಯೊಂದು ಶಾಲೆಯಲ್ಲಿ ಇಂಥದ್ದು ಮಾಡಿಸಿರಲಿಲ್ಲ. ನಮ್ಮ ಶಾಲೆಯಲ್ಲಿ ಇದು ಫಸ್ಟ್ ಟೈಮಿಗೆ ಮಾಡಿಸಿದ್ದಾರೆ. ಅದಕ್ಕೊಂದು ಚಪ್ಪಾಳೆ ಹೊಡೀರಿ ಆಯಿತಾ. ಅಂದರೆ ಸರ್ ನಮಗೆ ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಇಷ್ಟರವರೆಗೆ ಯಾವ ಶಾಲೆಯಲ್ಲೂ ಮಾಡಿರಲಿಲ್ಲ. ನಮ್ಮ ಸರ್ ಇಷ್ಟು ಮಾಡಿದ್ದಾರೆ, ನಮಗೆ ತುಂಬ ಖುಷಿ ಆಯಿತು. ಇನ್ನು ನಿಮ್ಮ ಎಲ್ಲರ ರಕ್ಷಕ ಶಿಕ್ಷಕ ಸಂಘದ ಖಾಲಿ ಪದಾಧಿಕಾರಿಗಳು ಮಾತ್ರ ಅಲ್ಲ, ಎಲ್ಲ ಸದಸ್ಯರು ಕೂಡ ನಮ್ಮ ಒಂದು ಫ್ಯಾಮಿಲಿ ಥರ. ನೀವೆಲ್ಲರೂ ನಮಗೆ ನಿಮ್ಮ ಎಂತಾದರೂ ಫೀಡ್ಬ್ಯಾಕ್ ಇದ್ದರೆ ನಮಗೆ ಒಂದು ಹೇಳ್ಬೋದು. ನಾವೇನಾದರೂ ನಮಗೆ ಮಾತಾಡಲಿಕ್ಕೆ ಆಗೋದಾದರೆ ನಮ್ಮಿಂದ ಆಗುವಷ್ಟು ಸಹಾಯವನ್ನು ನಾವು ಮಾಡ್ತೇವೆ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ನಮ್ಮ ಶಾಲೆಯ ಅಭಿವೃದ್ಧಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ, ಮುಂದಿನ ಯೋಜನೆಗಳು ಹಾಗೂ ಪೋಷಕರ ಸಹಕಾರದ ಮಹತ್ವದ ಕುರಿತು ತಮ್ಮ ಅಮೂಲ್ಯ ವಿಚಾರಗಳನ್ನು ಹಾಗೂ ಸಲಹೆಗಳನ್ನು ಹಂಚಿಕೊಳ್ಳಲು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸುರೇಖಾ ಜೆ ಅವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಹೆಚ್ಚು ಮಾತಾಡೋದಿಲ್ಲ, ಒಂದೆರಡು ಪಾಯಿಂಟ್ಸ. ಪ್ರಥಮವಾಗಿ ಏನಂತ ಹೇಳಿದರೆ, ಅದರ ಬಗ್ಗೆ ನಾವೀಗ ಸ್ವಲ್ಪ ತೊಂದರೆಯನ್ನು ತಗೊಂಡಿದ್ದೇವೆ. ಆ ಒಂದು ಕಾರಣವನ್ನು ಈಗ ಹೇಳಬೇಕಾಗ್ತದೆ. SSLC ಎಕ್ಸಾಮ್ ಇದು ಮೊದಲು ನಾವು ಪ್ರತಿಯೊಂದು ಪೇರೆಂಟ್ಸಿಗೂ ಮಕ್ಕಳದು ಹೆಸರು ಕರೆಕ್ಷನ್, ಅದು SSLC ಅಲ್ಲ, ಪ್ರತಿ ಸಲ 8ಗೆ ಮಕ್ಕಳು ಬಂದ ಕೂಡಲೇ ನಾವು ಈ PTA ಮೀಟಿಂಗಲ್ಲೂ ಹೇಳ್ತೇವೆ, ಕ್ಲಾಸ್ ವೈಸು ಹೇಳ್ತೇವೆ. ನಿಮ್ಮ ಮಕ್ಕಳ ಹೆಸರಲ್ಲಿ ಏನೋ ಕರೆಕ್ಷನ್ ಇದ್ದರೆ, ಇನಿಷಿಯಲ್ ಸೇರಿಸ್ಲಿಕ್ಕೆ ತೆಗಿಲಿಕ್ಕಿದ್ರೆ ಅಥವಾ ಪೇರೆಂಟ್ಸ್ ಇದು ಹೆಸರಲ್ಲಿ ಏನೋ ಕರೆಕ್ಷನ್ ಇದ್ದರೆ ಮೊದಲೇ ಮಾಡಿಸಿ ಅಂಥೇಳಿ ನಾವು 2-3 ಸಲ ಅದಕ್ಕೆ ಬೇಕಾದ ಬರೆದು ಕಳಿಸ್ತೇವೆ. ಆಗ ಯಾವ ಪೇರೆಂಟ್ಸು ಅದರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಇತ್ತೀಚೆಗೆ ಒಂದು ಏಪ್ರಿಲಲ್ಲಿ ನಮ್ಮ 2 ಮಕ್ಕಳು ಅವ್ರದ್ದು 10th ಆಗಿ, ಒಬ್ಬಳು ಈಗ ಇದು ಫಾರಿನ್ ಕಂಟ್ರಿಗೆ ಹೋಗಲಿಕ್ಕೆ ಬೇಕಾಗಿ ತಯಾರಿಯಲ್ಲಿದ್ದಾಳೆ, ಮತ್ತೊಬ್ಬ ಹುಡುಗ ಕೂಡ. ಸೊ ಅವ್ರೇನು ಮಾಡಿದ್ದಾರೆ, SSLC ಅವರ ಮಾರ್ಕ್ ಕಾರ್ಡಲ್ಲಿ ಹೆಸರು ಕರೆಕ್ಷನಿಗೆ ತಂದು ಕೊಟ್ಟರು. ಅಲ್ಲಿ ತುಂಬ ನಾವು ಕಷ್ಟಪಟ್ಟೇವೆ. ಫಸ್ಟ್ ಇದು ನಾವು ಅಲ್ಲಿ ಡೀಟೇಲ್ಸ್ ಕೇಳುವಾಗ ಹೇಳಿದರು BOದು ಸೈನ್ ಆಗಬೇಕು, ನೆಕ್ಸ್ಟು DD5 ಸೈನ್ ಆಗಬೇಕು ಅಂತೇಳಿ. ನಂತರ ಅದನ್ನು ಕಾದೆವು.
ಯಾಕೆಂದರೆ ಈ ಕರೆಕ್ಷನ್ 4 ತಿಂಗಳ ಒಳಗಾಗಬೇಕು, ಇಲ್ಲದಿದ್ದರೆ ಅಲ್ಲಿ ಅದು ಲ್ಯಾಪ್ಸ್ ಆಗ್ತದೆ. ಸೊ ಆಗ ಸ್ವಲ್ಪ ಕಳೆದು ಬಂತು, ಅದು ರಿಜೆಕ್ಟ್ ಆಗಿದೆ ಅಂತೇಳಿ. ಸೊ ಪುನಃ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಕೇಳುವಾಗ ಹೇಳಿದರು, ಇಲ್ಲ ನೀವು BO ಹತ್ರ ಹೋಗುವ ಅಗತ್ಯ ಇಲ್ಲ, DDPI ಆಫೀಸಿಗೆ ಹೋಗಬೇಕು ಅಂತೇಳಿ. ಸರಿ, ಅಲ್ಲಿಗೆ ಹೋದೆವು. ಅಲ್ಲಿ ಹೋಗಿ ಕಳಿಸಿದೆವು, ಅವ್ರು ಹೇಳಿದ ಎಲ್ಲ ದಾಖಲೆಗಳನ್ನಿಟ್ಟು ಪುನಃ ಕಳಿಸಿದೆವು. ಅಲ್ಲಿ ಸ್ವಲ್ಪ ದಿನ ಕಳೆದ ನಂತರ ಪುನಃ ಅದು ರಿಜೆಕ್ಟ್ ಆಯಿತು ಅಂತ ಬಂತು. ಅಷ್ಟೊತ್ತಿಗೆ ಅಲ್ಲಿ 2-2.5 ತಿಂಗಳ ಕಳೆದಿದೆ. ಯಾಕೆ ಈ ರೀತಿ ಆಯಿತು ಅಂತೇಳಿ ಪುನಃ ನಾವು ಅವ್ರ ಹತ್ರವೇ ಕೇಳಿದ್ವು, ಮ್ಯಾಮ್ ಹೀಗೀಗಾಗಿದೆ ಯಾಕೆ ಅಂತೇಳಿ. ಪುನಃ ಹೇಳಿದರು, ನಮ್ಮದು ರಿಜಿಸ್ಟ್ರೇಷನ್ ನಾನು ರಿಜಿಸ್ಟ್ರ್ ಬುಕ್ಕಲ್ಲಿ ಬರೆದಂಥ ಅದರದ್ದು ಜೆರಾಕ್ಸ್ ಎಲ್ಲ ತೆಗೆದು ಪುನಃ DDPIದು ಸೈನ್ ಹಾಕಿ ಎಲ್ಲ ದಾಖಲೆಯನ್ನು ಪುನೊಮ್ಮೆ ಕಳಿಸಿ ಅಂತೇಳಿ. ಸೊ ಆಗ ನಾನು ನಮ್ಮ ಇವರು ಸದಾಶಿವ ಸರನ್ನು ಅವರಿಗೆ ವಿಷಯ ತಿಳಿಸಿದೆ ನಾನು. ಅವರು ಅಲ್ಲಿ ಬೋರ್ಡಿದು ಒಬ್ಬರು ಮೇಡಮ್ ಹತ್ರ ಮಾತಾಡಿ ಅದನ್ನು ಅವರು ಮಾತಾಡಿ ಹೇಳಿದರು, ಆದಷ್ಟು ಬೇಗ ನಾನು ಅದನ್ನು ಸರಿ ಮಾಡ್ತೇನೆ ಅಂತೇಳಿ. ಸೊ ಆ ಹತ್ರ ಆಯ್ತು. ಈಗ 3 ತಿಂಗಳು ಕಳೀತು. ಈಗ ನಿನ್ನೆ ಅವರ ಹೊಸತು ಕರೆಕ್ಷನ್ ಮಾಡಿದಂಥ ಮಾರ್ಕ್ ಕಾರ್ಡ್ ನಿನ್ನೆ ನಮ್ಮ ಕೈ ಸೇರಿದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಕೆಲವೊಮ್ಮೆ ಮಕ್ಕಳೇನು ಮಾಡ್ತಾರೆ, ಎಲ್ಲ ತಯಾರಿ ಫಾರಿನ್ ಕಂಟ್ರಿಗೆ ಹೋಗುವ ಅಥವಾ ಬೇರೆ ಏನೋ ಕೆಲಸಕ್ಕೆ ಎಲ್ಲ ತಯಾರಿ ಮಾಡಿದ ನಂತರ ಇದಕ್ಕೆ ಅಪ್ಲೈ ಮಾಡಿರ್ತಾರೆ. ಅವರೇನು ತಿಳಿತಾರೆ, ಇದೊಂದು 2-3 ದಿನದೊಳಗೆ ನಡಿಬೋದು ಅಂತೇಳಿ. ಖಂಡಿತ ಅಲ್ಲ, ಅದಕ್ಕೆ ತುಂಬ ಪ್ರೊಸೀಜರ್ ಇದೆ. ಆದ ಕಾರಣ ದಯವಿಟ್ಟು ಆ ರೀತಿ ಏನಾದರೂ ಹೆಸರಿನಲ್ಲಿ ಕರೆಕ್ಷನ್ ಇದ್ದರೆ ಮೊದಲೇ ಮಾಡಿಟ್ಟುಕೊಳ್ಳಿ. SSLC ಕಳೆದ ನಂತರ ಅದು ತುಂಬ ಕಷ್ಟ ಇದೆ. ಎರಡನೇದು 10ನೇ ತರಗತಿದು ಜುಲೈ 1 ನಾವು ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆ ಇದು ಪುನೊಮ್ಮೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಲ್ಲಿ ಕೆಲವು ಮಕ್ಕಳು 10th ಮಕ್ಕಳು ಬರುವಾಗ ಲೇಟ್ ಆಗಿರ್ತದೆ. ಸೊ ಆ ಕಾರಣ ನಾವು ಅವರನ್ನು ಕ್ಲಾಸಿಗೆ ಒಂದು 5-10 ನಿಮಿಷ ಆದರೆ ಎಕ್ಸ್ಕ್ಯೂಸ್ ಕೊಡ್ತೇವೆ. ದಿನ 9 ಗಂಟೆಗೆ ಬಂದರೆ ನಾವು ಖಂಡಿತ ತಗೊಳ್ಳೋದಿಲ್ಲ, ಹೊರಗೆ ನಿಲ್ಲಿಸ್ತೇವೆ. ಪೇರೆಂಟಿಗೆ ಕಾಲ್ ಮಾಡಿದಾಗ ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ಅದು 9 ಗಂಟೆಗಲ್ಲ ಅಂತೇಳಿ ಮೆಸೇಜ್ ಹಾಕಿದ್ದೇನೆ. ಬೇಕಾದರೆ ಬಂದಂಥ ಪೇರೆಂಟ್ಸಿಗೆ ಗೊತ್ತಿರ್ಬೋದು, ಮೆಸೇಜ್ ಹಾಕ್ತೇನೆ. ಪ್ರತಿಯೊಂದನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹಾಕ್ತೇನೆ. ಯಾಕೆಂದರೆ ಅದು ಯಾಕೆ 2 ಭಾಷೆಯಲ್ಲಿ ಹಾಕ್ತೇನೆ ಅಂತ ಹೇಳಿದರೆ, ನನ್ನಲ್ಲಿ ಕೆಲವು ಪೇರೆಂಟ್ ರಿಕ್ವೆಸ್ಟ್ ಮಾಡಿದರು, ನಮಗೆ ಇಂಗ್ಲೀಷ್ ಗೊತ್ತಾಗೋದಿಲ್ಲ ಮ್ಯಾಮ್, ಒಂದು ಕನ್ನಡದಲ್ಲಿ ಹಾಕಿ. ಅದಕ್ಕೆ ಬೇಕಾಗಿ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಸಹ ಹಾಕ್ತಾ ಇದ್ದೇನೆ. 9th ನಾನಲ್ಲಿ ಮೆನ್ಷನ್ ಮಾಡಿದ್ದೇನೆ, 9th ಮಾತ್ರ 9 ಗಂಟೆಗೆ. ಯಾಕೆಂದರೆ ಕೆಲವು ಮಕ್ಕಳು 9th ಮಕ್ಕಳು ಸ್ಕೂಲ್ ಬಸ್ಸಲ್ಲಿ ಬರುವಂಥದ್ದು. ಆದ ಕಾರಣ ಅವರಿಗೆ ಮಾತ್ರ 9 ಗಂಟೆಯಿಂದ 9:25 ತೆಗಿತೇವೆ. ಹಾಗೆ 8:45 ಮಕ್ಕಳು ಇರಲೇಬೇಕು ಶಾಲೆಯಲ್ಲಿ. ಹಾಗೆ ಸಾಯಂಕಾಲ 4:10, ಯಾಕೆಂದರೆ ಶಾಲೆ ಬಿಟ್ಟ ನಂತರ ಮಕ್ಕಳು ಅವರವರ ಕ್ಲಾಸ್ ಗುಡಿಸಿ ನಾವು ಕ್ಲಾಸ್ ತಗೊಳ್ಳುವಂಥದ್ದು. ಆದ ಕಾರಣ ಒಂದು 10 ನಿಮಿಷ ಆಚೀಚೆ ಲೇಟ್ ಆಗ್ತದೆ. 4:10ರಿಂದ 5 ಗಂಟೆ ತನಕ. ಇನ್ನು ಎಕ್ಸಾಮ್ ಬಗ್ಗೆ ಈಗಾಗಲೇ FA1 ಎಕ್ಸಾಮ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಆ್ಯಕ್ಟಿವಿಟೀಸ್ ಸಹ ನಾವು ಕೊಟ್ಟಿದ್ದೇವೆ. ನನಗೆ ನಿನ್ನೆ ಮೊನ್ನೆ ಕೇಳಿದಂಥ ಏನಾದರೂ ಸಜೆಷನ್ ಕೇಳಿದ್ರಲ್ಲಿ ಕೆಲವು ಪೇರೆಂಟ್ ಹೇಳಿದರು, ಆ್ಯಕ್ಟಿವಿಟಿ ಎಕ್ಸಾಮ್ ಹತ್ತಿರ ಬರುವಾಗ ಕೊಡಬೇಡಿ ಅಂತೇಳಿ. ಖಂಡಿತ ಕೊಡೋದಿಲ್ಲ. ಏನೋ ಕೊಟ್ಟಿದ್ರೂ ಸಹ ನಾನು ಅದನ್ನು ಮುಂದಕ್ಕೆ ಸರಿ ಮಾಡ್ತೇನೆ. ಆ್ಯಕ್ಟಿವಿಟಿ ಮೇಡಮ್ ನಾವು ಮೊದಲೇ ಕೊಟ್ಟಿರ್ತೇವೆ. ಈ ಮಕ್ಕಳು ಅದನ್ನು ಎಕ್ಸಾಮ್ ತನಕ ಅಲ್ಲಿ ಕೊಂಡೋಗಿರ್ತಾರೆ. ದಿನ ನಮ್ಮ ಟೀಚರ್ಸ್ನವ್ರು ಕೇಳ್ತಾ ಇರ್ತಾರೆ. ಅದರಲ್ಲಿ 2-3 ಮಕ್ಕಳು ಪೆಂಡಿಂಗೇ ಇರ್ತದೆ. ಅವರು ಕೊಡೋದು ಯಾವಾಗ, ಎಕ್ಸಾಮ್ ಹತ್ರ ಬರುವಾಗ. ಆಗ ಪೇರೆಂಟಿಗೆ ಆಗಿರ್ಬೋದು, ಇವರು ಎಕ್ಸಾಮ್ ಟೈಮಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅಂತೇಳಿ ಆಗಿರ್ಬೋದು. ಖಂಡಿತ ಇಲ್ಲ. ಆ್ಯಕ್ಟಿವಿಟಿಯನ್ನು ನಾವು ಯಾವಾಗ ನಮ್ಮ FA1 ಎಕ್ಸಾಮ್ ಮುಗಿದ ಕೂಡಲೇ FA2 ಆ್ಯಕ್ಟಿವಿಟಿ ನಾವು ಕೊಟ್ಟಿರ್ತೇವೆ. ಏನು ಆ ಆ್ಯಕ್ಟಿವಿಟಿಗೆ ಸಹ ನಾವೊಂದು ಡೇಟು ಕೊಟ್ಟಿರ್ತೇವೆ. ಇನ್ನು ಮುಂದಕ್ಕೆ ನಾನು ಪ್ರತಿ ಟೀಚರಲ್ಲಿ ಹೇಳಿದ್ದೆ, ನಾನು ಅವರು ಅದನ್ನು ಮುಂದುವರಿಸ ಗೊತ್ತಿಲ್ಲ, ಪುನೊಮ್ಮೆ ನಾನು ಹೇಳ್ತಾ ಇದ್ದೇನೆ. ಆ್ಯಕ್ಟಿವಿಟಿ ಕ್ಲಾಸ್ ವೈಸ್ ಸಬ್ಜೆಕ್ಟ್ ವೈಸ್ ಆ್ಯಕ್ಟಿವಿಟಿ ಕೊಟ್ಟ ಕೂಡಲೇ ಮೆಸೇಜ್ ಹಾಕಿಬಿಡಿ. ಎಲ್ಲ ಪೇರೆಂಟ್ ನೋಡ್ತಾರಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಕೆಲವು ಪೇರೆಂಟಿಗೆ ವಿಷಯವೇ ಗೊತ್ತಿರುವುದಿಲ್ಲ. ಯೂನಿಟ್ ಎಕ್ಸಾಮ್ ಆದ ನಂತರ ಪ್ರತಿ FA1, 2, 3, 4 ಎಕ್ಸಾಮ್ ಆದ ನಂತರ ನಾವು ಒಂದು ಪೋಷಕರ ಸಭೆ ಖಂಡಿತ ಕರಿತೇವೆ. 10th ಕಂಪಲ್ಸರಿ ಕರಿತೇವೆ. ಎಲ್ಲ ಮಕ್ಕಳು ಎಲ್ಲ ಪೇರೆಂಟ್ಗಳು ಅಲ್ಲಿ ಹಾಜರಿರಲೇಬೇಕು. ಇನ್ನು 8th 9th ಹೆಚ್ಚಾಗಿ ನಾವು ಓಪನ್ ಡೇ ಇಡ್ತೇವೆ. ಎಲ್ಲರೂ ಬಂದು ಮಾರ್ಕು ನೋಡಿ ಹೋಗುವಂಥದ್ದು ಇಡ್ತೇವೆ. ಅದರಲ್ಲೂ ಕೆಲವು ಮಕ್ಕಳು ಸ್ಲೋ ಲರ್ನರ್ಸ್ ಇರ್ತಾರೆ, ಅವರ ಪೇರೆಂಟ್ಸನ್ನು ಬೇರೆ ಕರೆದು ನಾವೊಂದು ಸಭೆ ಕರಿತೇವೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು, ಸ್ಕೂಲೊಂದು ಆ್ಯಪ್ ಓಪನ್ ಮಾಡಿದೆ. ಅದರಲ್ಲಿ ಪ್ರತಿಯೊಂದು, ಈಗ ನಮ್ಮದು ಎಕ್ಸಾಮ್ ಆಯಿತು, ಮಾರ್ಕೆಲ್ಲ ಅದಕ್ಕೆ ಎಂಟ್ರಿ ಮಾಡ್ತಾ ಇದ್ದಾರೆ. ಏನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮ ಮಕ್ಕಳ ಮಾರ್ಕ್, ಯಾಕೆಂದರೆ ಕೆಲವು ಮಕ್ಕಳು ಇಲ್ಲಿ 4 ತೆಗೆದ್ರೆ ಮನೆಗೆ ಬರುವಾಗ ಅದು 14 ಹಾಕಿರ್ತದೆ. ಸೊ ಆ ರೀತಿಯ ಕೆಲವು ಮಕ್ಕಳಿದ್ದಾರೆ. ಸೊ ಆದ ಕಾರಣ ಎಲ್ಲವನ್ನು ಆ್ಯಪಲ್ಲಿ ಹಾಕಿದ್ದೇವೆ. ಮಕ್ಕಳಿಗೆ ಬಂದಂಥ ಸರಿಯಾದ ಮಾರ್ಕ್ ನಿಮಗೆ ಆಗ
ಗೊತ್ತಾಗ್ತದೆ, ಅವರ ಅಟೆಂಡೆನ್ಸು ಸಹ ಗೊತ್ತಾಗ್ತದೆ. ಮತ್ತು ಏನಾದರೂ ನಿಮ್ಮ ಸಜೆಷನ್ ಇದ್ದರೂ ಸಹ ಅದರಲ್ಲಿ ಹಾಕುವಂಥ ಆಪ್ಷನ್ ಇದೆ. ಇನ್ನು ನಾನು ಕೇಳಿದ ಸಜೆಷನಿಗೆ ಬಂದಂಥ ಕೆಲವು ಕ್ವಶನ್ಸ್ ಅದೇ, ಒಂದು ಸ್ಮಾರ್ಟ್ ಕ್ಲಾಸಲ್ಲಿ ನೋಟ್ಸ್ ಕೊಡಬೇಡಿ, ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ. ಮಕ್ಕಳು ನೋಟ್ಸ್ ಬರೆದು ಮುಗಿಸೋ ಮೊದಲೇ ಅದು ರಬ್ ಮಾಡ್ತಾರೆ ಅಂತೇಳಿ. ಖಂಡಿತ ಇಲ್ಲ. ಇನ್ನು ಮುಂದೆ ಸ್ಮಾರ್ಟ್ ಕ್ಲಾಸಲ್ಲಿ ಯಾರೂ ನೋಟ್ಸ್ ಕೊಡೋದಿಲ್ಲ, ಬೋರ್ಡಲ್ಲೇ ಬರೆಯುವಂಥ ವ್ಯವಸ್ಥೆ ಮಾಡಿಸ್ತೇವೆ. ಇನ್ನು ಈಗಾಗಲೇ ಹೇಳಿದ್ದೇನೆ, ಆ್ಯಕ್ಟಿವಿಟಿದು ಎಕ್ಸಾಮ್ ಇದು ಹತ್ತಿರ ಬರುವಾಗ ಆ್ಯಕ್ಟಿವಿಟಿ ಕೊಡೋದಿಲ್ಲ. ಅದು ಎಕ್ಸಾಮ್ ಆದ ಕೂಡಲೇ ಆ್ಯಕ್ಟಿವಿಟಿ ಕೊಡ್ತೇವೆ. ಅದಕ್ಕೆ 1 ವಾರದ ಟೈಮ್ ಕೊಡ್ತೇವೆ. ಆ 1 ವಾರದೊಳಗೆ ನಮಗೆ ಆ್ಯಕ್ಟಿವಿಟಿ ತಂದು ಮುಟ್ಟಿಸುವಂಥ ಜವಾಬ್ದಾರಿ ಪೇರೆಂಟ್ಸ್ ಕೂಡ ತಗೊಳ್ಬೇಕು. ಇನ್ನೂ ಒಂದು ಪೇರೆಂಟ್ ಸ್ಕೂಲ್ ಬಸ್ ಬಗ್ಗೆ ಕೇಳಿದ್ದಾರೆ. ಸಾಧ್ಯವಾದರೆ ಆದಷ್ಟು ಬೇಗ ಒಂದು ಸ್ಕೂಲ್ ಬಸ್ ಮಾಡಿ ದಯವಿಟ್ಟು ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇಷ್ಟು ನಾನು ಹೇಳಬೇಕಂತ. ಹಾಗೆ ಬಂದಂಥ ನನ್ನ ಕೆಲವು ಸಜೆಷನ್ಗೆ ನಾನು ಆನ್ಸರ್ ಕೊಟ್ಟಿದ್ದೇನೆ ಅಂತ ತಿಳಿದಿದ್ದೇನೆ. ಧನ್ಯವಾದಗಳು ಮೇಡಮ್. ಉತ್ತಮ ಆಡಳಿತವು ಶಾಲೆಯ ಯಶಸ್ಸಿನ ಭದ್ರ ಅಡಿಪಾಯ. ಈ ಅಡಿಪಾಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಕಾರ್ಯದಲ್ಲಿ ಕಾರ್ಯದರ್ಶಿಯವರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಈಗ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದಂಥ ಶ್ರೀಯುತ ಚಂದ್ರ ಸುಳ್ಳಾಲ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ವಂದನೆ. ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರೇ, ನಮ್ಮ ಎಲ್ಲ ಟ್ರಸ್ಟಿಗಳೇ, ಹೊಸದಾಗಿ ನೇಮಕಗೊಂಡಂತಹ PTA ಅಧ್ಯಕ್ಷರೇ ಹಾಗೂ ಇವತ್ತು ನಿರ್ಗಮಿಸುವಂಥ PTA ಅಧ್ಯಕ್ಷರುಗಳಿಗೆ, ನಮ್ಮ ಈ ಶಾಲೆಯ SPL ರವರೇ ಸೇರಿದಂಥ ಎಲ್ಲ ನನ್ನ ಆತ್ಮೀಯರೇ, ಈಗಾಗಲೇ ಮನೆಯಲ್ಲಿ ಊಟ ಮಾಡಿ ಆರಾಮದಲ್ಲಿ ಇರುವಂಥ ಸಮಯ. ನಮ್ಮ ಸಂಪನ್ಮೂಲ ವ್ಯಕ್ತಿ ಇವರು ಮನ್ಸೂರ್ ಅಲಿ ಬಹಳ ಉತ್ತಮವಾದಂಥ ಸಲಹೆಗಳನ್ನು ಶಿಕ್ಷಕರಿಗೆ, ಪೇರೆಂಟ್ಸಿಗೆ ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕಂದ್ರೆ ಅನುಷ್ಠಾನ ಮಾಡುವಂಥ ಕೆಲಸ ಮಾಡಬೇಕು. ಪ್ರಯತ್ನ ನಮ್ಮದು, ಅನುಷ್ಠಾನ ನಿಮ್ಮದು. ಅದು ಎರಡು ಕೈ ಇದ್ದಾಗೆ, ಅದು ಎರಡು ಸೇರಿದರೆ ಮಾತ್ರ ಚಪ್ಪಾಳೆ ಆ ಶಬ್ದ ಬರ್ತದೆ. ಅದು ನಾವು, ನಮ್ಮ ಪ್ರಯತ್ನಗಳು ನಿಮ್ಮ ಅನುಷ್ಠಾನಗಳು, ಅದನ್ನು ನಾವು ನಡೆಸಿಕೊಂಡಾಗ ಮಕ್ಕಳು ಒಂದು ರೀತಿಯಲ್ಲಿ ಜಾಗೃತರಾಗ್ತಾರೆ ಅಂತ ಹೇಳ್ಬೋದು. ಇವತ್ತು ನಾನು ಜಾಸ್ತಿ ಮಾತಾಡಲ್ಲ, ಯಾಕೆಂದರೆ ಈಗಾಗಲೇ ಸಮಯ ಮೀರಿ ಹೋಗಿದೆ. ಇನ್ನೊಂದು ನಮ್ಮ ಅಧ್ಯಕ್ಷರು ಹೇಳಿದರು, PTA ಅಧ್ಯಕ್ಷರು, ಮಕ್ಕಳಿಗೆ ನಮ್ಮ ಶಾಲೆಯ ಸಮಿತಿಯ ಲೆಕ್ಕದಿಂದ, ನಮ್ಮ ಶಾಲೆಯ ಬಾಡಿಯ ಲೆಕ್ಕದಿಂದ, ನಮ್ಮ ಅಧ್ಯಕ್ಷರ ಅನುಮತಿಯ ಮೇರೆಗೆ ನಾವು ಮಕ್ಕಳಿಗೆ ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿದ್ದೇವೆ. ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಏನಾದರೂ ಬಿದ್ದು ಏಟಾದಾಗ, ಇಲ್ಲದಿದ್ದರೆ ಶಾಲೆಯಿಂದ ಹೊರಗಡೆ ಹೋದಾಗ, ಮಕ್ಕಳು ಆಡುವಾಗ ಅಲ್ಲ ಗಿಷದಲ್ಲಿ ಪ್ರಯಾಣ ಮಾಡುವಾಗ ಮಕ್ಕಳಿಗೆ ಏಟಾದರೆ ಹಾಸ್ಪಿಟಲ್ ಖರ್ಚು ಅಂತ 1 ಲಕ್ಷದವರೆಗೆ ಆ ಇನ್ಶೂರೆನ್ಸನ್ನು ನಾವೇ ಕಟ್ಟಿಕೊಂಡು, ನಮ್ಮ ಶಾಲೆಯ ವತಿಯಿಂದಲೇ ಕಟ್ಟಿಕೊಂಡು ಮಾಡಿದ್ದೇವೆ. ಯಾಕೆಂದರೆ ಈ ಭಾಗದಲ್ಲೆಲ್ಲ, ಮಂಗಳೂರಿನಲ್ಲಿ ಕೂಡ ನನ್ನ ಲೆಕ್ಕದಲ್ಲಿ ಪ್ರಥಮ ದ್ವಿತೀಯ ಆಗಿರ್ಬೋದಂತ ನನ್ನ ಭಾವನೆ. ಯಾಕೆಂದರೆ ಮಕ್ಕಳು ನಮ್ಮ ಶಾಲೆಯ ಮಕ್ಕಳಂತ ಹೇಳುವಾಗ ನಮ್ಮ ಮನೆ ಮಕ್ಕಳಿದ್ದಾಗೆ. ನಮ್ಮ ಮನೆ ಮಕ್ಕಳಿಗಿಂತ ನಮ್ಮ ಶಾಲೆಯ ಮಕ್ಕಳನ್ನು ನಾವು ಬಹಳ ಜಾಗೃತೆಯಿಂದ ನೋಡ್ಕೊಳ್ತೇವೆ. ಇವತ್ತು ಕಳೆದ ಮತ್ತು ಅದಕ್ಕಿಂತ ಮೊದಲಿನ 2 ಅಕಾಡೆಮಿಯಲ್ಲಿ ನಮ್ಮ 100% ರಿಸಲ್ಟನ್ನು ತಂದುಕೊಟ್ಟಿದ್ದೇವೆ. ಅದಕ್ಕೆ ಕಾರಣ ನಮ್ಮ ಅಧ್ಯಾಪಕರುಗಳು. ಅದು ನರ್ಸರಿಯಿಂದ ಹಿಡಿದು SSLCಯವರೆಗೆ ಆ ಅಧ್ಯಾಪಕರ ಪ್ರಯತ್ನದಿಂದ ನಮಗೆ 100ಕ್ಕೆ 100 ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ನಮ್ಮ ಸುರೇಖಾ ಟೀಚರ್ ಮತ್ತು ಪ್ರಮೀಳಾ ಅವರ ಒಂದು ಕಾನ್ಸೆಪ್ಟ್ ಇದೆ, ನಾವು ರಿಟೈರ್ಡ್ ಆಗುವ ಮೊದಲು ಈ ಶಾಲೆಗೆ ರ್ಯಾಂಕನ್ನು ಕೊಡ್ತೇವೆ ಅಂತ. ನಾನು ಅದಕ್ಕೆ ಹೇಳಿದ್ದೇನೆ, ನೀವು ರ್ಯಾಂಕ್ ಕೊಡೋದಿದ್ದರೆ ಅದಕ್ಕೆ ಏನು, ಅದರ ಹಿಂದೆ ಏನು ಪ್ರಯತ್ನಗಳು ಬೇಕು,
ಅದಕ್ಕೆ ನಾವು ಪೂರಕವಾದ ವ್ಯವಸ್ಥೆಯನ್ನು ನಮ್ಮ ಸಮಿತಿ ಮಾಡ್ತದೆ, ನಮ್ಮ ಅಧ್ಯಕ್ಷರು ಮಾಡ್ತಾರೆ, ನಾವು ಮಾಡ್ತೇವೆ. ನಮ್ಮ ಅಧ್ಯಕ್ಷರು ಹೇಗೆ ಅಂದರೆ ಯಥಾ ರಾಜ ತಥಾ ಪ್ರಜಾ, ಅವರು ಹೇಗಿದ್ದಾರೆ ನಾವು ಕೂಡ ಹಾಗೆ. ಅವರು ವಿಶಾಲ ಮನಸ್ಸಿನವರು, ಅವರಿಗೆ ಶಾಲೆ ಅಭಿವೃದ್ಧಿ ಆಗಬೇಕು, ಮುಂದಿನ ಯೋಚನೆಗಳಿವೆ. ಈ ಶಾಲೆ ಫಸ್ಟ್ PUC ಮತ್ತು ಸೆಕೆಂಡ್ PU, ಅದರ ನಂತರ ಈಗಾಗಲೇ ನಾವು ಜಾಗೆಯನ್ನು ಖರೀದಿ ಒಂದು ಮಾಡಿದ್ದೇವೆ, ಇನ್ನೊಂದನ್ನು ಮಾಡುವಂತಹ ಪ್ರಯತ್ನಗಳು ಈಗ ನಡೀತಾ ಇದೆ. ಆ ಜಾಗೆ ಆದ ನಂತರ ನಾವು ಇಲ್ಲಿ ಒಂದು ಪಾಲಿಟೆಕ್ನಿಕ್ ಮಾದರಿಯಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಮಕ್ಕಳಿಗೆ ಉದ್ಯೋಗ ಸಿಗುವಂತಹ ವ್ಯವಸ್ಥೆಗಳು ಆಗಬೇಕು ಎನ್ನುವಂತಹ ಇಚ್ಛಾಶಕ್ತಿ ನಮ್ಮಲ್ಲಿದೆ. ಇದಕ್ಕೆ ಪೂರಕವಾಗಿ ಎಲ್ಲ ಹೆತ್ತವರು ನಮಗೆ ಸಹಕರಿಸಿದಾಗ 100ಕ್ಕೆ 100 ನಾವು ಏನು ಯೋಚಿಸಿದೇವ ಅದು ನಮಗೆ ಕೈಗೂಡಲಿಕ್ಕೆ ತಾಯಿ ಭಗವತಿಯ ಆಶೀರ್ವಾದ 100ಕ್ಕೆ 100 ಇದೆ ಅಂತ ಹೇಳಿಕೊಂಡು ಜಾಸ್ತಿ ಮಾತಾಡಿದೆ. ಎಲ್ಲರಿಗೂ ಶುಭವನ್ನು ಹಾರೈಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದೆ. ಧನ್ಯವಾದಗಳು ಸರ್. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ಶ್ರೀಯುತ ಸದಾಶಿವ ಉಳ್ಳಾಳ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ತಮಗೆ ಎಲ್ರಿಗೂ ನಮಸ್ಕರಿಸಿಕೊಂಡು, ಈಗಾಗಲೇ ಸಮಯ ಭಾಳ ಆಗಿದೆ, ಆದರೂ ಸಭೆ ಅಧ್ಯಕ್ಷತೆಯ ನೆಲೆಯಲ್ಲಿ ಒಂದೆರಡು ಮಾತನ್ನು ಆಡಬೇಕು ಅಂತ ನಿಮ್ಮ ಮುಂದೆ ನಿಂತಿದ್ದೇನೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಭಗವತಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಯವರಾದಂಥ ಚಂದ್ರಾಸ್ ಉಳ್ಳಾಳ್ರವರೇ, ಅದೇ ರೀತಿ ಶಾಲೆಯ ಸಂಚಾಲಕರಾದಂಥ ಗಜಲಕ್ಷ್ಮಿ ಬಂಗೇಶ್ವರೇ, ಕೋಶಾಧಿಕಾರಿಯಾದಂಥ ಮಾಧವ ತಲ್ಪಾಡಿಯವರೇ, ಟ್ರಸ್ಟಿಯವರಾದಂಥ ರಾಘವರವರೇ, ಶಾಲೆಯ ಮುಖ್ಯೋಪಾಧ್ಯಾಯನಿಗಳೇ, PTA ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಮ್ಮ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಮುಂದಾಲೋಚನೆ ಇಟ್ಕೊಂಡಿರುವಂಥ ಎಲ್ಲ ಪೇರೆಂಟ್ಸ್ಗಳು, ಈಗಾಗಲೇ ಭಾಳ ಜೋರಾಗಿ ಮಳೆ ಬರ್ತಾ ಇದೆ, ನಾವು ಏನು ಹೇಳಿದರೂ ನಿಮಗೆ ಕೇಳ್ತದೆ ಇಲ್ವೋ ಎಂಬ ಡೌಟ್ ಕೂಡ ಇದೆ. ನಾನು ಕೂಡ ಈ ಸಭೆಗೆ ಬರಬೇಕಾದ್ರೆ ಭಾಳಷ್ಟು ತಡವಾಗಿ ಬಂದಿದ್ದೇನೆ. ಕಾರಣ ನನಗೆ ಸರ್ಕಾರದ ಕಾರ್ಯಕ್ರಮ ಇದ್ದರಿಂದ ಅಲ್ಲಿ ಅಟೆಂಡ್ ಆಗಿ ಮತ್ತೆ ಇಲ್ಲಿ ಬರಬೇಕಾಯಿತು. ಅದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಭಗವತಿ ಎಜುಕೇಷನ್ ಟ್ರಸ್ಟಿನ ವತಿಯಿಂದ ನಡೆಯುವಂಥ ವಿದ್ಯಾಸಂಸ್ಥೆಗಳು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮ ಮಕ್ಕಳು ಅವರ ಭವಿಷ್ಯತ್ತಿನ ಬಗ್ಗೆ ತಾವು ಆಲೋಚನೆ ಮಾಡಿಕೊಂಡು ಈ ಶಾಲೆಯಿಂದ ಹೊರಗೆ ಹೋದಾಗ ಮುಂದಿನ ಅವರ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ ಮಾಡಿಕೊಂಡು ಉತ್ತಮ ಪ್ರಜೆಗಳನ್ನಾಗಿ ಮಾಡಿಸುವಲ್ಲಿ ತಮ್ಮೆಲ್ಲರ ಪ್ರಯತ್ನ ಭಾಳ ಅಗತ್ಯ ಅಂತ ಹೇಳಿಕೊಂಡು, ನೀವು ಮಕ್ಕಳ ಈ ಒಂದು ಪರೀಕ್ಷೆಯನ್ನು ನೀವು ನೋಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂತ ಹೇಳಿದರೆ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಮೊನ್ನೆ ತಾನೇ ಈಗ ನಮ್ಮ ಪೊಲೀಸ್ ಇಲಾಖೆಯ ಉಪನಿರೀಕ್ಷಕರು ಮಾತಾಡೋಗಿ ಹೇಳಿದರು, ಫೇಕ್ ಫೋನ್ ಬರುವಂಥದ್ದು, OTP ಕೇಳುವಂಥದ್ದು ಇದು ಬಹಳ ನಡೀತಾ ಇದೆ. ಇತ್ತೀಚೆಗೆ 2 ತಿಂಗಳ ಹಿಂದೆ ನನ್ನದೇ ಒಬ್ಬ ಸಿಬ್ಬಂದಿಗೆ ಒಬ್ಬ ಫೋನ್ ಮಾಡ್ತಾನೆ, ಪೊಲೀಸ್ ಡ್ರೆಸ್ ಹಾಕಿ ಮಾಡಿದ್ದಾನೆ. ಪೊಲೀಸ್ ಡ್ರೆಸ್ ಹಾಕಿ ಫೋನ್ ಮಾಡಿ, ನಿನ್ನ ಮೇಲೆ FIR ರಿಜಿಸ್ಟರ್ ಆಗಿದೆ, ಇಮಿಡಿಯೇಟಾಗಿ ನೀನು ಬರಬೇಕು, ಇದನ್ನು ಇಲ್ಲದೆ ನಿನ್ನ ಮೇಲೆ ಮೊಕದ್ದಮೆ ಹೂಡಲಾಗ್ತದೆ ಅಂತ ಗದರಿಸಿ ಅವನಿಗೆ ಫೋನ್ ಮಾಡಿದರು. ಆ ಮನುಷ್ಯನಿಗೆ ಏನು ಅಂತ ಗೊತ್ತಿರಲಿಲ್ಲ, ಇದು ಯಾಕೆ ಈ ರೀತಿ ಆಯಿತು ಅಂತ ಪುಣ್ಯಕ್ಕೆ ನನ್ನ ಹತ್ರ ಬಂದು ಕೇಳಿದ. ಅದಕ್ಕೆ ಕೂಡಲೇ ನಾನು ಅದನ್ನು ಸಂಬಂಧಪಟ್ಟ ಇವನಿಗೆ ಆ ನಂಬರಿಗೆ ಫೋನ್ ಮಾಡಿ ಕೇಳುವಾಗ ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ. ಕೂಡಲೇ ಪೊಲೀಸ್ ಕಮಿಷನರಿಗೆ ಮಾಹಿತಿ ಕೊಟ್ಟೆ, ಅವನನ್ನು ಟ್ರೇಸ್ ಔಟ್ ಮಾಡಿಕೊಂಡು ಹಿಡಿದು ಹೇಳ್ಕೊಂಡು ಬಂದು ಜೈಲಿಗೆ ಎಲ್ಲೇ ಹಾಕುವಂಥ ವ್ಯವಸ್ಥೆ ಕೂಡ ಆಗಿದೆ. ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಯಾರಾದರೂ ಫ್ರೆಂಡ್ಸ್ ಅದು ಇದು ಅಂತ ಹೇಳಿಕೊಂಡು OTP ಕೇಳಿದರೆ ಯಾರಿಗೂ ಫೋನ್ ನಂಬರ್ ಕೊಡಲಿಕ್ಕೆ ಹೋಗಬೇಡಿ. ಜೊತೆಗೆ ಮಕ್ಕಳಿಗೆ ಆದಷ್ಟು ಅವರ ಶಿಸ್ತಿನ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡುವಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮೊಂದಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಕೃತಜ್ಞತೆ ಎನ್ನುವುದು ಸಂಸ್ಕಾರದ ಪ್ರತೀಕ. ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸುವುದು ನಮ್ಮ ಕರ್ತವ್ಯ. ಈಗ ಧನ್ಯವಾದ ಸಮರ್ಪಣೆಯನ್ನು ಮಾಡಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿಯಾದಂಥ ಶ್ರೀಮತಿ ಲತಾರವರು. ಎಲ್ಲರಿಗೂ ಆತ್ಮೀಯ ನಮನಗಳು.
ಕೃತಜ್ಞತೆ ಎಂಬುದು ಕೇವಲ ಒಂದು ಪದವಲ್ಲ, ಅದು ನಮ್ಮ ಮನಸ್ಸಿನ ಆಳದಿಂದ ಬರುವ ಗೌರವದ ಸಂಕೇತ. ಬೆಳಕು ನೀಡುವ ಸೂರ್ಯನಿಗೆ ಧನ್ಯವಾದ, ಜೀವ ನೀಡುವ ಪ್ರಕೃತಿಗೆ ಧನ್ಯವಾದ. ಇಂದು ನಮ್ಮ ಭಗವತಿ ಪ್ರೌಢಶಾಲೆಯ 2026-27ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಈ ಸಭೆಯನ್ನು ಅರ್ಥಪೂರ್ಣವಾಗಿ ಮುಗಿಸಿ ಈ ಸಭೆಗೆ ಕಳೆ ನೀಡಿದ ತಮಗೆಲ್ಲರಿಗೂ ಋಣ್ಮನ ತುಂಬಿ ವಂದನೆಗಳ ಅರ್ಪಣೆ. ತಮ್ಮ ಅಮೂಲ್ಯವಾದ ಕೆಲಸಗಳ ನಡುವೆಯೂ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಂದು ನಮ್ಮೊಂದಿಗೆ ಈ ಸಭೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಈಗಾಗಲೇ ಈ ಸಭೆಯಿಂದ ನಿರ್ಗಮನಗೊಂಡಿದಂತಹ ಶ್ರೀಯುತ ಮನ್ಸೂರ್ ಆಲಿ, ASI ಪಾಂಡೇಶ್ವರ ಪೊಲೀಸ್ ಠಾಣೆ, ಮಂಗಳೂರು. ಇಂದಿನ ದಿನಗಳಲ್ಲಿ ಈ ಮಾದಕ ವಸ್ತುಗಳ ಮಾಯಾಜಾಲದಲ್ಲಿ ನಮ್ಮ ಮಕ್ಕಳು ತಮ್ಮ ಜೀವನವನ್ನೇ ಕಳೆದುಕೊಳ್ಳುವಂಥ ಸಂದರ್ಭ. ಈ ದಿನಗಳಲ್ಲಿ ಮಕ್ಕಳನ್ನು ಸುರಕ್ಷಿತವಾಗಿ ಬೆಳೆಸುವುದು ಪೋಷಕರಿಗೂ ಶಿಕ್ಷಕರಿಗೂ ದೊಡ್ಡ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಶ್ರೀಯುತರ ಅನುಭವದ ಮಾತುಗಳು, ಪ್ರಾಯೋಗಿಕ ಸಲಹೆಗಳು ನಮಗೆಲ್ಲರಿಗೂ ದಾರಿದೀಪವಾಗಲಿ ಎಂಬ ವಿಶ್ವಾಸ ನಮಗಿದೆ ಎಂದೆನ್ನುತ್ತಾ ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೆಯೇ ತಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಇಡೀ ಸಮಾರಂಭವು ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದಂಥ ಹಾಗೆಯೇ ನಮ್ಮ ಶಾಲೆಯ ಪ್ರಗತಿಯ ಪಥದಲ್ಲಿ ಸದಾ ಶ್ರಮಿಸುತ್ತಾ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಹಾಗೆಯೇ ಇಂದಿನ ಈ ಸಭೆಯಲ್ಲಿ ತಮಗೆಲ್ಲರಿಗೂ ಹಿತನುಡಿಗಳನ್ನು ನುಡಿದಂತಹ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರೂ ಆದಂತಹ ಶ್ರೀಯುತ ಸದಾಶಿವ ಉಳ್ಳಾಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಈ ಸಭೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದಂಥ ಶ್ರೀಯುತ ಚಂದ್ರಹಾಸ ಉಳ್ಳಾಲ್. ಈ ವಿದ್ಯಾಸಂಸ್ಥೆಯ ಏಳಿಗೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಶಾಲಾ ಚಟುವಟಿಕೆಗಳಲ್ಲಿ ಸದಾ ನಮಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಹಾಗೆಯೇ ತಮಗೆಲ್ಲರಿಗೂ ಹಿತನುಡಿಯನ್ನು ನುಡಿದಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈಗ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಭಗವತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದಂಥ ಶ್ರೀಮತಿ ಗಜಲಕ್ಷ್ಮಿ. ಇವರು ನಮ್ಮ ವಿದ್ಯಾಸಂಸ್ಥೆಯ ಮಾತೃ ಹೃದಯ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಯಾವುದೇ ಹೆಗ್ಗಳಿಕೆಯನ್ನು ತೋರಿಸದೆ ಶಾಲಾ ಕಾರ್ಯಕ್ರಮದಲ್ಲಿ ಸದಾ ಭಾಗಿಯಾಗುತ್ತಾ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಮರ್ಪಣಾ ಮನೋಭಾವದ ಇವರು ನಮ್ಮ ವಿದ್ಯಾಸಂಸ್ಥೆಯ ಒಂದು ನಿಜವಾದ ಶಕ್ತಿ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಭೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯವರಾದಂಥ ಶ್ರೀಯುತ ಮಾಧವ ತಲಪಾಡಿ. ಸದಾ ನಮ್ಮ ಶಾಲಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮಗೆ ಯಾವಾಗಲೂ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬಂತೆ ಅವರು ಯಾವುದೇ ಸಭೆಯಲ್ಲಿ ಮಾತನಾಡದಿದ್ದರೂ ನಮಗೆ ಸದಾ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುವಂಥ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆಯೇ ಇಂದಿನ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯವರಾದಂಥ ಶ್ರೀಯುತ ರಾಘವನ್ ಉಚ್ಚಿಲ್. ಶ್ರೀಯುತರು ಶಾಲೆಯ ಸರ್ವಾಂಗೀಣ ಪ್ರಗತಿಗೆ ಸದಾ ಶ್ರಮಿಸುತ್ತಾ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದಾ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. 2025-26ನೇ ಸಾಲಿನಲ್ಲಿ ಹೈಸ್ಕೂಲ್ ವಿಭಾಗದ PTA ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ಸುನೀತಾ ಸಂತೋಷ್. ಇವರು ನಿಜವಾದ ಕ್ರಿಯಾಶೀಲ ನಾಯಕಿ. ಎಲ್ಲ ಪೋಷಕರನ್ನು ಒಗ್ಗೂಡಿಸಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಭಾವನೆ ಮೂಡಿಸಿದ್ರು. ಶಾಲೆಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ತಮ್ಮ ಸಂಗಡಿಗರ ಜೊತೆ ಶಿಕ್ಷಕರಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಹಾಗೆಯೇ ಶಾಲೆಯ ವಾರ್ಷಿಕೋತ್ಸವ ಆಗಿರ್ಬೋದು, ಕಳೆದ ವರ್ಷ ಇದೇ ಆಟಿ ತಿಂಗಳಲ್ಲಿ ತಮ್ಮ ಸಂಗಡಿಗರ ಜೊತೆ ಬಗೆ ಬಗೆಯ ಆಹಾರ ಖಾದ್ಯಗಳನ್ನು ತಯಾರಿಸಿ ನಮಗೆ ಸವಿ ಊಟವನ್ನು ಉಣಬಡಿಸಿದ್ದಾರೆ. ಇವರು ನಿರ್ಗಮನಗೊಂಡರೂ ಕೂಡ ಇನ್ನು ಮುಂದೆ ಕೂಡ ಇವರ ಸಹಕಾರ ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸುತ್ತಾ ಇವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಮನದಾಳದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇವರಿಗೆ ಬಲಗೈಯಾಗಿ ನಿಂತು ಕೆಲಸ ಮಾಡಿದವರು
PTA ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುಮಾ ಎಲ್ಲ ಪೋಷಕರನ್ನೇ ಆತ್ಮೀಯತೆಯಿಂದ ಬೆರೆತು PTA ಒಂದು ಕುಟುಂಬದಂತೆ ಮಾಡಿದ್ದಾರೆ. ಇವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. 2026-27ನೇ ಶೈಕ್ಷಣಿಕ ವರ್ಷದ ನಮ್ಮ ಭಗವತಿ ಪ್ರೌಢಶಾಲೆಯ PTA ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಕವಿತಾ ಸುರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಜಯಲಕ್ಷ್ಮಿ ರೈ ಇವರಿಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ನಿಮ್ಮಿಬ್ಬರ ನಾಯಕತ್ವದಲ್ಲಿ PTA ಒಂದು ಹೊಸ ಶಕ್ತಿಯಾಗಿ ಕೆಲಸ ಮಾಡಲಿ. ಹಿಂದಿನ ಸಮಿತಿಯ ಉತ್ತಮ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೊಸ ಆಲೋಚನೆಗಳೊಂದಿಗೆ ಶಾಲೆಯ ಬೆಳವಣಿಗೆಯಾಗಲಿ. ನಿಮ್ಮ ಅವಧಿ ಯಶಸ್ವಿಯಾಗಲಿ. ಈ ವಿದ್ಯಾಸಂಸ್ಥೆಗೆ ಹೊಸ ಎತ್ತರ ತಂದುಕೊಡಲಿ ಎಂದು ನಾವೆಲ್ಲರೂ ಹಾರೈಸುತ್ತಾ ತಮಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆಯೇ 2025-26ನೇ ಸಾಲಿನಲ್ಲಿ ನಮ್ಮ SLC ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಂಥ ವಿದ್ಯಾರ್ಥಿಗಳು ಈಗ ಈ ವೇದಿಕೆಯಲ್ಲಿ ಸನ್ಮಾನಗೊಂಡಿದ್ದಾರೆ. ಅವರಿಗೂ ಅವರ ಹೆತ್ತವರಿಗೂ ನಾ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಮುಂದಿನ ವಿದ್ಯಾಭ್ಯಾಸ ಜೀವನವು ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಅವರಿಗೂ ನಾವು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದು ನಮ್ಮ ಈ ಸಭೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಹಾಗೂ ಹೈಸ್ಕೂಲ್ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ. ಶಿಸ್ತು, ಪ್ರೀತಿ ಮತ್ತು ಸಮರ್ಪಣಾ ಮನೋಭಾವದಿಂದ ಶಾಲೆಯನ್ನು ಮುನ್ನಡೆಸುತ್ತಿರುವ ಹಾಗೂ ಸದಾ ತಮ್ಮ ಸಹ ಶಿಕ್ಷಕರಿಗೆ ಮಾರ್ಗದರ್ಶನ ಸಹಕಾರ ನೀಡುತ್ತಾ ಬಂದಿದ್ದಾರೆ. ತಮಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಇಂದಿನ ಈ ಸಭೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ ಸಹ ಶಿಕ್ಷಕರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ತಮ್ಮ ಮಗುವಿನ ಪ್ರಗತಿಯೇ ನಮ್ಮ ಶಾಲೆಯ ಪ್ರಗತಿ ಎಂದು ನಂಬಿರುವ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು, ಮನೆಯಲ್ಲಿ ಮಕ್ಕಳಿಗೆ ಬೆಂಬಲ ನೀಡುವ ನೀವು ಶಾಲೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮಗೆ ಶಕ್ತಿ ನೀಡುತ್ತೀರಿ. ನಿಮ್ಮ ಸಹಕಾರವಿಲ್ಲದೆ ಶಿಕ್ಷಣ ಅಸಂಪೂರ್ಣ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯ ತೆಗೆದುಕೊಂಡು ಆಗಮಿಸಿದ್ದಕ್ಕೆ ಶಾಲೆಯ ಪರವಾಗಿ ನಿಮಗೆ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ನಮ್ಮ ಕಾರ್ಯಕ್ರಮದ ಯಶಸ್ಸನ್ನು ಉನ್ನತ ಎತ್ತರಕ್ಕೆ ಕೊಂಡೊಯ್ಯುವವರು ಮಾಧ್ಯಮದವರು. ನಿಮ್ಮ ಕ್ಯಾಮರಾ ಮೂಲಕ ನಮ್ಮ ಶಾಲೆಯ ಸಾಧನೆ, ನಮ್ಮ ಮಕ್ಕಳ ಪ್ರತಿಭೆ ಇಡೀ ಜಿಲ್ಲೆಯ ಮನೆ ಮನೆ ತಲುಪಿದೆ. ಶಿಕ್ಷಣ ಕ್ಷೇತ್ರದ ಒಳ್ಳೆಯ ಸುದ್ದಿಗಳಿಗೆ ಆದ್ಯತೆ ನೀಡುವ ನಿಮ್ಮ ಸಮಾಜಮುಖಿ ಕಾರ್ಯಕ್ಕೆ ನಮ್ಮ ನಮನಗಳು ಎಂದು ಹೇಳುತ್ತಾ ಬಂದಿರುವ ಹೊಸಕುರಲ್ ಮಾಧ್ಯಮದ ಶ್ರೀಯುತ ವಿದ್ಯಾಧರ್ ಇವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಪ್ರತಿ ಸುಂದರ ಕ್ಷಣವನ್ನು ತಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿದು ನಮ್ಮ ನೆನಪುಗಳನ್ನು ಶಾಶ್ವತಗೊಳಿಸಿದ ಛಾಯಾಗ್ರಾಹಕ ಶ್ರೀಯುತ ಸಂತೋಷ್ ಮಾರ್ಲಾ ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಧ್ವನಿವರ್ಧಕ ವ್ಯವಸ್ಥೆ ಒದಗಿಸಿಕೊಟ್ಟ ಗೌತಮ್ ಮತ್ತು ನಿತಿನ್ ಇವರಿಗೂ ನಮ್ಮ ಶಾಲೆಯ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳು ಹಾಗೆಯೇ ಶಿಕ್ಷಕೇತರ ಬಂಧುಗಳಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೆ ಉತ್ತಮವಾಗಿ ಮನಮೋಹಕವಾಗಿ ಸ್ವಾಗತ ನೃತ್ಯವನ್ನು ಮಾಡಿದಂಥ ವಿದ್ಯಾರ್ಥಿಗಳು, ಹಾಗೆಯೇ ಅವರಿಗೆ ತರಬೇತಿ ನೀಡಿದಂಥ ನಮ್ಮ ಹೈಸ್ಕೂಲ್ ವಿಭಾಗದ ಸರಿತಾ ಮೇಡಮ್ನವರ ಮಗಳಾದಂಥ ಕುಮಾರಿ ಶ್ರದ್ಧಾ ಇವರಿಗೂ ನಾನು ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಭಾರತ ಮಾತೆಯ ಮಕ್ಕಳಾದ ನಾವೆಲ್ಲರೂ ಒಂದೇ. ದೇಶ ಸೇವೆಯ ಕಾಯಕವೇ ನಮ್ಮ ಕಾರ್ಯ ಎಂಬಂತೆ ಕೈ ಕೈ ಜೋಡಿಸಿ ಸಾಗೋಣ. ನಮ್ಮ ಈ ಭಗವತಿ ಶಾಲೆಯ ಶ್ರೇಯೋಭಿವೃದ್ಧಿಯ ಹಾದಿಯಲ್ಲಿ ಈ ಭವ್ಯ ಶಾಲೆಯ ದೇಗುಲದ ಕೀರ್ತಿ ಪತಾಕೆ ಎಲ್ಲೆಡೆ ಹಾರಾಡಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಈ ವಂದನಾರ್ಪಣೆಗೆ ಚುಕ್ಕಿ ಇಡ್ತಾ ಇದ್ದೇನೆ.